विहारी जयुराग माधव कुंज विहारी जय गोपी जन वल्लभा गिरिवरदारी जय गोपी जन वल्लभा गिरिवरदारी यशोदानन्दन व्रजजननन्दन यशोदानन्दन व्रजजनरञ्जन यमुनातीरा वनचारी यमुनातीरा वनचारी जयुराग माधव कुंज बिहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्ण करुणा सिन्धु दीनबन्धो जगत्पते गोपीश गोपिकान्ता राधाकान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्यदेशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम राम हरे हरे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वती व्यासं ततो जयं मुदीरयेत् नष्टप्रायेषु भद्रेषु नित्यं भागवतसेवया भगवती उत्तमश्लोके भक्तिर्भवति वैष्टिकी कृष्णाय वासुदेवाय देवकी नन्दनाय च नन्दगोपाकुमाराय गोविन्दाय नमो नमः नमः पङ्कजनाभाय नमः पङ्कजमालिने नमः पङ्कजनेत्राय नमस्ते ಪಂಕಜಾಗ್ರಯೇ ಹರೇ ಕೃಷ್ಣ. ಎಲ್ಲರಿಗೂ ಭಾಗವತ ರಸಮಾಲಯಂ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿನ್ನೆವರೆಗೆ ನಾವು ಶ್ಲೋಕ 8 ಮುಗಿಸಿದ್ದೀವಿ ಅನ್ಕೋತೀನಿ. ಹೌದು ಮಾತಾಜಿ.
9, 10. 9, 10 ಮಾಡ್ಬೇಕಿತ್ತು. ಇವತ್ತು ನಾವು ಯಾವ ಅಧ್ಯಾಯ ಮಾಡ್ತಾ ಇದ್ವಿ ಅಂತ ಯಾರಾದ್ರೂ ಹೇಳ್ತೀರಾ? ಸ್ವಲ್ಪ ಹಳೆದನ್ನ ರಿಕ್ಯಾಪ್ ಮಾಡ್ಬಿಟ್ಟು ಹೋಗೋಣ. 10ನೇ ಅಧ್ಯಾಯ. ಹಾ ಮಾತಾಜಿ. ದ್ವಾರಕಕ್ಕೆ ಭಗವಾನ್ ಕೃಷ್ಣನ ಪ್ರಯಾಣ ಹೆಸರು ಅದರದ್ದು. ಹಾ 10ನೇ ಮಾತಾಜಿ, ಅಧ್ಯಾಯ ಆಯ್ತು. ಧನ್ಯವಾದಗಳು ಮಾತಾಜಿ. ಏನೆಲ್ಲ ವಿಷಯ ಇತ್ತು, ನಾವ್ ಎಲ್ಲಿವರೆಗೂ ತಿಳ್ಕೊಂಡಿದ್ವಿ ಅಂತ ಹೇಳಕ್ಕಾಗತ್ತಾ ಮಾತಾಜಿ? ಸುತ ಮುನಿಗಳಿಗೆ ಶೌನಕಾದಿ ಮುನಿಗಳು ಏನ್ ಪ್ರಶ್ನೆ ಮಾಡ್ತಾರೆ? ಮೊದಲಿಗೆ ಅವ್ರು ಕೇಳ್ತಾರೆ, ಈಗ ಯುಧಿಷ್ಠಿರ ಮಹಾರಾಜ ಅವನ ಜವಾಬ್ದಾರಿಗಳನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾನೆ, ಅದನ್ನ ಅವ್ನು ಯಾವ ರೀತಿ ಸ್ವೀಕಾರ ಮಾಡಿದ್ದಾನೆ ಅನ್ನೋದನ್ನ ಕೇಳ್ತಾರೆ. ಅಂದ್ರೆ ಯಾರಿಗಾದ್ರೂ ತುಂಬಾ ಕಷ್ಟದಲ್ಲಿರೋರ್ಗೆ ಇದ್ದಕ್ಕಿದ್ದ ಹಾಗೆ ಒಂದು ಏನಂತಾರೆ, ಒಂದು ಸಂಪತ್ತು ಅಥವಾ ಒಂದು ಕೀರ್ತಿ ಅದೆಲ್ಲ ಸಿಕ್ಕಿದ್ರೆ ಅವ್ರು ಯಾವ ರೀತಿ ನಡ್ಕೋತಾರೆ ಅನ್ನೋದು. ಸಾಮಾನ್ಯ ಬದ್ಧಜೀವಿಗಳಾದ್ರೆ ಅವರ ಹಾವಭಾವ, ಅವರ ಗುಣ ಲಕ್ಷಣಗಳೇ ಬದಲಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅದು ಯುಧಿಷ್ಠಿರ ಮಹಾರಾಜ ಯಾವ ರೀತಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಶೌನಕಾದಿಗಳು ಕೇಳ್ತಾರೆ. ಆದ್ರೆ ಅವನು ಶೌನಕಾದಿಗಳಿಗೆ ಸುತ ಮುನಿಗಳು ಏನಂತ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ ಅವನು ಯಾವಾಗ ಭೀಷ್ಮರಿಂದ ಮತ್ತೆ ಕೃಷ್ಣನಿಂದ ಅವನು ಉಪದೇಶಗಳನ್ನ ಪಡ್ಕೊಂಡ ನಂತರ ಅವನು ಯಾವ ರೀತಿ ಸಾಮ್ರಾಜ್ಯವನ್ನ ನಡೆಸ್ತಿದ್ದ ಅಂತಂದ್ರೆ, ಅವನು ಅದು ಭಗವಂತನ ಆದೇಶ, ಭಗವಂತನ ಇಚ್ಛೆ, ಭಗವಂತನ ಒಂದು ನಿರ್ಧಾರ. ಅವನು ರಾಜ್ಯಭಾರ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡಿ ತನ್ನ ಸ್ವಾರ್ಥಕ್ಕಾಗಿ ಮಾಡ್ದಿರ ಭಗವಂತನ ಸೇವೆ ಅಂದ್ರೆ ಅವನ ಕರ್ತವ್ಯ, ಭಗವಂತ ಅವನಿಗೆ ಹೇಳಿರುವಂತಹ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಆ ರಾಜ್ಯಭಾರವನ್ನ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಯಾವಾಗ ಭಕ್ತರು ಅಂದ್ರೆ ಭಗವಂತನಿಗೂ ಕೂಡ ತೃಪ್ತಿಯಾಗಿದೆ, ಅವನು ಕೂಡ ಅವತಾರ ಎತ್ತಿ ಬಂದದ್ದು ದುಷ್ಟರನ್ನ ನಾಶ ಮಾಡಿ ಶಿಷ್ಟರಿಗೆ ಒಳ್ಳೆಯ ಅಂದ್ರೆ ಸೃಷ್ಟಿ ಮಾಡಿರುವುದು ಈ ಭೌತಿಕ ಜಗತ್ತನ್ನ ಎಲ್ಲರೂ ಕೂಡ ಈ ಬದ್ಧ ಜೀವಿಗಳು ಆತ್ಮ ಸಾಕ್ಷಾತ್ಕಾರ ಪಡೆದು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ. ಮಹಾವಿಷ್ಣು ಅವನು ಪಾಲನೆ ಮಾಡುವಂತಹ ಜವಾಬ್ದಾರಿ ಅವನದು. ಇಲ್ಲಿರುವ ಎಲ್ಲಾ ಬದ್ಧಾತ್ಮಗಳನ್ನ ಮುಕ್ತಾತ್ಮರನ್ನಾಗಿ ಮಾಡ್ಬೇಕು ಅನ್ನೋದು ಅಂದ್ರೆ ಅವನ ಅವತಾರದ ಗುರಿ. ಆದ ಕಾರಣ ಅವನು ಎಲ್ಲಾ ಪ್ರಜೆಗಳಿಗೂ ಕೂಡ ಉತ್ತಮ ರಾಜ ಸಿಕ್ಕಿದ್ರೆ ಎಲ್ಲರಿಗೂ ಕೂಡ ಅಂತಹ ಒಂದು ಉತ್ತಮ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡು ಪರಮಾತ್ಮ ಇಲ್ಲಿ ಪಾಂಡವರಿಗೆ ರಾಜ್ಯಭಾರ ಮಾಡುವ ಅಧಿಕಾರವನ್ನ ವಹಿಸಿಕೊಟ್ಟು ಅವನಿಗೆ ತೃಪ್ತಿ ಅನ್ನೋದಾಗಿರುತ್ತೆ. ಈಗ ಯುಧಿಷ್ಠಿರ ಮಹಾರಾಜನು ಕೂಡ ಅದನ್ನ ಜವಾಬ್ದಾರಿ ಅಂತಲೇ ಸ್ವೀಕಾರ ಮಾಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಅವನ ಸಾಮ್ರಾಜ್ಯ ನಡೀತಿದ್ದಾಗ ಇಡೀ ಜಗತ್ತು, ಸಮುದ್ರವನ್ನು ಒಳಗೊಂಡು ಇಡೀ ಜಗತ್ತು ಅವನ ಸಾಮ್ರಾಜ್ಯ ಆಗಿತ್ತು. ಅಲ್ಲಿದ್ದಂತಹ ಬೇರೆ ಬೇರೆ ರಾಜರುಗಳು ಕೂಡ ಸಾಮ್ರಾಟನಾಗಿದ್ದಂತಹ ಯುಧಿಷ್ಠಿರ ಮಹಾರಾಜನ ಆಳ್ವಿಕೆಯಲ್ಲಿ ಅವರು ಸಂತೃಪ್ತರಾಗಿದ್ರು. ಎಲ್ಲಾ ಪ್ರಜೆಗಳು ಕೂಡ ಕರಭಾಗ ಅಂದ್ರೆ ಟ್ಯಾಕ್ಸ್ ಪೇ ಮಾಡೋದನ್ನ ಸಂತೋಷದಿಂದ ಮಾಡ್ತಿದ್ರು. ಹಾಗೆ ಮಾಡ್ತಿರ್ಬೇಕಾದ್ರೆ ಭೂಮಿ ಪ್ರಕೃತಿಗೂ ಕೂಡ ಅಷ್ಟೇ ಖುಷಿ ಆಗ್ತಿತ್ತು. ಯಾಕೆ ಅಂತಂದ್ರೆ ರಾಜ್ಯಭಾರ ಮಾಡ್ತಿರುವಂತಹ ವ್ಯಕ್ತಿ ಅವನು ಭಗವಂತನ ಶುದ್ಧ ಭಕ್ತ. ಆದ ಕಾರಣ ಈ ಏನು ಇಡೀ ಜಗತ್ತನ್ನ ಆಳ್ತಿರುವಂತಹ ರಾಜ ಅವನು ಸ್ವತಃ ಭಗವಂತನ ಆದೇಶಾನುಸಾರ, ಭಗವಂತನ ಇಚ್ಛಾನುಸಾರ ಅವನು ರಾಜ್ಯಭಾರ ಮಾಡ್ತಿರೋದ್ರಿಂದ ಪ್ರಕೃತಿ ಕೂಡ ತನ್ನ ಕಡೆಯಿಂದ ಎಲ್ಲಾ ಕರಭಾಗ ಅಂದ್ರೆ ತನ್ನ ಕಡೆಯಿಂದಲೂ ಕೂಡ ಅದು ಟ್ಯಾಕ್ಸ್ ಕೊಡುವ ಹಾಗೆ ಆ ರಾಜನಿಗೆ ಎಲ್ಲಾ ಪ್ರಕೃತಿಯಿಂದ ಸಿಗ್ಬೇಕಾಗಿದ್ದಂತ ಎಲ್ಲ ಸಂಪತ್ತು ಕೂಡ ಯಥೇಚ್ಛವಾಗಿ ಸಿಕ್ತಿತ್ತು. ಕಾಲಕ್ಕೆ ಎಲ್ಲ ದೇವತೆಗಳು ಕೂಡ ಅವರಿಗೆ ಬೇಕಾಗಿರುವಂತ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ರು. ಹೀಗೆ ಸಮೃದ್ಧಿಯಾಗಿತ್ತು ಅವರ ಸಾಮ್ರಾಜ್ಯ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಂತರ ಈಗ ಸಂತೋಷ ಆಗಿದೆ ಕೃಷ್ಣನಿಗೆ. ಈಗ ಅವನ ಎಲ್ಲ ಕರ್ತವ್ಯಗಳು ಮುಗ್ದಿದೆ ಅಂತ ತಿಳ್ಕೊಂಡು ಅವನೇನ್ ಮಾಡ್ತಾನೆ, ಸರಿ ನಾ ಹೊರಡೋದಿಕ್ಕೆ ಸಿದ್ಧನಾಗ್ತಾನೆ. ಮತ್ತೆ ಅವನು ದ್ವಾರಕೆಗೆ ಹೋಗೋದಿಕ್ಕೆ ಸಿದ್ಧನಾಗ್ತಾನೆ. ಆಗ ಮತ್ತೆ ಈಗ ದ್ವಾರಕೆಗೆ ಹೊರಡ್ಬೇಕಾದ್ರೆ ಅವನ ತಂಗಿ ಮತ್ತೆ ದ್ರೌಪದಿ ಇವರೆಲ್ಲರೂ ಕೂಡ ಯಾವ ರೀತಿ ಅವನನ್ನ ಕಳಿಸ್ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಮೊದಲಿಗೆ ನಾವು ಭಗವಂತ ಅವನು ತೋರಿಸ್ಕೊಡ್ತಾನೆ, ಆಚರಿತಿ ಶ್ರೇಷ್ಠ ಅನ್ನೋಗೆ ಅವನು ಶಿಷ್ಟಾಚಾರವನ್ನ ತಿಳಿಸ್ಕೊಡ್ತಾರೆ ಆ ಶ್ಲೋಕದಲ್ಲಿ. ಹಿಂದಿನ 2 ಶ್ಲೋಕಗಳಲ್ಲಿ ಅವ್ರು ಹೇಗೆ ತಮಗಿಂತ ಹಿರಿಯ ವಯಸ್ಕರನ್ನ ಹೇಗೆ ನಾವು ಪ್ರಣಾಮಗಳನ್ನ ಮಾಡ್ಬೇಕು, ಸಮಾನ ವಯಸ್ಕರ ಜೊತೆ ಹೇಗೆ ಸ್ನೇಹ ಭಾವ ಇರ್ಬೇಕು, ಕಿರಿಯರ ಜೊತೆ ಅವರ ಮೇಲೆ ಪ್ರೀತಿ ಅನ್ನೋದಿರ್ಬೇಕು. ಇದೆಲ್ಲವೂ ಕೂಡ ಕೃಷ್ಣ ಅವನು ಹೊರಡೋ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜನಿಗೂ ಕೂಡ ಗೊತ್ತಿದೆ, ದೇವೋತ್ತಮ ಪರಮ ಪುರುಷ ಅಂತ. ಆದ್ರೂ ಕೂಡ ಭಗವಂತ ಅವನಿಗೆ ಪ್ರಣಾಮಗಳನ್ನ ಮಾಡ್ತಾನೆ. ನಂತರ ಅವನ ಸಮಾನ ವಯಸ್ಕರಾದ ಭೀಮ ಮತ್ತೆ ಅರ್ಜುನರನ್ನ ಆಲಂಗಿಸ್ಕೊತಾನೆ. ಮತ್ತೆ ನಕುಲ ಸಹದೇವರು ಅವರು ಪ್ರಣಾಮಗಳನ್ನ ಮಾಡಿದಾಗ ಆಶೀರ್ವಾದಗಳನ್ನ ಕೊಡ್ತಾನೆ. ಹೀಗೆ ಎಲ್ಲ ಆಯ್ತು, ಇನ್ನೇನು ಹೊರಡಬೇಕು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲರೂ ಯಾವ ರೀತಿ ಅವನನ್ನ ಬೀಳ್ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡೋದಿಕ್ಕಿದೀವಿ. ಶ್ಲೋಕ 9, 10
ಸುಭದ್ರಾ ದ್ರೌಪದಿ ಕುಂತಿ ವಿರಾಟ ತನಯಾ ತಥಾ ಗಾಂಧಾರಿ ಧೃತರಾಷ್ಟ್ರಶ್ಚ ಯುಯುತ್ಸುರ್ಗೌತಮೋ ಯಮೋ ವೃಕೋದರಶ್ಚ ದ್ಯೌಮ್ಯಶ್ಚ ಸ್ತ್ರಿಯೋ ಮತ್ಸ್ಯ ಸುತಾದಯಃ ನ ಸೇಹಿರೆ ವಿಮುಹ್ಯಂತೋ ವಿರಹ ಶಾರ್ಗ ಧನ್ವನಃ. ಅನುವಾದ: ಆ ಸಮಯದಲ್ಲಿ ಸುಭದ್ರೆ, ದ್ರೌಪದಿ, ಕುಂತಿ, ಉತ್ತರೆ, ಗಾಂಧಾರಿ, ಧೃತರಾಷ್ಟ್ರ, ಯುಯುತ್ಸು, ಕೃಪಾಚಾರ್ಯ, ನಕುಲ, ಸಹದೇವ, ಭೀಮಸೇನ, ದೌಮ್ಯ ಮತ್ತು ಸತ್ಯವತಿ ಎಲ್ಲರೂ ಬವಳಿ ಬಂದಂತಾದರು. ಭಗವಾನ್ ಕೃಷ್ಣನ ಅಗಲಿಕೆಯನ್ನು ಸಹಿಸಲು ಅವರಿಂದ ಸಾಧ್ಯವಿರಲಿಲ್ಲ. ಅಂದ್ರೆ ಈಗ ಅವರಿಗೆ ಭಗವಂತನನ್ನ ಮತ್ತೆ ಕಳಿಸ್ಕೊಡ್ಬೇಕು ಅಂತಂದ್ರೆ ಅವರಿಗೆ ಮನಸ್ಸಿಲ್ಲ. ಅಲ್ಲಿ ಎಲ್ಲರನ್ನೂ ಹೆಸರಿಸ್ತಾ ಇದ್ದಾರೆ. ಯಾರೆಲ್ಲ ಹಸ್ತಿನಾಪುರದಲ್ಲಿದ್ರು ಅವರೆಲ್ಲರಿಗೂ ಕೂಡ ಭಗವಂತನನ್ನ ಕಳಿಸ್ಕೊಡೋದಿಕ್ಕೆ ಕಷ್ಟ ಆಗ್ತಿದೆ. ನಾವು ನೋಡ್ತೀವಿ, ಭಗವಂತ ಅವನ ನಾಮ ರೂಪ ಗುಣ ಲೀಲೆಗಳನ್ನ ತಿಳ್ಕೊಂಡಾಗ್ಲೇ ನಮ್ಗೆ ಅವನ ಮೇಲೆ ಒಂದು ಆಕರ್ಷಣೆ ಬಂದ್ಬಿಡುತ್ತೆ. ನಾವು ಭಗವಂತನನ್ನ ಅದ್ರ ಮುಖದ ನೋಡಿಲ್ಲ ಆದ್ರೂ ಕೂಡ ಅವನ ಆ ಸಂಬಂಧವನ್ನ ಮತ್ತೆ ನಾವು ಅದನ್ನ ಪುನರ್ಸ್ಥಾಪನೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಮಗೆ ಅವನ ಕಡೆ ಎಷ್ಟೊಂದು ಆಕರ್ಷಣೆ ಇರುತ್ತೆ. ನಾವು ಎಷ್ಟು ಆಕರ್ಷಣೆಯಲ್ಲಿ ಒಳಗಾಗ್ತೀವಿ ಅಂತಂದ್ರೆ ಭಕ್ತಿ ಸೇವೆನ ಬಿಟ್ಟು ನಮಗೆ ಹೋಗ್ಬೇಕು ಅಂತಂದ್ರೆ ಅದು ತುಂಬಾ ಕಷ್ಟ ಅನ್ಸುತ್ತೆ. ನಾವು ನೋಡ್ತೀವಿ, ಹಿಂದೆ ಕೂಡ ನಾರದರು ಒಂದೇ ಒಂದು ಸತಿ ಭಗವಂತನನ್ನ ದರ್ಶನ ಮಾಡ್ತಾರೆ. ಒಂದೇ ಒಂದು ಸರಿ ಭಗವಂತನನ್ನ ದರ್ಶನ ಮಾಡಿದ ಕೂಡಲೇ ಮತ್ತೆ ಭಗವಂತ ಕಾಣಿಸೋದಿಲ್ಲ ಅಂತ ಗೊತ್ತಾದಾಗ ಅವ್ರು ಹೇಗೆ ಚಡಪಡಿಸ್ತಾರೆ ಅಂತ. ಹಾಗೆ ಇಲ್ಲಿ ಇವರೆಲ್ಲರೂ ನಾರದರ ಹಾಗೆ ಅಥವಾ ನಮ್ಮ ಹಾಗೆ ಅಲ್ಲ, ಇವರಂತೂ ಅದಕ್ಕಿಂತ ಹೆಚ್ಚು ಅಂದ್ರೆ ಭಗವಂತನ ಜೊತೆ ಎಲ್ಲ ಒಂದು ನಿಕಟ ಸಂಬಂಧ ಅವ್ರಿಗಿದೆ. ಮತ್ತೆ ಅವರು ಆ ಭಗವಂತನನ್ನ ಅಷ್ಟು ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ಸುಭದ್ರೆ, ದ್ರೌಪದಿ, ಕುಂತಿ ಇವರೆಲ್ಲರೂ ಕೂಡ ಭಗವಂತನ ಸಂಘ ಅನ್ನೋದ್ರಿಗೆ ಸಿಕ್ಕಿರೋ ಕಾರಣ ಈಗ ಅವ್ರಿಗೆ ಭಗವಂತನನ್ನ ಕಳಿಸ್ಕೊಡ್ಬೇಕು ಅಂತಂದ್ರೆ ಹೇಗೆ ಚಡಪಡಿಸ್ತಾರೆ ಅಂತಂದ್ರೆ, ನೀರಿನಿಂದ ಮೀನನ್ನ ಎತ್ತಿ ಹೊರಗಡೆ ಹಾಕಿದ್ರೆ ಅದು ಹೇಗೆ ವಿಲವಿಲ ಒದ್ದಾಡುತ್ತೆ ಆ ರೀತಿ ಅವರ ಮನಸ್ಥಿತಿ ಆಗೋಗಿದೆ ಅನ್ನೋದನ್ನ ಒಂದೇ ಈ ಭಾವಾರ್ಥಗಳಲ್ಲಿ ಪ್ರಭುಪಾದರು ಕೂಡ ನಮ್ಗೆ ತಿಳಿಸ್ಕೊಡ್ತಾರೆ. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗ್ಲಿ. ಭಗವಾನ್ ಶ್ರೀಕೃಷ್ಣನು ಜೀವಿಗಳಿಗೆ, ವಿಶೇಷವಾಗಿ ಭಕ್ತರಿಗೆ ಎಷ್ಟು ಆಕರ್ಷಕನಾಗಿದ್ದಾನೆಂದರೆ ಅವನ ಅಗಲಿಕೆಯನ್ನು ಸಹಿಸಲು ಅವರಿಗೆ ಸಾಧ್ಯವೇ ಇಲ್ಲ. ಅಂದರೆ ಭಗವಂತನ ಭಕ್ತರು ಯಾವತ್ತೂ ಕೂಡ ಭಗವಂತನನ್ನ ಕಳ್ಕೊಳ್ಳೋಕೆ ತಯಾರಿರೋದಿಲ್ಲ. ಅಂದ್ರೆ ಇಲ್ಲಿ ಅವರು ಶಾಶ್ವತವಾಗಿ ಕಳ್ಕೊಳ್ತಾ ಇದ್ದಾರೆ ಅಂತಲ್ಲ, ಭಕ್ತರು ಯಾವಾಗ್ಲೂ ಭಗವಂತನ ಹೃದಯದಲ್ಲಿದ್ದಾರೆ, ಭಗವಂತ ಕೂಡ ಭಕ್ತರ ಹೃದಯದಲ್ಲಿ ಇರ್ತಾನೆ. ಆದ್ರೆ ಅವನ ಸಾಂಗತ್ಯ ಏನಿತ್ತು ಅದು ಅಗಲಿಕೆ ಅನ್ನೋದು ಶುರುವಾದಾಗ ಅವ್ರಿಗೆ ಅದು ತುಂಬಾ ಕಷ್ಟ ಆಗ್ತಾ ಇದೆ. ಬದ್ಧಾತ್ಮನು ಮಾಯಾಶಕ್ತಿಯ ವಶೀಕರಣದಿಂದಲೇ ಭಗವಂತನನ್ನು ಮರೆಯುತ್ತಾನೆ. ನಾವೆಲ್ಲರೂ ಹೇಗೆ ಭಗವಂತನನ್ನ ಮರ್ತು ಬಿಟ್ವಿ ಅಂದ್ರೆ, ನಾವು ಯಾವಾಗ ಈ ಭೌತಿಕ ಜಗತ್ತಿಗೆ ಬಂದು ಈ ತ್ರಿಗುಣಗಳಲ್ಲಿ ಬಂದಿ ಆಗ್ಬಿಟ್ವಿ, ಆಗ ಮಾಯಾಶಕ್ತಿ ವಶೀಕರಣ ಅಂದ್ರೆ ಮಹಾಮಾಯಿಯ ಕಾರಣದಿಂದ ನಾವು ಆ ಭಗವಂತನನ್ನ ಮರೆಯೋದಿಕ್ಕೆ ಸಾಧ್ಯ ಆಯ್ತು. ಇಲ್ಲದೆ ಇದ್ದಿದ್ರೆ ಹಾಗೆ ಮಾಡ್ತಾ ಇರ್ಲಿಲ್ಲ ನಾವು. ಇಲ್ಲದಿದ್ದಲ್ಲಿ ಹಾಗೆ ನಾವು ಮಾಡಲಾರ. ಅಗಲಿಕೆಯ ಅಂತಹ ಅನುಭವವನ್ನು ವರ್ಣಿಸಲು ಸಾಧ್ಯವಿಲ್ಲ. ಭಕ್ತರು ಮಾತ್ರ ಅಂತಹ ಅಗಲಿಕೆಯ ಅನುಭವವನ್ನು ಕಲ್ಪಿಸಬಹುದು ಅಷ್ಟೇ. ಅಂದ್ರೆ ಆ ಅಗಲಿಕೆಯ ಅನುಭವ ವರ್ಣಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಬದ್ಧ ಜೀವಿಗಳು, ನಾವ್ ಅದನ್ನ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಯಾರು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಶುದ್ಧ ಭಕ್ತರು ಮಾತ್ರ ಅಂತಹ ಅಗಲಿಕೆ, ಆ ವಿಪ್ರಲಂಬ ಭಾವವನ್ನ ಅವರಿಗೆ ಮಾತ್ರ ಅದನ್ನ ಕಲ್ಪಿಸೋದಕ್ಕಾದ್ರೂ ಸಾಧ್ಯ ಆಗುತ್ತೆ. ಆದ್ರೆ ಈ ಬದ್ಧ ಜೀವಿಗಳಿಗೆ ಅವ್ರು ಪಟ್ಟಂತ ಅಂದ್ರೆ ಅಲ್ಲಿದ್ದಂತಹ ಯಾರು ಹಸ್ತಿನಾಪುರದಲ್ಲಿದ್ದವರು ಭಗವಂತನನ್ನ ಕಳಿಸ್ಕೊಡ್ಬೇಕಾದ್ರೆ ಅವ್ರಿಗಾಗಿದ್ದಂತಹ ಒಂದು ಕಷ್ಟ ಏನಿದೆ ಅದನ್ನ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಶ್ರೀಕೃಷ್ಣನು ಬೃಂದಾವನದಿಂದ ಹೋದ ಬಳಿಕ ಹಳ್ಳಿಯ ಮುಗ್ಧ ಗೊಲ್ಲ ಹುಡುಗಿಯರು, ಹೆಂಗಸರು ಹಾಗೂ ಇತರರು ತಮ್ಮ ಜೀವಿತದ ಉದ್ದಕ್ಕೂ ಗರಬಡಿದಂತಾಗಿದ್ದರು. ಅಂದ್ರೆ ವೃಂದಾವನದಲ್ಲಿ ಅಕ್ರೂರ ಒಂದು ಕೃಷ್ಣ ಮತ್ತೆ ಬಲರಾಮನ್ನ ಮಥುರೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ವೃಂದಾವನದಲ್ಲಿದ್ದಂತಹ ಎಲ್ಲರೂ ಕೂಡ ಅವ್ರು ಹೇಗೆ ಅಂದ್ರೆ ಅವ್ರಿಗೆ ಎಷ್ಟು ಆ ನೋವಾಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂತಹ ಮನಸ್ಥಿತಿನಲ್ಲಿ ಈಗ ಪಾಂಡವರು ಅಲ್ಲಿದ್ದಾರೆ ಅಂತ. ಹಸ್ತಿನಾಪುರದಲ್ಲಿದ್ದಂತಹ ಎಲ್ಲರೂ ಆ ಭಗವಂತನ ಜೊತೆ ಒಂದು ಆ ನಿಕಟ ಸಂಬಂಧವನ್ನು ಹೊಂದಿದ್ದಂತಹ ಎಲ್ಲರಿಗೂ ಕೂಡ ಈಗ ಅಂಥದೇ ಒಂದು ಅನುಭವ ಆಗ್ತಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅವರು ಭಗವಂತನನ್ನ ಕಳ್ಕೊಂಡಾಗ, ಅಂದ್ರೆ ಭಗವಂತನಿಂದ ದೂರ ಆಗ್ತಾ ಇದೀವಿ ಅಂದಾಗ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಜೀವನನೇ ಇಲ್ಲ ನಮ್ಗೆ, ಅಂದ್ರೆ
ಆ ಅದಕ್ಕೆ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ, ದೇಹದಿಂದ ಆತ್ಮ ಅದು ಹೊರಟೋದ್ರೆ ಆ ದೇಹ ಹೇಗೆ ಅದು ಜೀವ ಇಲ್ದಿರ ಆಗ್ಬಿಡತ್ತೆ, ಒಂದು ಶವ ಆಗ್ಬಿಡತ್ತೆ, ಆ ರೀತಿ ಒಂದು ಅನುಭವ ಅವ್ರಿಗೆ ಆಗ್ತಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನು ಬೃಂದಾವನದಿಂದ ಹೋದ ಬಳಿಕ ಹಳ್ಳಿಯ ಮುಗ್ಧ ಗೊಲ್ಲ ಹುಡುಗರು, ಹುಡುಗಿಯರು, ಹೆಂಗಸರು ಹಾಗೂ ಇತರರು ತಮ್ಮ ಜೀವಿತದ ಉದ್ದಕ್ಕೂ ಗರಬಡಿದಂತದ್ದರು. ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದ ಗೊಲ್ಲರ ಹುಡುಗಿ ರಾಧಾರಾಣಿಯ ವಿರಹವಂತೂ ಬಣ್ಣಿಸಲು ಅಸಾಧ್ಯವಾಗಿದೆ. ಒಮ್ಮೆ ಸೂರ್ಯಗ್ರಹಣದ ಸಮಯದಲ್ಲಿ ಅವರು ಕುರುಕ್ಷೇತ್ರದಲ್ಲಿ ಭೇಟಿಯಾದರು. ಅಂದ್ರೆ ಈ ಕುರುಕ್ಷೇತ್ರ ಯುದ್ಧ ಸಂದರ್ಭ ಅಂತ ಹೇಳ್ಬೋದಿಲ್ಲ, ಅದು ಮುಗಿದ ಮೇಲೆ ಇರ್ಬೇಕು. ಒಮ್ಮೆ ರಾಧಾರಾಣಿ ಮತ್ತೆ ಕೃಷ್ಣ ಮತ್ತೆ ಭೇಟಿ ಆಗ್ತಾರೆ ಬೃಂದಾವನ ಅಂತೀರ. ಅವ್ರು ಒಂದ್ಸತಿ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅವರು ನದಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಅಂತಹ ಸಮಯದಲ್ಲಿ ಅವರು ಕುರುಕ್ಷೇತ್ರದಲ್ಲಿ ಭೇಟಿ ಆಗ್ತಾರೆ. ಆಗ ಅವರ ಅಂದ್ರೆ ಅವರ ಇಬ್ಬರ ಭೇಟಿ ಯಾವ ರೀತಿ ಇತ್ತು ಅನ್ನೋದನ್ನ ಎಷ್ಟು ಹೃದಯ ವಿದ್ರಾವಕವಾಗಿತ್ತು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆಗ ಅವರು ತೋರಿದ ಭಾವನೆ ಹೃದಯ ವಿದ್ರಾವಕವಾಗಿದೆ. ಭಗವಂತನ ಲೌಕಿಕ ಭಕ್ತರ ಗುಣಗಳಲ್ಲಿ ವ್ಯತ್ಯಾಸ ಇದೆ ನಿಜ, ಆದರೆ ಒಮ್ಮೆ ಎಂದಾದರೂ ಭಗವಂತನನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಭೇಟಿಯಾದವರಲ್ಲಿ ಯಾರೂ ಅವನನ್ನು ಒಂದು ಕ್ಷಣವೂ ಬಿಟ್ಟಿರಲಾರರು. ಅದು ಶುದ್ಧ ಭಕ್ತನ ಮನೋಧರ್ಮವಾಗಿದೆ. ಅಂದ್ರೆ ಬೇರೆ ಬೇರೆ ರಸಗಳಲ್ಲಿ ಭಗವಂತನನ್ನ ಅವನ ಜೊತೆ ಒಂದು ಪ್ರೀತಿ ವಿನಿಮಯವನ್ನ ಇಟ್ಕೊಂಡಂತಹ ಅನೇಕ ಭಕ್ತರಿದ್ದಾರೆ. ಆದ್ರೆ ಈ ಯಾವುದೇ ರೀತಿಯ ರಸದಲ್ಲಿ ಅವ್ರನ ಜೊತೆ ಪ್ರೀತಿ ವಿನಿಮಯ ಇಟ್ಕೊಂಡವರಾಗಿದ್ರು ಕೂಡ ಅವರು ಒಮ್ಮೆ ಭಗವಂತನನ್ನ ಮುಖದ ದರ್ಶನ ಆಗೋಯ್ತು ಅಂತಂದ್ರೆ ಅವ್ರ ಜೀವನದ ಉದ್ದಕ್ಕೂ ಅವ್ರು ಯಾವತ್ತೂ ಕೂಡ ಭಗವಂತನನ್ನ ಬಿಟ್ಟಿರ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದು ಶುದ್ಧ ಭಕ್ತರ ಮನೋಧರ್ಮ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಕೂಡ ಅನೇಕ ಬಾರಿ ನೋಡ್ತೀವಿ, ನಮ್ಮಲ್ಲಿ ಕೂಡ ಭೌತಿಕ ಲೌಕಿಕ ಜಗತ್ತಿನಲ್ಲೂ ಕೂಡ ನಮಗೆ ತಂದೆ ತಾಯಿ ಅನೇಕ ಸಂಬಂಧಗಳಿರುತ್ತೆ, ಮಕ್ಕಳು, ಈ ರೀತಿ ಅದರಲ್ಲಿ ನಾವ್ ಯಾರನ್ನಾದ್ರೂ ಒಬ್ಬನ ಕಳ್ಕೊಂಡ್ವಿ ಅಂತಂದ್ರೆ ತುಂಬಾ ನಮ್ಗೆ ದುಃಖ ಆಗುತ್ತೆ. ಆದ್ರೆ ಅದೆಲ್ಲ ಕೂಡ ಅಶಾಶ್ವತ, ಯಾವಾಗ್ಲೂ ಕೂಡ ಒಂದಲ್ಲ ಒಂದು ದಿನ ನಡೆಯುವಂತದ್ದೇ, ನಡಿಲೇಬೇಕಾಗಿರುವಂತದ್ದು. ಹುಟ್ಟಿದವರೆಲ್ಲ ಹೋಗ್ಲೇಬೇಕು ಅಂತಾರೆ. ಆದ್ರೆ ಆತ್ಮ ಅದು ಶಾಶ್ವತ, ಅದೇ ರೀತಿ ಪರಮಾತ್ಮನು ಕೂಡ ಶಾಶ್ವತ. ಅವನ ಜೊತೆ ಇರುವಂತಹ ಪ್ರೀತಿ ಸಂಬಂಧ ಏನಿದೆ ಅದು ಯಾವತ್ತಿಗೂ ಕೂಡ ಶಾಶ್ವತವಾದದ್ದು. ಅಂತಹ ಶಾಶ್ವತವಾದ ಸಂಬಂಧ ಅದು ಒಮ್ಮೆ ಏರ್ಪಟ್ಟಾಗ ಮತ್ತೆ ಅದನ್ನ ಕಳ್ಕೊಳ್ಳಿಕ್ಕೆ ಎಂತಹ ಒಬ್ಬ ಭಕ್ತನು ಕೂಡ ಅವನಿಂದ ಅದು ಊಹೆ ಮಾಡೋದು ಕೂಡ ಅಸಾಧ್ಯ ಅನಿಸುವಷ್ಟು ನೋವನ್ನ ಕೊಡುತ್ತೆ. ಅಂತಹ ನೋವಿನಲ್ಲಿ ಈಗ ಪಾಂಡವರು ಇಲ್ಲಿದ್ದಾರೆ. ಶ್ಲೋಕ 11, 12. ಸತ್ಸಂಗಾತ್ ಮುಕ್ತ ದುಸ್ಸಂಗ ಆತುಂ ನ ಉತ್ಸಹತೆ ಬುಧಃ ಕೀರ್ತಿಮಾನಂ ಯಶಾ ಯಸ್ಯ ಸಕೃತ್ ಅಕರ್ಣ್ಯ ರೋಚನಂ ತಸ್ಮಿನ್ ನಸ್ತಾದಿಯ ಪಾರ್ಥ ಸಹೇರನ್ ವಿರಹಂ ಕಥಂ ದರ್ಶನ ಸ್ಪರ್ಶ ಸಂಲಾಪ ಶಯನ ಆಸನ ಭೋಜನೈ. ಅನುವಾದ. ಶುದ್ಧ ಭಕ್ತರ ಸಂಘದಲ್ಲಿದ್ದು ಸರ್ವಶ್ರೇಷ್ಠ ಭಗವಂತನನ್ನು ಅರಿತು ಕೆಟ್ಟ ಅಲೌಕಿಕ ಸಂಘದಿಂದ ಮುಕ್ತರಾದ ಮತಿವಂತರು ಒಮ್ಮೆ ಮಾತ್ರ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರೂ ಅವುಗಳನ್ನು ಎಂದೂ ತಪ್ಪಿಸಿಕೊಳ್ಳಲಾರರು. ಹೀಗಿದ್ದಾಗ ಹೇಗೆ ತಾನೇ ಪಾಂಡವರು ತಮ್ಮ ಭಗವಂತನ ಅಗಲಿಕೆಯನ್ನು ಸಹಿಸಿಯಾರು? ಅವರು ಅವನನ್ನು ಕಣ್ಣಿಂದ ಕಾಣುತ್ತಾ, ಸ್ಪರ್ಶಿಸುತ್ತಾ, ಅವನೊಂದಿಗೆ ಮಾತನಾಡುತ್ತಾ, ಮಲಗುತ್ತಾ, ಕೂರುತ್ತಾ, ಊಟ ಮಾಡುತ್ತಾ ಅವನ ವ್ಯಕ್ತಿತ್ವದೊಂದಿಗೆ ಆಪ್ತವಾಗಿದ್ದರಷ್ಟೇ. ಅಂದ್ರೆ ಈಗ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಭಗವಂತ. ಶುದ್ಧ ಭಕ್ತರು ಅಂದ್ರೆ ಪ್ರಾರಂಭದ ಹಂತದಲ್ಲಿರುವಂತಹ ಭಕ್ತರು, ನಾವು ಶುದ್ಧ ಭಕ್ತರು, ಅದು ನೆಕ್ಸ್ಟ್ ಲೆವೆಲ್. ಭಗವಂತನ ಸಂಘದಲ್ಲಿ ಇದ್ದು, ಅಂದ್ರೆ ಭಗವಂತನ ಭಕ್ತರ ಸಂಘದಲ್ಲಿ, ಶುದ್ಧ ಭಕ್ತರ ಸಂಘದಲ್ಲಿ ಯಾರಿದ್ದಾರೆ ಅವರು ಭಗವಂತನ ಬಗ್ಗೆ ಸದಾ ಭಾಗವತಗಳಲ್ಲಿ ಮತ್ತೆ ಭಗವದ್ಗೀತೆಗಳಲ್ಲಿ ಅವನ ಬಗ್ಗೆ ಕೇಳ್ತಾರೆ, ಶ್ರವಣ ಮಾಡ್ತಾರೆ. ಅವನ ಬಗ್ಗೆ ಶ್ರವಣ ಮಾಡಿದ ಮಾತ್ರದಿಂದಲೇ ಅವ್ರಿಗೆ ಎಷ್ಟೊಂದು ಭಗವಂತನ ಮೇಲೆ ಆಕರ್ಷಣೆ ಅನ್ನೋದು ಏರ್ಪಡುತ್ತೆ ಅಂತಂದ್ರೆ, ಮತ್ತೆ ಅವರು ಆ ಭಕ್ತರ ಸಂಘ ಆಗ್ಲಿ ಅಥವಾ ಆ ಭಗವಂತನ ವಿಷಯಗಳ ಬಗ್ಗೆ ಕೇಳುವುದು, ಶ್ರವಣ ಮಾಡುವುದಾಗ್ಲಿ, ಮತ್ತೆ ಅವನ ಮಹಿಮೆಗಳನ್ನ ತಿಳ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಇಷ್ಟಪಡಲ್ಲ ಅಂತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಈಗ ಭಾಗವತ ಶ್ರವಣ ಮಾಡ್ಲಿಕ್ಕೆ ಅಧ್ಯಯನ ಮಾಡೋದಕ್ಕೆ, ಶ್ರವಣ ಮಾಡಕ್ಕೆ ಅಂತ ಬಂದಿದೀವಿ. ಹೀಗಿರುವಾಗ ನಮ್ಗೆ ಅದನ್ನ ಕೇಳದೆ ಇರ್ಬೇಕು, ಒಂದು ದಿನ ಅದು ತಪ್ಪೋಗುತ್ತೆ ಅಂತಂದ್ರೇನೆ ಬೇಸರ ಆಗುತ್ತೆ. ಅಷ್ಟೊಂದು ಅವನ ಕಡೆ ನಾವು ಆಕರ್ಷಿತರಾಗ್ತೀರಿ ಅಂದಾಗ ಇಲ್ಲಿ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಪಾಂಡವರು ಅಂತಂದ್ರೆ ಅವರು ಭಗವಂತನ ಕಾಣ್ತಾ ಇದ್ದಾರೆ, ಕಣ್ಣೆದುರಿಗೆ ಕಾಣ್ತಾ ಇದ್ದಾರೆ, ಅವನನ್ನ ಸ್ಪರ್ಶಿಸ್ತಾ ಇದ್ದಾರೆ, ಅವನ್ನ ಮುಟ್ಟುತ್ತಿದ್ದಾರೆ, ಅವನ ಜೊತೆ ಮಾತನಾಡ್ತಾ ಇದ್ದಾರೆ, ಅವನ ಜೊತೆ ಎಲ್ಲ ಒಂದು
ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಕುಟುಂಬದವರ ಜೊತೆ ನಾವು ಹೇಗಿರ್ತೀವಿ ಹಾಗೆ ಒಂದು ನಿಕಟ ಸಂಬಂಧದಲ್ಲಿದ್ದಾರೆ. ಅವರ ಜೊತೆ ಮಲಗುವಂಥದ್ದು, ಕೂರುವಂಥದ್ದು, ಊಟ ಮಾಡುವಂಥದ್ದು ಎಲ್ಲ ಅವನ ವ್ಯಕ್ತಿತ್ವವನ್ನ ನೋಡಿದವರು. ಈಗ ಅರ್ಜುನ ಕೂಡ ಅವನಿಗೆ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿದೆ. ಅವನಿಗೆ ಉಪದೇಶಗಳನ್ನ ನೀಡಿದ್ದಾನೆ. ಯುಧಿಷ್ಠಿರ ಮಹಾರಾಜನಿಗೂ ನೀಡಿದ್ದಾನೆ. ಆಪತ್ಕಾಲದಲ್ಲಿ ದ್ರೌಪದಿಗೂ ಕೂಡ ಸಹಾಯ ಮಾಡಿದ್ದಾನೆ. ಹೀಗೆ ಎಲ್ಲರಿಗೂ ಕೂಡ ಅದೊಂದು ಆಪ್ತ ಸಂಬಂಧ ಅವನ ಜೊತೆ ಆಗಿರುವಾಗ ಅವರು ಅವನನ್ನ ಕಳ್ಕೊಳ್ಳೋದು ಅವರಿಗೆ ತುಂಬಾ ಕಷ್ಟಕರವಾದ ವಿಷಯ ಅನ್ನೋದನ್ನ ಇಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಜೀವಿಯ ಸ್ವರೂಪ ಸ್ಥಿತಿಯೇ ಮೇಲ್ಮಟ್ಟದವರ ಸೇವೆ ಮಾಡುವುದಾಗಿದೆ. ನಮ್ಮ ಜೀವಿಯ ಸ್ವರೂಪವೇ ಕೃಷ್ಣೇರಿ ನಿತ್ಯ ದಾಸ. ನಾವೆಲ್ಲರೂ ಸೇವಕರು, ಯಾವಾಗ್ಲೂ ಕೃಷ್ಣನ ದಾಸರು. ಅವನು ಇಂದ್ರಿಯ ತೃಪ್ತಿಯ ವಿವಿಧ ಹಂತಗಳಲ್ಲಿ ಐಹಿಕ ಮಾಯಾಶಕ್ತಿಯ ಆದೇಶಗಳನ್ನು ಒತ್ತಾಯ ಪೂರ್ವಕವಾಗಿ ಆಚರಿಸಲು ಬದ್ಧನಾಗಿದ್ದಾನೆ. ಅಂದ್ರೆ ನಾವೆಲ್ಲರೂ ಬದ್ಧ ಜೀವಿಗಳು. ಯಾವ ರೀತಿ ಇಂದ್ರಿಯ ತೃಪ್ತಿಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಅದಕ್ಕೆ ದಾಸರಾಗ್ಬಿಡ್ತೀವಿ, ಅದಕ್ಕೆ ನಾವು ಬದ್ಧರಾಗ್ಬಿಡ್ತೀವಿ. ಇಂದ್ರಿಯಗಳ ಸೇವೆಯಲ್ಲಿ ಅವನು ಎಂದೂ ಬಳಲುವುದಿಲ್ಲ. ಈ ರೀತಿ ನಾವು ಇಂದ್ರಿಯಗಳ ಇಚ್ಛೆ ಪೂರೈಸೋದಕ್ಕೆ ಕಷ್ಟ, ಅಂದ್ರೆ ನಮ್ಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಮತ್ತೆ ಮತ್ತೆ ನಾವು ಅದನ್ನ ಮಾಡ್ತಾನೆ ಇರ್ತೀವಿ. ಅವನು ಬಳಲಬಹುದಾದರೂ ತೃಪ್ತಿ ಕಾಣದೆ ಅದನ್ನೇ ಮಾಡುತ್ತಿರುವಂತೆ ಮಾಯಾಶಕ್ತಿ ಅವನನ್ನು ನಿರಂತರವಾಗಿ ಒತ್ತಾಯಿಸುತ್ತದೆ. ಈ 3 ಗುಣಗಳು ನಮ್ಮನ್ನ ಸದಾ ಈ ಇಂದ್ರಿಯ ತೃಪ್ತಿಯಲ್ಲಿ ಅದಕ್ಕೋಸ್ಕರ ನಮ್ಮನ್ನ ದಾಸರನ್ನಾಗಿಸಿ ನಮ್ಮನ್ನ ಯಾವಾಗ್ಲೂ ಕಷ್ಟ ಆಗ್ತಿದ್ರು ಕೂಡ ನಾವು ಅದೇ ಕೆಲಸವನ್ನ ಮಾಡ್ತಾ ಇರೋ ಹಾಗೆ ನಮ್ಮನ್ನ ಒತ್ತಾಯ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತಹ ಇಂದ್ರಿಯ ತೃಪ್ತಿಯ ವ್ಯವಹಾರಕ್ಕೆ ಕೊನೆ ಅನ್ನೋದೇ ಇಲ್ಲ. ಬದ್ಧಾತ್ಮನು ಬಿಡುಗಡೆಯ ಭರವಸೆ ಇಲ್ಲದೆ ಅಂತಹ ದಾಸ್ಯದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಅವ್ರಿಗೆ ಯಾವತ್ತೂ ಕೂಡ ಬಿಡುಗಡೆ ಅನ್ನೋದು ಸಿಗೋದಿಲ್ಲ. ಯಾವಾಗ ನಾವು ಇಂದ್ರಿಯಗಳಿಗೆ ದಾಸರಾಗ್ತೀವಿ ಆಗ ನಾವು ಬದ್ಧಾತ್ಮರಾಗಿ ನಮ್ಗೆ ಅಲ್ಲಿಂದ ಬಿಡುಗಡೆ ಸಿಗೋದಿಲ್ಲ. ಶುದ್ಧ ಭಕ್ತರ ಸಂಘದಿಂದ ಮಾತ್ರ ಬಿಡುಗಡೆ ಫಲಿಸುತ್ತದೆ. ನಾವು ಮತ್ತೆ ಅದರಿಂದ ಮುಕ್ತಿನ ಪಡಿಬೇಕು ಅಂತಂದ್ರೆ ಶುದ್ಧ ಭಕ್ತರ ಸಂಘ ನಮ್ಗೆ ಸಿಗ್ಬೇಕು. ಅಂತಹ ಸಂಘದಿಂದ ಅವನು ಅಲೌಕಿಕ ಪ್ರಜ್ಞೆಗೆ ಹಂತ ಹಂತವಾಗಿ ಏರುತ್ತಾನೆ. ತನ್ನ ಶಾಶ್ವತ ಸ್ಥಿತಿ ಹೀಗೆ ಭಗವಂತನಿಗೆ ಸೇವೆ ಸಲ್ಲಿಸುವುದೇ ಆಗಿದೆಯೇ ವಿನ ಕಾಮ, ಕ್ರೋಧ, ಪ್ರಭುತ್ವದ ಲೋಭ ಮುಂತಾದವುಗಳ ಬಲದಿಂದ ವಿಕೃತ ಇಂದ್ರಿಯಗಳ ಸೇವೆಗೈಯುವುದಲ್ಲ ಎಂದು ಅವನು ತಿಳಿಯುತ್ತಾನೆ. ಯಾವಾಗ ನಾವು ಭಕ್ತರ ಸಂಘ ನಮ್ಗೆ ಸಿಗುತ್ತೆ, ಆ ಭಕ್ತರ ಸಂಘ ನಮ್ಗೆ ಸಿಕ್ಕಿದ ಕೂಡಲೇ ನಾವು ಈ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡ್ಕೊಂತೀವಿ, ಹಂತ ಹಂತವಾಗಿ ತಿಳ್ಕೊತೀವಿ. ಯಾವುದು ಅಂತಂದ್ರೆ ಈ ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಕೂಡ ನಮ್ಮನ್ನ ಅಧೋಗತಿಗೆ ತಂದಿರುವಂತದ್ದು, ಈ ಬಂಧನಕ್ಕೆ ಸಿಕ್ಕಿಸಿರುವಂತದ್ದು ಅನ್ನೋದನ್ನ ತಿಳ್ಕೊಂಡು ನಾವು ಈ ವಿಕೃತವಾದ ಇಂದ್ರಿಯ ಸೇವೆ ಮಾಡೋದನ್ನ ನಿಲ್ಲಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಐಹಿಕ ಸಮಾಜ, ಸ್ನೇಹ, ಪ್ರೇಮಗಳೆಲ್ಲ ಕಾಮದ ವಿವಿಧ ಹಂತಗಳಾಗಿವೆ. ಅಂದ್ರೆ ನಾವು ಮೊದಲಿಗೆ ನಾನು ಅನ್ಕೊಳ್ಳುವಂಥದ್ದು, ನಂತರ ನನ್ನ ಸಂಬಂಧಿಕರು, ನನ್ನ ಸಮಾಜ, ನನ್ನ ಬಂಧು ಬಾಂಧವ್ಯ, ನನ್ನ ಯಾರು ಗಂಡ ಹೆಂಡತಿ ಮಕ್ಕಳು ಪರಿವಾರ, ಇದೆಲ್ಲವೂ ಕೂಡ ಕಾಮದ ವಿವಿಧ ಹಂತಗಳು. ಅಂದ್ರೆ ಆಸೆಗನ್ನೋದು, ಇಚ್ಛೆ ಅನ್ನೋದು, ಇಂದ್ರಿಯ ತೃಪ್ತಿ ಅನ್ನುವಂಥದ್ದು ಅದರ ಸೆಲ್ಫಿಶ್ನೆಸ್ ಮತ್ತೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತಾರೆ. ಹಾಗೆ ಅವು ಸ್ವಾರ್ಥ ಮತ್ತೆ ಮುಂದುವರಿದ ಸ್ವಾರ್ಥಗಳು. ಹೀಗೆ ಮನೆ, ದೇಶ, ಕುಟುಂಬ, ಸಮಾಜ, ಸಂಪತ್ತು ಮತ್ತು ಎಲ್ಲ ಬಗೆಯ ಅರ್ಥಾಪತ್ತಿಗಳು ಐಹಿಕ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣಗಳಾಗಿವೆ. ನಮ್ಮನ್ನ ಈ ಬಂಧನಕ್ಕೆ ಸಿಕ್ಕಿಸ್ತಾ ಇರುವಂತದ್ದೇ ಈ ರೀತಿಯ ಒಂದು ಕಾಮ, ಅಂದ್ರೆ ಆಸೆಗಳು, ಅಂದ್ರೆ ಸ್ವಾರ್ಥ ಮತ್ತೆ ನಾನು ಮತ್ತೆ ನನ್ನವರು ಅನ್ನುವಂತ ಸ್ವಾರ್ಥ ನಮ್ಮನ್ನ ಈ ಬಂಧನಕ್ಕೆ ಸಿಕ್ಕಿಸ್ತಾ ಹೋಗ್ತಿದೆ. ಬದುಕಿನ ತ್ರಿಗುಣಾತ್ಮಕ ದುಃಖಗಳಾದರೂ ಸಹವರ್ತಿ ಸಂಗತಿಗಳಾಗಿವೆ. ಅಂದ್ರೆ ಈ ತ್ರಿಗುಣಗಳಲ್ಲಿ ನಾವೇನೆಲ್ಲ ದುಃಖಗಳನ್ನ ಅನುಭವಿಸ್ತಾ ಇದೀವಿ, ಇದೆಲ್ಲವೂ ಕೂಡ ಏನಂತೀವಿ, ಆ ಇಂದ್ರಿಯ ತೃಪ್ತಿಗೆ ನಾವೇನು ಬೆಲೆ ಕಟ್ತಾ ಇದೀವಿ ಅನ್ನೋದು ಅದನ್ನ ತೋರಿಸ್ತಾ ಇದೆ. ಶುದ್ಧ ಭಕ್ತರ ಸಂಘದಿಂದ ವಿನಮ್ರರಾಗಿ ಅವರ ಮಾತನ್ನು ಶ್ರವಣ ಮಾಡುವುದರಿಂದ ಲೋಕ ಭೋಗದ ಆಸಕ್ತಿ ಹುಡುಗಿ ಹೋಗುತ್ತದೆ. ಯಾವಾಗ ನಾವು ಭಗವಂತನ ವಿಷಯಗಳನ್ನ ಭಕ್ತರ ಮೂಲಕ ತಿಳ್ಕೊತೀವಿ, ಅಂದ್ರೆ ಭಾಗವತರ ಮೂಲಕ ತಿಳ್ಕೊತೀವಿ, ಶ್ರವಣ ಮಾಡ್ತೀವಿ, ಆಗ ನಮ್ಮಲ್ಲಿ ಇರುವಂತಹ ಆ ಆಸಕ್ತಿ, ಇಂದ್ರಿಯ ಭೋಗ ಮಾಡುವಂತಹ ಆಸಕ್ತಿ ಅದು ತಂತಾನೇ ಕಡಿಮೆ ಆಗುತ್ತೆ. ಭಗವಂತನ ಅಲೌಕಿಕ ಲೀಲೆಗಳ ಶ್ರವಣ ಮಾಡುವ ಆಕರ್ಷಣೆ ಪ್ರಧಾನವಾಗುತ್ತೆ. ನಮ್ಗೆ ಇನ್ನಷ್ಟು ಮತ್ತಷ್ಟು ಅಂತಹ ಒಂದು ಸುಖವನ್ನ ಕೊಡುತ್ತೆ ಅದು. ಅಂದ್ರೆ ಇಂದ್ರಿಯಗಳ ಹಿಂದೆ ನಾವು ದಾಸರಾಗಿದ್ದಾಗ ನಮಗೆ ಒಂದು ರೀತಿಯ ಆಯಾಸ ಅನ್ನೋದಾಗುತ್ತೆ, ಆದ್ರೂ ಕೂಡ ಅದು ನಮ್ಮನ್ನ ಮತ್ತೆ ಅದೇ ಕೆಲಸಗಳಲ್ಲಿ ತೊಡಗಿಸ್ತಾ ಇರುತ್ತೆ. ಯಾವಾಗ ನಮ್ಗೆ ಒಂದು ಸ್ಥಿತಿ ರುಚಿ ಸಿಗುತ್ತೆ, ಭಗವಂತನ ಲೀಲೆಗಳನ್ನ ಶ್ರವಣ ಮಾಡುವ ರುಚಿ ಸಿಕ್ಕಿದಾಗ ನಮ್ಗೆ ಅದರಿಂದ ಒಂದು ಮುಕ್ತಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಆಗ ನಮ್ಗೆ ಭಗವಂತನ ಲೀಲೆಗಳ ಶ್ರವಣ ಮಾಡೋದ್ರಲ್ಲಿ ಇನ್ನಷ್ಟು ಮತ್ತಷ್ಟು ಆಕರ್ಷಣೆ ಹೆಚ್ಚಾಗುತ್ತೆ. ಒಮ್ಮೆ ಹಾಗೆ ಆದರೆ ಕೋವಿ ಮದ್ದಿಗೆ ತಗುಲಿದ ಬೆಂಕಿಯಂತೆ ತಡೆಯಿಲ್ಲದೆ ಅದು ಹೆಚ್ಚುತ್ತಾ ಹೋಗುತ್ತದೆ. ಅಂದ್ರೆ ಒಂದು ಸತಿ ನಮ್ಗೆ ಭಗವಂತನ ಲೀಲೆಗಳ ಶ್ರವಣ ಮಾಡೋದ್ರ ಕಡೆ ಆಕರ್ಷಣೆ
ಶುರು ಆಯ್ತು ಅಂತಂದ್ರೆ ನಮ್ಮಿಂದ ಅದನ್ನ ಮಾಡದೇ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಅಂತಂದ್ರೆ ಆ ಬೆಂಕಿ ಯಾವಾಗ ಮದ್ದಿಗೆ ತೆಗಿದ ತಕ್ಷಣ ಅದು ಆ ಬೆಂಕಿ ಹತ್ತಿ ಹುರಿಯುತ್ತೆ. ಆ ರೀತಿ ನಮ್ಮಲ್ಲಿ ಆ ಭಗವಂತನ ಕಡೆ ಆ ಲೀಲೆಗಳನ್ನ ಶ್ರವಣ ಮಾಡುವ ಆಕರ್ಷಣೆ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ದೇವೋತ್ತಮ ಪುರುಷನಾದ ಶ್ರೀಹರಿಯ ಅಲೌಕಿಕವಾಗಿ ಅದೆಷ್ಟು ಆಕರ್ಷಕರಾಗಿದ್ದಾನೆಂದರೆ ಆತ್ಮ ಸಾಕ್ಷಾತ್ಕಾರದಿಂದ ಸ್ವಯಂ ತೃಪ್ತರಾದವರು ಐಹಿಕ ಬಂಧನದಿಂದ ನಿಜವಾಗಿ ಮುಕ್ತರಾದವರು ಭಗವಂತನ ಭಕ್ತರಾಗುತ್ತಾರೆ ಎಂದು ಹೇಳಲಾಗಿದೆ. ಅಂದ್ರೆ ದೇವೋತ್ತಮ ಪರಮ ಪುರುಷ ಭಗವಂತನ ಅವನು ಎಷ್ಟು ಆಕರ್ಷಕ ಅಂತಂದ್ರೆ ಯಾರು ಆತ್ಮ ಸಾಕ್ಷಾತ್ಕಾರದಿಂದ ಸ್ವಯಂ ತೃಪ್ತರಾದವರು ಅಂದ್ರೆ ಈ ಜ್ಞಾನಿಗಳು ಅವರು ಮುಕ್ತಾತ್ಮರು ಅವರು ಕೂಡ ಮತ್ತೆ ಐಹಿಕ ಬಂಧನದಿಂದ ನಿಜವಾಗಿ ಮುಕ್ತರಾದವರು ಅವರೆಲ್ಲರೂ ಕೂಡ ಐಹಿಕ ಬಂಧನದಿಂದ ಮುಕ್ತರಾಗಿದ್ದಾರೆ ಅಂತವರು ಕೂಡ ಭಗವಂತನ ಭಕ್ತರಾಗ್ತಾರೆ. ಇಲ್ಲಿ ನಾವು ಕೇಳಿದ್ವಿ ಶುಕಮುನಿಗಳು ಅವರು ಜೀವನ್ ಮುಕ್ತರು. ಅವರು ಜನ್ಮ ಪಡೆದಾಗ್ಲೇನೆ ಅವರಿಗೆ ಒಂದು ಜ್ಞಾನ ಅನ್ನೋದು ಇದ್ದ ಕಾರಣ ಅವರು ಮನೆಯನ್ನ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಿ ಹುಟ್ಟಿದ ಕೂಡಲೇ ಅವರು ಮನೆ ಬಿಟ್ಟು ಹೋಗ್ತಾರೆ. ಅಂತಹ ಮುಕ್ತಾತ್ಮರಿಗೂ ಕೂಡ ಭಗವಂತನ ಲೀಲೆಗಳು ಆಕರ್ಷಣೆ ಮಾಡುತ್ತೆ. ಅಂತವರು ಕೂಡ ಭಗವಂತನ ಲೀಲೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಕರ್ಷಿತರಾಗ್ತಾರೆ. ಹೇಗೆ ಅವರ ತಂದೆ ಮಗನನ್ನ ಕರೀತಾರೆ ಹುಟ್ಟಿದಾಗ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರುವಾಗ, ಆದ್ರೆ ಮಗ ಮತ್ತೆ ಬರೋದಿಲ್ಲ. ಆದ್ರೆ ಆ ಕಾಡಿನಲ್ಲಿ ಯಾವಾಗ ಅವರಿಗೆ ಆ ಭಗವಂತನನ್ನ ಅವನನ್ನ ಕುರಿತಾಗಿ ಶ್ಲೋಕಗಳು 2 ಶ್ಲೋಕಗಳನ್ನ ಹೇಳ್ತಾರೆ. ಆ ಶ್ಲೋಕಗಳನ್ನ ಕೇಳಿದಾಗ ಭಾಗವತದ ಶ್ಲೋಕಗಳನ್ನ ಕೇಳಿದಾಗ ಅವರು ಕೂಡ ಭಗವಂತನಿಗೆ ಆಕರ್ಷಿತರಾಗ್ಬಿಡ್ತಾರೆ. ಸನ್ನಿವೇಶ ಹೀಗಿರುವಾಗ ಭಗವಂತನ ನಿರಂತರ ಒಡನಾಡಿಗಳಾಗಿದ್ದ ಪಾಂಡವರ ಸ್ಥಿತಿ ಏನಾಗಿರಬೇಕೆಂದು ಸುಲಭವಾಗಿ ತಿಳಿಯಬಹುದು. ಅಂದ್ರೆ ಯಾರಿಗೆ ಭಗವಂತನ ಬಗ್ಗೆ ಏನೇನೂ ಗೊತ್ತಿಲ್ಲ ಅಂತವರೇ ಭಗವಂತನಿಗೆ ಇಷ್ಟೊಂದು ಆಕರ್ಷಿತರಾಗ್ತಾರೆ ಅಂತ ನಾವು ಪರಿಸ್ಥಿತಿನಲ್ಲಿ ಪಾಂಡವರು ಹೇಗಿದ್ದಿರ್ಬೋದು. ಪಾಂಡವರು ಅವರು ಭಗವಂತನ ಒಡನಾಡಿಗಳು ಅಂದ್ರೆ ಭಗವಂತನ ನಿತ್ಯ ಸಂಗಾತಿಗಳು. ಅಂತವರ ಮನಸ್ಥಿತಿ ಈಗ ಅಂತವರ ಪರಿಸ್ಥಿತಿ ಈಗ ಏನಾಗಿರ್ಬೋದು ಅನ್ನೋದನ್ನಲ್ಲಿ ಕೇಳ್ತಾ ಇದ್ದಾರೆ. ನಿರಂತರವಾದ ವೈಯಕ್ತಿಕ ಸಂಪರ್ಕದಿಂದ ಉಂಟಾದ ಅತಿ ಗಾಢ ಆಕರ್ಷಣೆಯಿಂದಾಗಿ ಶ್ರೀಕೃಷ್ಣನ ಅಗಲಿಕೆಯ ಯೋಚನೆಯನ್ನು ಕೂಡ ಅವರು ಮಾಡಲಾರದವರಾಗಿದ್ದರು. ಭಗವಂತನ ರೂಪ, ಗುಣ, ನಾಮ, ಮಹಿಮೆ, ಲೀಲೆ ಮುಂತಾದವುಗಳ ಸ್ಮರಣೆ ಕೂಡ ಶುದ್ಧ ಭಕ್ತರಿಗೆ ಆಕರ್ಷಕವಾಗಿರುತ್ತದೆ. ಯಾರು ಶುದ್ಧ ಭಕ್ತರಿರ್ತಾರೆ ಸ್ವಯಂ ಭಗವಂತನಿಗೇನೆ ಅಷ್ಟೊಂದು ಆಗ್ತಾರೆ ಅಂದಾಗ ಅಷ್ಟು ಮಾತ್ರ ಅಲ್ಲ, ಅವನು ಬೇರೆ ಅಲ್ಲ, ಅವನು ನಾಮ ಬೇರೆ ಅಲ್ಲ, ಅವನ ರೂಪ, ಗುಣ, ಲೀಲೆ, ಮಹಿಮೆ ಇದ್ಯಾವುದು ಕೂಡ ಅವನಿಂದ ಹೊರತಾದದ್ದಲ್ಲ. ಅದನ್ನ ಯಾರು ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾರೆ ಅಂದ್ರೆ ಪ್ರತಿದಿನ ನಾವು ಶ್ರವಣ ಮಾಡಿದ್ರೆ ಮತ್ತೆ ಪ್ರತಿದಿನ ಅದನ್ನ ಕೀರ್ತನೆ ಮಾಡಿದಾಗ ಮತ್ತೆ ಅದೇ ವಿಷಯಗಳು ನಮ್ಮ ಇಡೀ ದಿನ ಸ್ಮರಣೆಯಲ್ಲಿ ಇರುತ್ತೆ. ಅಂತಹ ಸ್ಮರಣೆ ಶುದ್ಧ ಭಕ್ತರಿಗೆ ಮತ್ತಷ್ಟು ಇನ್ನಷ್ಟು ಅವನ ಕಡೆ ಆಕರ್ಷಿತರಾಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಎಷ್ಟು ಆಕರ್ಷಕವಾಗಿರುತ್ತದೆ ಎಂದರೆ ಅವನು ಐಹಿಕ ಜಗದ ರೂಪ, ಗುಣ, ನಾಮ, ಯಶಸ್ಸು, ಕಾರ್ಯಗಳನ್ನೆಲ್ಲ ಮರೆತು ಬಿಡುತ್ತಾನೆ. ಅಂದ್ರೆ ಭಗವಂತನಿಗೆ ಒಮ್ಮೆ ಯಾರಾದ್ರೂ ಆ ಆಕರ್ಷಣೆಗೆ ಒಳಪಟ್ಟ ಅಂತಂದ್ರೆ ಅವನಿಗೆ ಐಹಿಕ ಜಗತ್ತಿನಲ್ಲಿರುವಂತಹ ಬೇರೆ ವಿಚಾರಗಳು, ಈ ಐಹಿಕ ಜಗತ್ತಿಗೆ ಸೇರಿದಂತಹ ರೂಪ, ಗುಣ, ನಾಮ, ಯಶಸ್ಸು ಇವುಗಳ ಮೇಲೆ ಅವನಿಗೆ ಯಾವುದೇ ಒಂದು ಆಕರ್ಷಣೆ ಅದು ಹೊರಟೋಗುತ್ತೆ. ಅಂದ್ರೆ ಅವನು ಮರ್ತು ಬಿಡ್ತಾನೆ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತರ ಪರಿಪಕ್ವ ಸಂಘದಿಂದಾಗಿ ಅವರೊಂದು ಕ್ಷಣವೂ ಭಗವಂತನ ಸಂಪರ್ಕ ಇಲ್ಲದೆ ಇರಲಾರ. ಅಂದ್ರೆ ಯಾವಾಗ ಅದು ಅವನ್ಗೆ ಆ ರುಚಿ ಸಿಕ್ಕುತ್ತೆ, ಅಂತಹ ಒಂದು ರುಚಿ ಸಿಕ್ಕಿದ್ಮೇಲೆ ಅವ್ನು ಮತ್ತೆ ಭಗವಂತನನ್ನ ಮತ್ತೆ ಅವನ ಭಕ್ತರ ಸಂಪರ್ಕ ಇಲ್ದಿರ ಅವನ ಕೈಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 13 ನಾವು ಕೂಡ ಅದು ಶಿಷ್ಟಾಷ್ಟಕಂನಲ್ಲಿ ಒಂದು ಶ್ಲೋಕ ಹೇಳ್ತೀವಿ. ನಯನಂ ಗಲದಶ್ರುಧಾರಯ ವದನಂ ಗದ್ಗದ ಹೃದಯ ಗೀರ ಪುಲಕೈ ನಿಚಿತಂ ವಪೂಕದ ತವ ನಾಮಾಗ್ರಹಣೆ ಭವಿಷ್ಯತಿ. ಅಂದ್ರೆ ಭಗವಂತನ ನಾಮ ಸ್ಮರಣೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಕಣ್ಣುಗಳಲ್ಲಿ ಬಾಷ್ಪ ಬರುವುದು ಯಾವಾಗ ಅಂದ್ರೆ ಆನಂದ ಬಾಷ್ಪ ಅಂದ್ರೆ ಭಗವಂತನನ್ನ ನೆನೆಸ್ತಾ ಏನಂತೀವಿ ಉನ್ಮಾದದಲ್ಲಿ ನಾವ್ ಯಾವಾಗ ಭಗವಂತನನ್ನ ನೆನೆಸಿ ಅಳ್ತೀವಿ ಅನ್ನೋದನ್ನ ಮತ್ತೆ ನನ್ನ ಗದ್ಗತಿತರಾಗ್ಬೇಕು ನಾನು ಅಂದ್ರೆ ಇದೆಲ್ಲವೂ ಕೂಡ ಭಾವೋನ್ಮಾದದ ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಯಾರು ನಮ್ಮ ಇಡೀ ಜೀವನದ ಉದ್ದೇಶ ಏನು ಅಂದ್ರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಭಗವಂತನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಜೊತೆ ನಮ್ಮ ಸಂಬಂಧವನ್ನ ತಿಳ್ಕೋಬೇಕು, ಮತ್ತೆ ನಾವು ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಬೇಕು ಅಂತ. ಅದು ಜೀವನದ ಮೂಲ ಉದ್ದೇಶ ಆಗಿರುವಾಗ ಅದೇ ಒಂದು ಪರಿಸ್ಥಿತಿನಲ್ಲಿ ಪಾಂಡವರು ಈಗಾಗಲೇ ಅವರು ಭಗವಂತನ ಜೊತೆ ಅವರ ಸಂಬಂಧ ಅದು ಏರ್ಪಟ್ಟಿದೆ. ಈಗ ಇಂಥ ಸಂದರ್ಭದಲ್ಲಿ ಅವರು ಮತ್ತೆ ಭಗವಂತನಿಂದ ದೂರ ಆಗ್ತೀವಿ ಅಂತಂದಾಗ ಆ ವಿಪ್ರಲಂಬ ಭಾವ ಅನ್ನೋ ಹಾಗೆ ಅವ್ರಿಗೆ ಗದ್ಗತಿತರಾಗ್ತಾ ಇದ್ದಾರೆ. ಶ್ಲೋಕ 13
ಸರ್ವೇ ತೇ ಅನಿಮಿಷೈ ಅಕ್ಷೈತಂ ಅನು ಧೃತಾಚೇತಸಾ ವೀಕ್ಷತಃ ಸ್ನೇಹ ಸಂಬಂಧ ವಿಚೇಲು ತತ್ರ ತತ್ರಃ. ಅನುವಾದ: ಅತ್ಯಂತ ಆಕರ್ಷಕನಾದ ಭಗವಂತನ ಬಗ್ಗೆ ಅವರೆಲ್ಲರ ಹೃದಯಗಳು ಕರಗಿದವು. ಅವರು ಎವೆಯಿಕ್ಕದೆ ಅವನನ್ನು ನೋಡಿದರು. ಕಳವಳದಿಂದ ಇತ್ತಿಂದತ್ತ ಓಡಾಡಿದರು. ಅಂದ್ರೆ ಚಡಪಡಿಸ್ತಾ ಇದ್ದಾರೆ. ಅಂದ್ರೆ ಯಾವಾಗ ನೀರಿನಿಂದ ಮೀನನ್ನ ಹೊರಗಡೆ ಹಾಕಿದ್ರೆ ಅದು ಪಟಪಟ ಅಂತ ಒದ್ದಾಡುತ್ತೆ. ಅಂತಹ ಒಂದು ಮನಸ್ಥಿತಿ, ಅಂತಹ ಒಂದು ಪರಿಸ್ಥಿತಿನಲ್ಲಿ ಆ ಭಕ್ತರು ಈಗ ಅವರ ಹೃದಯ ಭಗವಂತನ ಕಡೆಗೆ ಅವನಿಂದ ದೂರ ಆಗೋದಕ್ಕೆ ಅದು ಚಡಪಡಿಸ್ತಾ ಇದೆ. ಆಗ್ತಾ ಇಲ್ಲ, ಅವ್ರ ಕೈಲಿ ಇರಕ್ ಆಗ್ತಿಲ್ಲ. ಅವನನ್ನ ಎವೆ ಇಕ್ಕದೆ ನೋಡ್ತಾ ಇದ್ದಾರೆ. ಅಂದ್ರೆ ಕಣ್ಣು ಮುಚ್ಚಿದ್ರೆ ಭಗವಂತ ಇನ್ ಸ್ವಲ್ಪ ಹೊತ್ತಿಗೆ ಇಲ್ಲ, ಕಣ್ಣೆದುರುಗಡೆ ಅಂತ ಆಗ್ಬಿಡ್ತಾನೇನೋ ಅಂತ ಕಣ್ ತುಂಬಾ ನೋಡ್ತಾ ಇದ್ದಾನೆ ಅವನನ್ನ. ಭಾವಾರ್ಥ: ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನು ಎಲ್ಲಾ ಜೀವಿಗಳಿಗೆ ಸಹಜವಾಗಿ ಆಕರ್ಷಕನಾಗಿದ್ದಾನೆ, ಏಕೆಂದರೆ ಎಲ್ಲಾ ಶಾಶ್ವತರ ಮಧ್ಯೆ ಅವನು ಪ್ರಧಾನ ಶಾಶ್ವತನಾಗಿದ್ದಾನೆ. ಅವನೊಬ್ಬನೇ ಅನೇಕ ಶಾಶ್ವತರ ಪಾಲಕನಾಗಿದ್ದಾನೆ. ಇದನ್ನು ಕಠೋಪನಿಷತ್ತಿನಲ್ಲಿ ಹೇಳಲಾಗಿದೆ. ಹೀಗೆ ಭಗವಂತನೊಂದಿಗೆ ತನ್ನ ಶಾಶ್ವತ ಸಂಬಂಧವನ್ನು ಪುನರುಜ್ಜೀವನಗೊಳಿಸಿಕೊಳ್ಳುವುದರಿಂದ ಶಾಶ್ವತ ಶಾಂತಿ ಮತ್ತು ಸಮೃದ್ಧಿಗಳನ್ನು ಪಡೆಯಬಹುದು. ಭಗವಂತನ ಶಕ್ತಿಯಾದ ಮಾಯೆಯ ವಶೀಕರಣದಿಂದಾಗಿ ಆ ಶಾಶ್ವತ ಸಂಬಂಧ ಮರೆತು ಹೋಗಿದೆ. ಅಂದ್ರೆ ಭಗವಂತ ಅವನು ಎಲ್ಲದಕ್ಕೂ ಮೂಲ, ಅವನೇ ಆದಿಪುರುಷ. ಹೀಗಿರ್ಬೇಕಾದ್ರೆ ಎಲ್ಲರಿಗೂ ಕೂಡ ಅವನೇ ಒಂದು ಪಾಲಕನಾಗಿದ್ದಾನೆ. ಹೀಗಿರುವಾಗ ಭಗವಂತ ಅಂತಹ ಒಂದು ಶಾಶ್ವತ ಸಂಬಂಧ, ಅವನ ಜೊತೆ ನಮ್ಮ ಸಂಬಂಧ ಕೂಡ ಅದು ಶಾಶ್ವತವಾದದ್ದು. ಒಂದು ಅಶಾಶ್ವತವಾದ ಸಂಬಂಧ ಈಗ ನಾವು ಐಹಿಕ ಲೋಕದಲ್ಲಿ ಇರುವಂತದ್ದು. ನಾವು ಬೇಡ ಅಂದ್ರೂ ಬೇಕು ಅಂದ್ರೂ ಕೂಡ ನಾವೆಲ್ಲರನ್ನು ಒಂದಲ್ಲ ಒಂದು ದಿನ ಕಳ್ಕೋತೀವಿ. ಆದ್ರೆ ನಾವು ಯಾರನ್ನ ನಿರಂತರವಾಗಿ, ನಾವು ಆತ್ಮದ ರೂಪದಲ್ಲಿ ನಾವು ಕೂಡ ನಿರಂತರ, ಭಗವಂತನು ಕೂಡ ನಿರಂತರವಾಗಿ ಇರ್ತಾನೆ. ಹಾಗಿರ್ಬೇಕಾದ್ರೆ ಅವನ ಜೊತೆ ನಮ್ಮ ಸಂಬಂಧ ಏನಿದೆ ಅದು ಈ ಜನ್ಮದ್ದು ಅಥವಾ ಮುಂದಿನ ಜನ್ಮದ್ದು ಅಥವಾ ಹಿಂದಿನ ಜನ್ಮದ್ದು ಅಂತ ಅಲ್ಲ. ಅವನ ಜೊತೆ ನಮ್ಮ ಸಂಬಂಧ ಅದು ಜನ್ಮ ಜನ್ಮಗಳಿಂದ ಇರುವಂತದ್ದು. ಅಂತಹ ಸಂಬಂಧ ಅದೇನಿದೆ ಅದನ್ನ ಪುನರುಜ್ಜೀವನಗೊಳಿಸಿಕೊಳ್ಳುವುದರಿಂದ ಶಾಶ್ವತ ಶಾಂತಿ ಸಮೃದ್ಧಿ ನಮ್ಗೆ ಪಡಿಬಹುದು ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಭಗವಂತನ ಶಕ್ತಿಯಾದ ಮಾಯೆಯ ವಶೀಕರಣದಿಂದ ನಾವು ಅದನ್ನ ಮರ್ತೋಗಿದ್ದೀವಿ. ಈ ಸಂಬಂಧವನ್ನು ಸ್ವಲ್ಪವೇ ಪುನಶ್ಚೇತನಗೊಳಿಸಿದರೂ ಬದ್ಧಾತ್ಮನು ಒಮ್ಮೆಗೆ ಐಹಿಕ ಮಾಯಾಶಕ್ತಿಯಿಂದ ಬಿಡುಗಡೆ ಹೊಂದುವನು. ನಾವು ಅದನ್ನ ಸ್ವಲ್ಪನೇ ಪುನಶ್ಚೇತನಗೊಳಿಸಿದ್ರು. ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿ ಭಾಗವತರಿಂದ ಭಗವಂತನ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದಾಗ್ಲೇ ನಾವು ಆ ಮಾಯಾಶಕ್ತಿಯಿಂದ ಬಿಡುಗಡೆನ ಹೊಂದುತ್ತೀವಿ. ನಮ್ಮ ಉದ್ದೇಶ ಏನಂದ್ರೆ ಭಗವಂತನನ್ನ ತಿಳ್ಕೋಬೇಕು, ಭಗವಂತನ ಜೊತೆ ಆ ಸಂಬಂಧವನ್ನ ಮತ್ತೆ ಸ್ಥಾಪನೆ ಮಾಡ್ಬೇಕು ಅನ್ನೋದು. ಆದ್ರೆ ಅದ್ರ ಜೊತೆಯಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಐಹಿಕ ಮಾಯಾಶಕ್ತಿ, ಆ ಬಂಧನದಿಂದ ನಾವು ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ. ಭಗವಂತನ ಸಂಘಕ್ಕಾಗಿ ಉನ್ಮತ್ತನಾಗುವನು. ಈ ಸಂಘ ಸಾಧ್ಯವಾಗುವುದು ಭಗವಂತನ ವೈಯಕ್ತಿಕ ಸಂಪರ್ಕದಿಂದ ಮಾತ್ರವಲ್ಲ. ಅಂದ್ರೆ ಭಗವಂತನ ಜೊತೆ ಆ ಸಂಘ ಏನಿದೆ ಅದನ್ನ ನಾವು ಮತ್ತೆ ಏರ್ಪಡಿಸ್ಕೋಬೇಕು ಅಂತಂದ್ರೆ ವೈಯಕ್ತಿಕವಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ. ಅವನ ನಾಮ ಮಹಿಮೆ ರೂಪ ಗುಣಗಳ ಸಂಪರ್ಕದಿಂದಲೂ ಸಾಧ್ಯವಾಗುತ್ತೆ. ಅಂದ್ರೆ ಭಗವಂತ ಅವನು ಬೇರೆ ಅಲ್ಲ, ಅವನ ಹೆಸರು ಬೇರೆ ಅಲ್ಲ, ಅವನ ಮಹಿಮೆ ಬೇರೆ ಅಲ್ಲ, ಅವನ ರೂಪ ಗುಣಗಳು ಇದ್ಯಾವುದು ಕೂಡ ಬೇರೆ ಅಲ್ಲ. ಎಲ್ಲವೂ ಕೂಡ ಭಗವಂತ ಅದು ಸ್ವಯಂ ಭಗವಂತನೇ ಆಗಿರುವ ಕಾರಣ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವನ ಮಹಿಮೆ ರೂಪ ಗುಣಗಳ ಬಗ್ಗೆ ಅವನ ಭಗವದ್ಗೀತೆಗಳಲ್ಲಿ ಕೇಳಿ ತಿಳಿದ್ರೆ ಸಾಕು, ಅವನ ಜೊತೆ ನಾವು ಸಂಪರ್ಕಕ್ಕೆ ಅಂದ್ರೆ ನಮ್ಮ ಜೊತೆ, ಅಂದ್ರೆ ನಾವು ಭಗವಂತನ ಜೊತೆ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶ್ರೀಮದ್ ಭಾಗವತವನ್ನು ವಿನಮ್ರರಾಗಿ ಶುದ್ಧ ಭಕ್ತರಿಂದ ಶ್ರವಣ ಮಾಡಿದರೆ ಅದು ಬದ್ಧಾತ್ಮನು ಈ ಪರಿಪೂರ್ಣ ಸ್ಥಿತಿಗೆ ತಲುಪಲು ತರಬೇತಿ ಕೊಡುತ್ತದೆ. ಅಂದ್ರೆ ನಾವು ವಿನಮ್ರತೆಯಿಂದ ಶುದ್ಧ ಭಕ್ತರಿಂದ ಕೇಳಬೇಕು ಭಾಗವತವನ್ನ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆ ರೀತಿ ಕೇಳೋದ್ರಿಂದಾನೇ ನಾವು ಮತ್ತೆ ಪರಿಪೂರ್ಣ ಸ್ಥಿತಿಗೆ ತಲುಪೋದಕ್ಕೆ ಅದು ನಮ್ಮನ್ನ ರೆಡಿ ಮಾಡುತ್ತೆ. ಅಂದ್ರೆ ನಾವು ಈ ಮನುಷ್ಯ ಜನ್ಮ ಏನಿದೆ ಅದರ ಮೂಲ ಉದ್ದೇಶ ನಾವು ಭಗವಂತನ ಧಾಮಕ್ಕೆ ಹೊರಡಬೇಕು, ಮತ್ತೆ ನಮ್ಮ ಸಂಬಂಧ ಮತ್ತೆ ಪುನರ್ಸ್ಥಾಪನೆ ಆಗ್ಬೇಕು. ಅದನ್ನ ನಾವು ಭಾಗವತ ಶ್ರವಣ, ವಿನಮ್ರರಾಗಿ ಭಾಗವತ ಶ್ರವಣವನ್ನ ಭಾಗವತರಿಂದ ಕೇಳಿ ತಿಳಿದರೆ ಸಾಕು, ಅದು ಆ ಉದ್ದೇಶ ಅದು ನೆರವೇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 14. ನ್ಯಾರುದನ್ ಉದ್ಗಲಾತ್ ಬಾಷ್ಪಂ ಔತ್ಕಂಠ್ಯಾತ್ ದೇವಕೀಸುತೆ ನಿರ್ಯಾತಿ ಅಗಾರಾತ್ನ ಅಭದ್ರಂ ಇತಿ ನ್ಯಾರುದ್ರನ್ ಉದ್ಗಲಾತ್ ಬಾಷ್ಪಂ ಔತ್ಕಂಠ್ಯಾತ್ ದೇವಕೀಸುತೆ ನಿರ್ಯಾತಿ ಆಗರಾತ್ನ ಅಭದ್ರಂ ಇತಿ ಸ್ಯಾತ್ ಬಾಂಧವ ಸ್ತ್ರೀಯಃ.
ಅನುವಾದ: ಕೃಷ್ಣನಿಗಾಗಿ ವ್ಯಾಕುಲರಾದ ಸ್ತ್ರೀ ಬಾಂಧವರು ಧಾರಾಕಾರವಾಗಿ ಕಣ್ಣೀರು ಗರಿಯುತ್ತಾ ಅರಮನೆಯಿಂದ ಹೊರಗೆ ಬಂದರು. ಅವರು ಅತಿ ಕಷ್ಟಪಟ್ಟು ಕಣ್ಣೀರನ್ನು ತಡೆಯುತ್ತಿದ್ದರು. ನಿರ್ಗಮನದ ಸಮಯದಲ್ಲಿ ಕಣ್ಣೀರು ಗರಿಯುವುದು ಅಮಂಗಲವಾದೀತೆಂದು ಅವರು ಹೆದರಿದರು. ಅಂದ್ರೆ ಇಂದಿನ ಕಾಲದಲ್ಲಿ ಈಗಲೂ ಕೂಡ ಕೆಲವರು ಅದೆಲ್ಲ ನೋಡ್ತೀವಿ. ಅಂದ್ರೆ ನಾವು ಯಾರಾದ್ರೂ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದಾಗ ನಾವು ಕಣ್ಣೀರ್ ಹಾಕ್ಬಾರ್ದು. ಆ ರೀತಿ ಕಣ್ಣೀರ್ ಹಾಕಿದ್ರೆ ದಾರಿಯಲ್ಲಿ ಹೋಗುವಾಗ ಅವರಿಗೆ ಅದು ಏನಾದ್ರೂ ಒಂದು ಅವರಿಗೆ ಅಪಾಯ ಉಂಟಾಗ್ಬೋದು, ಅಂದ್ರೆ ಅವ್ರಿಗೆ ಏನಾದ್ರೂ ಕಷ್ಟ ಆಗ್ಬೋದು ಅಂತ ಹೇಳಿ ಯಾರಾದ್ರೂ ಮನೆಯಿಂದ ಹೊರಡ್ಬೇಕಾದ್ರೆ ಅಳಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿ ಅವ್ರಿಗೆ ದುಃಖ ಆಗ್ಬಿಟ್ಟಿದೆ. ಆ ಹೆಣ್ಣು ಮಕ್ಕಳಿಗೆ, ಅವ್ರಿಗೆ ಸ್ತ್ರೀಯರಿಗೆ ತುಂಬಾ ನೋವಾಗ್ತಿದೆ. ಭಗವಂತ ಕಳ್ಸ್ಕೊಡ್ಬೇಕು ಅನ್ನೋಂತ ಸುಭದ್ರೆ, ದ್ರೌಪದಿ ಮತ್ತೆ ಇನ್ನೇ ಕುಂತಿ ಇವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಅತೀವ ದುಃಖ ಅನ್ನೋದು ಇದೆ. ಆದ್ರೆ ಅದನ್ನ ಸಹಿಸ್ಕೋತಾ ಇದಾರೆ, ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲವೂ ಕೂಡ ಮೂಢನಂಬಿಕೆ ಅಂತ ಕೂಡ ಹೇಳ್ಕೊಳ್ತಾರೆ. ಆದ್ರೆ ಇದು ಮೂಢನಂಬಿಕೆ ಅಲ್ಲ. ಅಂದ್ರೆ ನಮ್ಮ ಆ ಧನಾತ್ಮಕ ಏನಿದೆ ಒಂದು ವಾತಾವರಣ, ಧನಾತ್ಮಕ ಅಥವಾ ಋಣಾತ್ಮಕ ಅಂತ ಹೇಳ್ತಾರೆ. ಅಂದ್ರೆ ಪಾಸಿಟಿವಿಟಿ ಮತ್ತೆ ನೆಗೆಟಿವಿಟಿ. ನಾವು ಅಳೋದ್ರಿಂದ ಏನಾಗುತ್ತೆ, ನೆಗೆಟಿವಿಟಿ ಜಾಸ್ತಿ ಆದ್ರೆ ಮತ್ತೆ ಯಾರು ಅಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅವ್ರಿಗೆ ದಾರಿಯಲ್ಲಿ ಏನಾದ್ರೂ ಕಷ್ಟಗಳಾಗ್ಬಾರ್ದು, ಏನೊಂದು ಅಪಾಯ ಉಂಟಾಗ್ಬಾರ್ದು ಅಂತ ಹೇಳಿ, ಅಮಂಗಲವಾಗ್ಬಾರ್ದು ಅಂತ ಹೇಳಿ ಅವ್ರು ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಭಾವಾರ್ಥ: ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹಸ್ತಿನಾಪುರದ ಮನೆಯಲ್ಲಿ 100 ಹೆಂಗಸರಿದ್ದರು. ಅವರೆಲ್ಲ ಕೃಷ್ಣನಿಗೆ ಪ್ರೀತಿ ಪಾತ್ರರಾಗಿದ್ದರು. ಅವರು ಅವರ ಬಾಂಧವರು ಆಗಿದ್ದರು. ಕೃಷ್ಣನು ಅರಮನೆಯಿಂದ ತನ್ನ ವಾಸಸ್ಥಾನಕ್ಕೆ ಹೊರಟು ಹೋಗುತ್ತಿರುವುದನ್ನು ಕಂಡಾಗ ಅವರು ಅವನಿಗಾಗಿ ತುಂಬಾ ವ್ಯಾಕುಲರಾದರು. ಅವರ ಗಲ್ಲದ ಮೇಲೆ ಸಹಜ ಕಣ್ಣೀರು ಉರುಳತೊಡಗಿತು. ಆ ಸಂದರ್ಭದಲ್ಲಿ ಕಣ್ಣೀರು ಗರೆದರೆ ಅದು ಕೃಷ್ಣನಿಗೆ ಅಶುಭವನ್ನುಂಟು ಮಾಡೀತು ಎಂದು ಅವರು ಯೋಚಿಸಿದರು. ಆದ್ದರಿಂದ ಅದನ್ನು ತಡೆಯ ಬಯಸಿದರು. ಕಣ್ಣೀರನ್ನು ತಡೆಯಲಾಗದೆ ಅವರಿಗೆ ತುಂಬಾ ಕಷ್ಟ ಉಂಟಾಯಿತು. ಆದ್ದರಿಂದ ಕಣ್ಣೀರನ್ನು ಒರೆಸಿಕೊಂಡರು. ಅವರ ಎದೆ ಹೊಡೆದುಕೊಳ್ಳುತ್ತಿತ್ತು. ಯುದ್ಧದಲ್ಲಿ ಮಡಿದವರ ಹೆಂಡಂದಿರೋ ಸೊಸೆಯಂದಿರೋ ಆದ ಆ ಹೆಂಗಸರು ಕೃಷ್ಣನ ನೇರ ಸಂಪರ್ಕಕ್ಕೆ ಎಂದೂ ಬಂದವರಲ್ಲ. ಆದರೆ ಅವರೆಲ್ಲರೂ ಅವನ ಬಗ್ಗೆ, ಅವನ ಮಹಾಕಾರ್ಯಗಳ ಬಗ್ಗೆ ಕೇಳಿದ್ದರು. ಹೀಗಾಗಿ ಅವರು ಅವನ ಬಗ್ಗೆ, ಅವನ ನಾಮ ಮಹಿಮೆ ಮುಂತಾದವುಗಳ ಬಗ್ಗೆ ಯೋಚಿಸುತ್ತಿದ್ದರು, ಮಾತನಾಡುತ್ತಿದ್ದರು. ತನ್ಮೂಲಕ ನೇರ ಸಂಪರ್ಕ ಪಡೆದವರಂತೆ ಪ್ರೀತಿ ಪಾತ್ರರೂ ಆಗಿದ್ದರು. ಆದ್ದರಿಂದ ನೇರವಾಗಿಯೋ ಪರ್ಯಾಯವಾಗಿಯೋ ಕೃಷ್ಣನ ಬಗ್ಗೆ ಯೋಚಿಸುವವರು, ಮಾತನಾಡುವವರು ಅಥವಾ ಕೃಷ್ಣನನ್ನು ಪೂಜಿಸುವವರು ಅವನಲ್ಲಿ ಆಸಕ್ತರಾಗುತ್ತಾರೆ. ಕ್ಷಮಿಸಿ. ಅಂದ್ರೆ ಅಲ್ಲಿ ಆ ಹಸ್ತಿನಾಪುರದಲ್ಲಿ ಆ ಅರಮನೆಯಲ್ಲಿ ಇದ್ದಂಥವ್ರು ಯಾರೆಲ್ಲ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಆ ಅರಮನೆಯಲ್ಲಿ ಯಾರೆಲ್ಲ ಕೌರವರಿದ್ರು, ಅಂದ್ರೆ ದುರ್ಯೋಧನಾದಿಗಳಿದ್ರು, ಅವರ ಹೆಂಡತಿಯರು, ಸೊಸೆಯಂದಿರೋರೆಲ್ಲರೂ ಅಲ್ಲಿದ್ರು. ಅವರೆಲ್ಲರೂ ಕೂಡ ನೇರವಾಗಿ ಭಗವಂತನ ಜೊತೆ ಅವರಿಗೆ ಸಂಪರ್ಕ ಇರ್ಲಿಲ್ಲ ಅಂದ್ರೂ ಕೂಡ ಅವರ ಬಗ್ಗೆ ಅವರು ಕೇಳಿದ್ರು. ಆದ ಕಾರಣ ನಾವು ಕೂಡ ಹಾಗೆ ಭಗವಂತನನ್ನ ನೇರವಾಗಿ ಕಾಣ್ಲಿಲ್ಲ ಅಂದ್ರೂ ಕೂಡ ಅವನ ಬಗ್ಗೆ, ಅವನ ಮಹಿಮೆಗಳ ಬಗ್ಗೆ ಹೆಚ್ಚೆಚ್ಚು ಮಾತನಾಡಿದಾಗ, ಹೆಚ್ಚೆಚ್ಚು ಕೇಳಿದಾಗ, ಹೆಚ್ಚೆಚ್ಚು ತಿಳ್ಕೊಂಡಾಗ ನಾವು ಕೂಡ ಭಗವಂತನ ಸಂಪರ್ಕಕ್ಕೆ ಬರ್ತೀವಿ. ಮತ್ತೆ ನಮಗಲ್ಲೂ ಕೂಡ ಭಗವಂತನ ಮೇಲೆ ಆ ಪ್ರೀತಿ ಅನ್ನೋದು ಬರುತ್ತೆ ಅನ್ನೋದನ್ನಲ್ಲಿ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ಏಕೆಂದ್ರೆ ಕೃಷ್ಣನು ಪರಾತ್ಪರನಾಗಿದ್ದಾನೆ. ಅವನ ನಾಮ, ರೂಪ, ಗುಣ ಮುಂತಾದವುಗಳ ಮಧ್ಯೆ ಅಂತರವಿಲ್ಲ. ಅಂದ್ರೆ ಸ್ವತಃ ಕೃಷ್ಣ ಮತ್ತೆ ಅವನ ನಾಮರೂಪ ಗುಣಗಳು ಎಲ್ಲವೂ ಕೂಡ ಅನನ್ಯವಾದದ್ದು, ಎಲ್ಲವೂ ಕೂಡ ಒಂದೇ ಆದದ್ದು. ಅವುಗಳ ಮಧ್ಯೆ ಭೇದ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾಲಾಪ, ಕೃಷ್ಣ ಶ್ರವಣ, ಕೃಷ್ಣ ಸ್ಮರಣೆಗಳಿಂದ
ಕೃಷ್ಣನೊಡನೆ ನಮ್ಮ ಆಪ್ತ ಸಂಬಂಧವನ್ನು ಖಂಡಿತವಾಗಿಯೂ ಪುನರುಜ್ಜೀವನಗೊಳಿಸಿಕೊಳ್ಳಬಹುದು. ಅಂದ್ರೆ ಭಗವಂತನ ಬಗ್ಗೆ ಆಲಾಪ ಅಂತಂದ್ರೆ ಅವನ ಬಗ್ಗೆ ಮಾತನಾಡುವಂಥದ್ದು, ಅವನ ಬಗ್ಗೆ, ಅವನ ವಿಷಯಗಳ ಬಗ್ಗೆ ಕೇಳುವಂಥದ್ದು, ಅವನ ಬಗ್ಗೆ ಯೋಚನೆ ಮಾಡುವಂಥದ್ದು. ಈ ರೀತಿ ನಾವು ಭಗವಂತನ ಜೊತೆ ಒಂದು ಆಪ್ತ ಸಂಬಂಧವನ್ನ ಏರ್ಪಡಿಸ್ಕೋತೀವಿ. ಆದ್ದರಿಂದ ಆಧ್ಯಾತ್ಮಿಕ ಶಕ್ತಿ ಇರುವುದರಿಂದಾಗಿ ಹಾಗೆ ಮಾಡಲು ಸಾಧ್ಯವಾಗುತ್ತದೆ. ಅಂದ್ರೆ ಭಗವಂತನ ವಿಷಯಗಳು ಏನೆಲ್ಲ ಇದೆ ಅಲ್ಲಿ ನಾವು ರಾಧಾರಾಣಿಯ ಸುಪ್ಪತ್ತಿಗೆಯಲ್ಲಿ ಬರ್ತೀವಿ, ಅಂದ್ರೆ ರಾಧಾರಾಣಿಯ ಕಂಟ್ರೋಲ್ ಬರ್ತೀವಿ. ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಶಕ್ತಿ, ಅವನ ಆಧ್ಯಾತ್ಮಿಕ ಶಕ್ತಿ ಅದು ರಾಧಾರಾಣಿ. ಯೋಗ ಮಾಯೆಯ ಶಕ್ತಿಗೆ ಬಂದಾಗ ಆ ರೀತಿ ನಾವು ಭಗವಂತನ ಜೊತೆ ಅಂತಹ ಒಂದು ಆಪ್ತ ಸಂಬಂಧವನ್ನ ಏರ್ಪಡಿಸ್ಕೊಳ್ಳೋದಿಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಶ್ಲೋಕ 15. ಮೃದಂಗ ಶಂಕ ಬೇರ್ಯ ಜಾವೀನ ಪಡವ ಗೋಮುಖ ದುಂದುರಿ ಆನಕ ಘಂಟ ಆದ್ಯಾನೇದು ದುಂದು ಭಯ ತತ. ಅನುವಾದ: ಭಗವಂತನು ಹಸ್ತಿನಾಪುರದ ಅರಮನೆಯಿಂದ ನಿರ್ಗಮಿಸುತ್ತಿರುವಾಗ ಅವನಿಗೆ ಗೌರವ ಸೂಚಿಸಲು ನಾನಾ ರೀತಿಯ ಮೃದಂಗ, ಡೋಲು, ನಗಾರಿ, ದುಂದುರಿ, ದುಮ್ದುಬಿ, ಬಗೆ ಬಗೆಯ ಕೊಳಲುಗಳು, ವೀಣೆ, ಗೋಮುಖ, ಬೇರಿ ವಾದ್ಯಗಳೆಲ್ಲ ಒಟ್ಟಿಗೆ ಮೊಳಗಿದವು. ಅಂದ್ರೆ ನಾವು ನೋಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿ ಅಂತಂದ್ರೆ ಭಗವಂತನ ಆರಾಧನೆ, ಅವನ ರಥೋತ್ಸವಗಳು ನಡೆಯುವಾಗ ಅಥವಾ ಮನೆಗೆ ಯಾರಾದ್ರೂ ಕೂಡ ಹೊಸದಾಗಿ ಯಾರಾದ್ರೂ ಬರ್ತಾರೆ ಅಂದಾಗ್ಲೂ ಕೂಡ ಎಲ್ಲ ಒಂದು ವಾದ್ಯಗಳನ್ನ ನುಡಿಸುವಂಥದ್ದು. ಹೆಚ್ಚಾಗಿ ಭಗವಂತನ ಹಬ್ಬ ಹರಿದಿನಗಳಲ್ಲಿ, ದೇವಸ್ಥಾನಗಳಲ್ಲಿ ಈ ಎಲ್ಲಾ ವಾದ್ಯಗಳನ್ನ ನುಡಿಸುವಂಥದ್ದು, ಭಗವಂತನ ಮಹಿಮೆಗಳನ್ನ ಹಾಡುವಂಥದ್ದು, ಇದೆಲ್ಲವೂ ಕೂಡ ನಡೆಯುತ್ತೆ. ಅದೇ ರೀತಿ ಇಲ್ಲಿ ಭಗವಂತನನ್ನ ಕಳಿಸಿಕೊಡುವಾಗ್ಲೂ ಕೂಡ, ಅಂದ್ರೆ ನಿರ್ಗಮಿಸ್ತಾ ಇದ್ದಾನೆ ಅರಮನೆಯಿಂದ, ಆ ಸಂದರ್ಭದಲ್ಲೂ ಕೂಡ ಈ ಎಲ್ಲಾ ಎಂದು ಅಂದ್ರೆ ವಾದ್ಯಗಳು, ಅದುಗಳು ವಾದ್ಯಗಳನ್ನೆಲ್ಲ ಮೊಳಗಿಸಿದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 16. ಪ್ರಸಾದ ಶಿಖರ ಆರೂಢ ಪ್ರಸಾದ ಶಿಖರ ಆರೂಢ ಕುರು ನಾರ್ಯ ದಿದೃಕ್ಷಯ ವಪೃಷು ಕುಸುಮೈ ಕೃಷ್ಣಂ ಪ್ರೇಮ ವ್ರೀಡ ಸ್ಮಿತ ಈಕ್ಷಣ. ಅನುವಾದ: ಭಗವಂತನನ್ನು ನೋಡಬೇಕೆಂಬ ಪ್ರೇಮಾಪೇಕ್ಷೆಯಿಂದ ಕುರು ರಾಜಸ್ತ್ರೀಯರು ಅರಮನೆಯ ಉಪ್ಪರಿಗೆಯನ್ನು ಏರಿದರು. ಪ್ರೀತಿ ಮತ್ತು ಲಜ್ಜೆಗಳಿಂದ ಮುಗುಳ್ನಗುತ್ತಾ ಅವರು ಭಗವಂತನ ಮೇಲೆ ಹೂಮಳೆಗರೆದರು. ಇಲ್ಲಿ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಸೂತ ಗೋಸ್ವಾಮಿಗಳು ಅವ್ರು ಹೇಳ್ತಾ ಇದ್ದಾರೆ, ಅಂದ್ರೆ ಆಗಿನ ಕಾಲದಲ್ಲಿ ಸ್ತ್ರೀಯರು ಅವ್ರು ಯಾವ ರೀತಿ ಇದ್ರು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸ್ತ್ರೀಯರು ಮತ್ತೆ ಸಮಾಜದಲ್ಲಿ ಅವರಿಗೆ ಇದ್ದಂತಹ ಒಂದು ಶ್ರೇಷ್ಠ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸ್ತ್ರೀಯರು ಅವ್ರು ಏನ್ ಮಾಡಿದ್ರು ಅಂದ್ರೆ ಅರಮನೆಯ ಉಪ್ಪರಿಗೆ ಮೇಲೆ ಏರಿ ಅಲ್ಲಿಂದ ಕೃಷ್ಣನನ್ನ ನೋಡ್ತಿದ್ದಾರೆ. ಮತ್ತೆ ಅವರು ಪ್ರೀತಿ ಮತ್ತೆ ಲಜ್ಜೆಗಳಿಂದ ಮುಗುಳ್ನಗುತ್ತಾ ಭಗವಂತನ ಮೇಲೆ ಹೂಮಳೆಗರೆದರು. ಅಂದ್ರೆ ಹೆಣ್ಣಿಗೆ ಲಜ್ಜೆ ಅಂದ್ರೆ ನಾಚಿಕೆ ಅನ್ನೋದು ಅವಳ ಆಭರಣ, ನಿಜವಾದ ಅವಳ ಆಭರಣ ಅಂತಂದ್ರೆ ಅವಳಿಗಿರುವಂತಹ ನಾಚಿಕೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಮುಂದೆ ಭಾವಾರ್ಥದಲ್ಲಿ ತಿಳಿಸ್ಕೊಡ್ತಾರೆ. ಲಜ್ಜೆ ಅನ್ನೋದು, ನಾಚಿಕೆ ಅನ್ನೋದು ಹೆಣ್ಣಿಗೆ ಇರಬೇಕು, ಅದಿದ್ರೇನೆ ಅದು ನಿಜವಾದ ಅವಳ ಆಭರಣ. ಅದೊಂದು ಇಲ್ಲ ಅಂತಂದ್ರೆ ಹೆಣ್ಣಿಗೆ ಯಾವುದೇ ಒಂದು ಗೌರವ ಅನ್ನೋದು ಸಿಗೋದಿಲ್ಲ ಸಮಾಜದಲ್ಲಿ ಇರೋದನ್ನ ತಿಳಿಸ್ತಾರೆ. ಇಲ್ಲಿ ಎಲ್ಲರೂ ಕೂಡ ಹಿಂದಿನ ಕಾಲದಲ್ಲಿ ನಾವು ಕೇಳ್ತೀವಿ, ಅಂದ್ರೆ ಮುಂದೆ ಹೇಳ್ತಾರೆ ಈ ಮುಸಲ್ಮಾನರು ಮಾತ್ರ ಪರದೆಯನ್ನ ಹಾಕೋತಾ ಇದ್ರು, ಅಂದ್ರೆ ಪರದಾ ಸಿಸ್ಟಮ್ ಅನ್ನೋದು ಮುಸಲ್ಮಾನರಲ್ಲಿ ಮಾತ್ರ ಇತ್ತು ಅಂತ. ಆದ್ರೆ ಹಾಗೇನಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಭಾರತೀಯರು ಕೂಡ ಅವರು ಘೂಂಘಟ್ ಅಂತ ಹೇಳ್ತಾರೆ, ಅಂದ್ರೆ ಈ ರಾಜಸ್ಥಾನ್ ಕಡೆ ಎಲ್ಲ ಈಗ್ಲೂ ಕೂಡ ಮಾಡ್ತಾರೆ. ಅಂದ್ರೆ ಅವರು ಪೂರ್ತಿಯಾಗಿ ಅವರ ಮುಖವನ್ನ ಬಟ್ಟೆಯಿಂದ ಮುಚ್ಚಿರ್ತಾರೆ, ಯಾರಿಗೂ ಅವರು ಅದನ್ನ ತೋರಿಸ್ಕೊಳೋದಿಲ್ಲ, ತಮ್ಮನ್ನ ತಾವು ತೋರ್ಪಡಿಸ್ಕೊಳೋದಿಲ್ಲ. ಆ ರೀತಿ ಈ ಎಲ್ಲಾ ಜನ ಏನ್ ಮಾಡ್ತಾರೆ, ಹೆಣ್ಣು ಮಕ್ಕಳು ಯಾವಾಗ್ಲೂ ಕೂಡ ಗಂಡಸರಿಂದ ಸ್ವಲ್ಪ ದೂರದಲ್ಲಿ ಇರ್ತಾರೆ. ಹಾಗೆ ಗಂಡಸರೆಲ್ಲ ಕೆಳಗಡೆ ಭಗವಂತನನ್ನ ಕಳಿಸ್ಕೊಡ್ತಾ ಇದ್ದಾರೆ, ವಾದ್ಯಗಳನ್ನ ಮುಳುಗಿಸ್ತಾ ಇದ್ದಾರೆ. ಅಲ್ಲಿ ಭಗವಂತನ ಸೇವೆನ ಮಾಡ್ತಿರ್ಬೇಕಾದ್ರೆ ಸ್ತ್ರೀಯರು ಅಲ್ಲಿಂದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಅವರು ಉಪ್ಪರಿಗೆ ಮೇಲೆ ಅವರು ಎಲ್ಲರೂ ಕೂಡ ಸೆಪರೇಟ್ ಆಗಿ ಅಲ್ಲಿ ಹೋಗಿ ಅಲ್ಲಿಂದ ಅವನನ್ನ ಹೂಮಳೆಗರೆದು ಅವನಿಗೆ ನಗ್ತಾ ಕಳಿಸ್ಕೊಡ್ತಾ ಇದ್ದಾರೆ. ಭಾವಾರ್ಥ: ಲಜ್ಜೆಯು ಹೆಂಗಸರಿಗೆ, ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಲಜ್ಜೆಯು ಹೆಂಗಸರಿಗೆ ಒಂದು ಬಗೆಯ ವಿಶಿಷ್ಟ ಸಹಜ ಸೌಂದರ್ಯವಾಗಿದೆ. ಅದು ಗಂಡಸರ ಆದರವನ್ನು ಗಳಿಸಿಕೊಡುತ್ತದೆ. ಮಹಾಭಾರತದ ಕಾಲದಲ್ಲಿ, ಅಂದರೆ 5000 ವರ್ಷಗಳಿಗಿಂತ ಇನ್ನು ಹಿಂದೆಯೇ ಈ ಸಂಪ್ರದಾಯ ರೂಢಿಯಲ್ಲಿತ್ತು. ಹೆಂಗಸರು ಗಂಡಸರಿಂದ
ಬೇರೆಯಾಗಿ ಮರೆಯಲ್ಲಿರುವ ಆಚಾರ ಭಾರತಕ್ಕೆ ಮಹಮ್ಮದೀಯರ ಕಾಲದ ಕೊಡುಗೆ ಎಂದು ಜಾಗತಿಕ ಇತಿಹಾಸದಲ್ಲಿ ಪರಿಣಿತರಲ್ಲದ ಮಂದಮತಿಗಳು ಮಾತ್ರ ಹೇಳುತ್ತಾರೆ. ಮಹಾಭಾರತ ಕಾಲದ ಈ ಘಟನೆ ಅರಮನೆಯ ಹೆಂಗಸರು ಪರದಾ ಪದ್ಧತಿಯನ್ನು ಗಂಡಸರೊಂದಿಗೆ ನಿರ್ಬಂಧಿತ ಸಂಘ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೆಂಬುದನ್ನು ನಿಖರವಾಗಿ ಸಮರ್ಥಿಸುತ್ತದೆ. ಅಂದ್ರೆ ಎಲ್ಲರೂ ಕೂಡ ಒಂದು ಕಡೆ ಗಂಡಸರಿದ್ರೆ ಇನ್ನೊಂದು ಕಡೆ ಹೆಂಗಸರು ಸೆಪರೇಟ್ ಆಗಿರ್ತಾರೆ. ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಹೇಳ್ತಾರೆ ನಾವೆಲ್ಲರೂ ಕೂಡ ಅಂದ್ರೆ ನಾವೆಲ್ಲರೂ ಕೂಡ ತುಂಬಾ ಸೋಷಿಯಲ್ ಆಗಿ ಎಲ್ಲರ ಜೊತೆ ಬೆರಿತೀವಿ ಅಂತ. ಆ ರೀತಿ ಇರ್ಲಿಲ್ಲ. ಹೆಂಗಸರು ಒಂದ್ ಕಡೆ ಇದ್ರೆ ಗಂಡಸರು ಒಂದ್ ಕಡೆ ಇರ್ತಾ ಇದ್ರು. ಅಲ್ಲಿ ಒಂದು ನಿರ್ಬಂಧಿತ ಸಂಘ, ಗಂಡಸರೊಂದಿಗೆ ಯಾವುದೇ ನಿರ್ಬಂಧಿತ ಸಂಘ ಅನ್ನೋದನ್ನ ಅವರು ಅಂದ್ರೆ ಮಾಡ್ತಿದ್ರು. ಆದ್ರೆ ಅವ್ರ ಜೊತೆ ಯಾವುದೇ ರೀತಿ ಸಂಪರ್ಕದಲ್ಲಿ ಇರ್ತಾ ಇರಲಿಲ್ಲ. ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೆಂಬುದನ್ನು ನಿಖರವಾಗಿ ಸಮರ್ಥಿಸುತ್ತದೆ. ಭಗವಾನ್ ಕೃಷ್ಣ ಮತ್ತು ಇತರರು ಸೇರಿದ್ದ ಅಂಗಳದ ಬಯಲಿಗೆ ಇಳಿದು ಬರುವ ಬದಲು ಆ ಹೆಂಗಸರು ಅರಮನೆಯ ಉಪ್ಪರಿಗೆಯ ಮೇಲೆ ನಡೆದರು. ಆದ್ರೆ ಎಲ್ಲರೂ ಕೂಡ ಗಂಡಸರೆಲ್ಲ ಅಲ್ಲಿ ಕೃಷ್ಣನನ್ನ ಕಳ್ಸ್ಕೊಡೋದಕ್ಕೆ ಅವರು ಅರಮನೆಯಿಂದ ಕೆಳಗೆ ಇಳಿದಿದ್ದಾರೆ. ಆಗ ಅವರ ಜೊತೆಯಲ್ಲಿ ಹೆಂಗಸರು ಬರ್ಲಿಲ್ಲ. ಅವರು ಬೇರೆ ಕಡೆ ಅಂದ್ರೆ ದೂರದಲ್ಲಿ ಉಪ್ಪರಿಗೆ ಮೇಲಿಂದ ನೋಡ್ತಾ ಇದ್ದಾರೆ. ಅಲ್ಲಿಂದ ಹೂಗಳನ್ನು ಸುರಿದು ಭಗವಾನ್ ಕೃಷ್ಣನಿಗೆ ತಮ್ಮ ಗೌರವವನ್ನು ಸಲ್ಲಿಸಿದರು. ಅರಮನೆಯ ಉಪ್ಪರಿಗೆಯ ಮೇಲಿದ್ದ ಹೆಂಗಸರು ಲಜ್ಜೆಯಿಂದ ಸಂಕೋಚಪಟ್ಟು ಮುಗುಳ್ನಗುತ್ತಿದ್ದರೆಂದು ಇಲ್ಲಿ ನಿಶ್ಚಿತವಾಗಿ ಹೇಳಿದೆ. ಈ ಲಜ್ಜೆ ಹೆಂಗಸರಿಗೆ ನಿಸರ್ಗದ ಕೊಡುಗೆಯಾಗಿದೆ. ಅವರು ಅಂತಹ ಮಹತ್ವದ ಕುಟುಂಬದವರಾಗದಿದ್ದರೂ ಅಷ್ಟಾಗಿ ಆಕರ್ಷಕರಾಗದಿದ್ದರೂ ಲಜ್ಜೆ ಅವರ ಚೆಲುವು ಮತ್ತು ಘನತೆಯನ್ನು ಹೆಚ್ಚಿಸುತ್ತದೆ. ನಮಗೆ ಈ ಸಂಗತಿಯ ವಾಸ್ತವ ಅನುಭವವಿದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ರಭುಪಾದರು, ಒಂದು ಹೆಂಗಸು ಒಂದು ಒಳ್ಳೆಯ ಕುಟುಂಬಕ್ಕೆ ಸೇರಿಲ್ಲ ಅಂದ್ರೂ ಪರವಾಗಿಲ್ಲ, ಅವರಲ್ಲಿ ಒಂದು ಆಕರ್ಷಕವಾಗಿ ಅವರು ನೋಡ್ಲಿಕ್ಕೆ ಸುಂದರವಾಗಿ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವರ ನಿಜವಾದ ಒಂದು ಅಂದ್ರೆ ಆಭರಣ ಏನಂತಂದ್ರೆ ಹೆಂಗಸಿಗೆ ಇರುವಂತದ್ದು ಅಂದ್ರೆ ನಾಚಿಕೆ ಅನ್ನೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ನಾಚಿಕೆ ಅಂದ್ರೆ ಅವರಲ್ಲಿರುವಂತಹ ಲಜ್ಜೆ ಅನ್ನೋ ಭಾವದಿಂದ ಅವರು ಬೇರೊಬ್ಬರವ್ರನ್ನ ನೋಡಿದಾಗ ಅವರು ಸುಂದರವಾಗಿಲ್ಲ ಅಂದ್ರೂ ಕೂಡ, ಅವರು ಒಂದೊಳ್ಳೆ ಕುಟುಂಬಕ್ಕೆ ಸೇರಿದವರು ಅಲ್ಲವಾದ್ರೂ ಕೂಡ ಅವ್ರಿಗೆ ಆ ಗೌರವಗಳನ್ನ ಜನ ಕೊಡ್ತಾರೆ. ಅದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಹೆಂಗಸಿನ ಲಜ್ಜೆಯನ್ನು ತೋರಿದ್ದರಿಂದಷ್ಟೇ ಒಬ್ಬ ಕಸಗುಡಿಸುವ ಹೆಂಗಸು ಆದರಣೀಯ ಘನ ವ್ಯಕ್ತಿಗಳ ಆದರ ಗಳಿಸಿದ್ದಳು. ಬೀದಿಗಳಲ್ಲಿ ಅರೆನಗ್ನರಾಗಿ ಸಂಚರಿಸುವ ಹೆಂಗಸರು ಯಾವ ಆದರವನ್ನು ಗಳಿಸಲಾರರು. ಆದರೆ ಲಜ್ಜಾ ಸ್ವಭಾವದ ಕಸಗುಡಿಸುವವನ ಹೆಂಡತಿ ಎಲ್ಲರಿಂದ ಅವರ ಆದರವನ್ನು ಗಳಿಸುತ್ತಾಳೆ. ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಕಸ ಗುಡಿಸುವಂತ ಜಾಡಮಾಲಿ ಅಂತಾರೆ, ಕಸ ಗುಡಿಸುವಂತವಳು. ಅವಳು ಯಾರಾದ್ರೂ ಅಲ್ಲಿ ಕಸ ಗುಡಿಸುವಾಗ ಬಂದ್ರೆ ಗಂಡಸರು ಆ ಕಸ ಗುಡಿಸುವುದನ್ನ ನಿಲ್ಲಿಸಿ ಕೆಲವು ಕ್ಷಣ ಅಲ್ಲಿಂದ ದೂರ ಸರಿದು ಅವ್ರು ಹೋಗೋದಕ್ಕೆ ಕಾಯ್ತಾಳೆ. ಹಾಗೆ ಯಾರು ಆ ರೀತಿ ಒಂದು ಬೇರೆಯೊಬ್ಬರಿಗೂ ಕೂಡ ಗೌರವವನ್ನ ಕೊಡ್ತಾರೆ, ಅದೇ ಸಮಯದಲ್ಲಿ ಅವರ ಏನಂತಾರೆ ನಾಚಿಕೆ ಸ್ವಭಾವ ಅನ್ನೋದು ಇರುತ್ತೆ. ಆ ರೀತಿ ನಡ್ಕೊಳ್ಳೋದ್ರಿಂದ ಬೇರೆ ಯಾರು ಗಂಡಸರವ್ರನ್ನ ನೋಡ್ತಾರೆ ಅವ್ರಿಗೂ ಕೂಡ ಅವ್ರ ಮೇಲೆ ಒಂದು ಗೌರವ ಭಾವ ಅದು ಹುಟ್ಟುತ್ತೆ. ಆ ರೀತಿ ಮಾಡದಿರಾ ಅರೆನಗ್ನ ಅಂದ್ರೆ ಅರೆಬರೆ ಬಟ್ಟೆಗಳನ್ನ ತೊಟ್ಕೊಂಡು ಎಲ್ಲರ ಮಧ್ಯೆ ನಾನು ಸೋಷಿಯಲ್ ಆಗಿ ಎಲ್ಲಾ ಕಡೆ ಓಡಾಡ್ತೀನಿ ಅಂತ ಯಾರು ಆತರ ನಡೀತಾರೆ, ಅಂದ್ರೆ ಅವರು ಪಾಶ್ಚಾತ್ಯ ದೇಶಗಳಲ್ಲಿದ್ದಾಗ ಅಂತಹ ಹುಡುಗಿಯರನ್ನ ಅವರು ನೋಡಿದ್ರು. ಅಂತವ್ರನ್ನ ನೋಡಿ ಬೇರೆ ಜನ ಯಾವ ರೀತಿ ಗಂಡಸರು ಯಾವ ರೀತಿ ನಡ್ಕೋತಾರೆ ಅಂತಂದ್ರೆ ಅವ್ರವ್ರನ್ನ ನೋಡಿ ಚುಡಾಯಿಸುವಂತದ್ದು, ಆ ರೀತಿ ಮಾಡ್ತಾರೆ. ಹಾಗೆ ಯಾರು ಅಂತಹ ಹೆಂಗಸರು ಇರ್ತಾರೆ, ಸರಿಯಾಗಿ ಬಟ್ಟೆ ತೊಟ್ಕೊಳ್ಳೋದಿಲ್ಲ, ಅವ್ರಿಗೆ ಯಾವ್ದೇ ಲಜ್ಜೆ ಅನ್ನೋದಾಗ್ಲಿ ನಾಚಿಕೆ ಅನ್ನೋದಾಗ್ಲಿ ಯಾವ್ದು ಇಲ್ಲ ಅಂತ ಯಾರು ನಡ್ಕೋತಾರೆ, ಅಂತವ್ರಿಗೆ ಸಮಾಜ ಗೌರವಗಳನ್ನ ಕೊಡೋದಿಲ್ಲ. ಆದ್ರೆ ಒಬ್ಬ ಹೆಂಗಸು ನೋಡ್ಲಿಕ್ಕೆ ಸುಂದರವಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ಒಂದು ಶೂದ್ರ ಕೆಲಸವನ್ನು ಮಾಡ್ತಿರುವಂತ ಕಸ ಗುಡಿಸುವವಳೇ ಆಗಿದ್ರು ಕೂಡ ಅವಳಲ್ಲಿ ಆ ಸಂಸ್ಕಾರ ಅನ್ನೋದು ಇದ್ರೆ, ಆ ಲಜ್ಜೆ ಅನ್ನೋದು ಇದ್ರೆ, ಮತ್ತೆ ಅವಳು ದೇಹವನ್ನ ಒಳ್ಳೆ ರೀತಿಯಲ್ಲಿ ಬಟ್ಟೆ ತೊಟ್ಟಿದ್ರೆ ಅವಳಿಗೆ ಇಡೀ ಸಮಾಜ ಅವಳಿಗೆ ಗೌರವವನ್ನ ಕೊಡುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾರತದ ಋಷಿಗಳು ವಿರಚಿಸಿದ ಮಾನವ ನಾಗರಿಕತೆ ಮಾಯೆಯ ಹಿಡಿತದಿಂದ ನಮ್ಮನ್ನು ಬಿಡಿಸಿಕೊಳ್ಳುವುದು ಸಹಾಯ ಮಾಡುತ್ತದೆ. ಹೆಂಗಸಿನ ಐಹಿಕ ಸೌಂದರ್ಯ ಮಾಯೆಯಾಗಿದೆ, ಏಕೆಂದರೆ ಶರೀರವು ವಾಸ್ತವಿಕವಾಗಿ ಪೃಥ್ವಿ, ಜಲ, ತೇಜಸ್ಸು, ವಾಯು ಮುಂತಾದವುಗಳಿಂದ ನಿರ್ಮಿತವಾಗಿದೆ. ಆದರೆ ಅಲ್ಲಿ ಜಡದೊಂದಿಗೆ ಜೀವಕಿಡಿಯ ಸಂಸರ್ಗವಿರುವುದರಿಂದಲೇ ಅದು ಸುಂದರವಾಗಿ ತೋರುತ್ತದೆ. ಇತರರ ಗಮನವನ್ನು ಸೆಳೆಯಲಿಕ್ಕಾಗಿ ಅತ್ಯಂತ ಸಮರ್ಪಕವಾಗಿ ತಯಾರಿಸಿದ್ದರೂ ಮಣ್ಣಿನ ಬೊಂಬೆ ಯಾರನ್ನೂ ಆಕರ್ಷಿಸಲಾರದು. ಹೆಣಕ್ಕೆ ಸೌಂದರ್ಯವಿಲ್ಲ, ಏಕೆಂದರೆ ಸುಂದರ ಹೆಂಗಸೆಂದು ಕರೆಯಲಾದವಳ ಹೆಣವನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ.
ಆದ್ದರಿಂದ ಇದರ ಬಟ್ ಒಟ್ಟ ಅಭಿಪ್ರಾಯ ಇಷ್ಟು: ಚೈತನ್ಯದ ಕಿಡಿ ಸುಂದರವಾಗಿರುತ್ತದೆ. ಆತ್ಮದ ಸೌಂದರ್ಯದಿಂದಾಗಿಯೇ ಬಾಹ್ಯ ಶರೀರದ ಸೌಂದರ್ಯದಿಂದ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ವೇದ ಜ್ಞಾನ ಹುಸಿ ಸೌಂದರ್ಯದಿಂದ ಆಕರ್ಷಿತರಾಗದಂತೆ ನಮ್ಮನ್ನು ತಡೆಯುತ್ತದೆ. ಆದರೆ ನಾವು ತಮಸ್ಸಿನ ಅಂಧಕಾರದಲ್ಲಿರುವುದರಿಂದ ವೇದೋಕ್ತ ನಾಗರಿಕತೆ ಸ್ತ್ರೀ ಪುರುಷರ ಅತಿ ನಿರ್ಬಂಧಿತ ಸಂಯೋಗವನ್ನು ಅನುಮತಿಸುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಪ್ರಭುಪಾದರು, ದೇಹ ಅನ್ನುವಂಥದ್ದು, ನಮ್ಮೆಲ್ಲರ ದೇಹ ಇದು ಪಂಚಭೂತಗಳಿಂದ ಆಗಿರುವಂತದ್ದು. ಆದ್ರೆ ಅದೆಲ್ಲವೂ ಕೂಡ ಜಡವಸ್ತುವಿನಿಂದ ಆಗಿರುವಂತಹ ದೇಹ. ನಾವು ತುಂಬಾ ಸುಂದರವಾಗಿ ಈ ಬಟ್ಟೆ ಅಂಗಡಿಗಳಿಗೆ ಹೋದ್ರೆ ತುಂಬಾ ಸುಂದರವಾಗಿ ಒಂದು ಗೊಂಬೆಗಳನ್ನ ಮಾಡಿರ್ತಾರೆ. ಆದ್ರೆ ಯಾರು ಆ ಗೊಂಬೆಗಳಿಗೆ ಆಕರ್ಷಿತರಾಗೋದಿಲ್ಲ. ತುಂಬಾ ಸುಂದರವಾಗಿದ್ದಂತಹ ಹೆಂಗಸೆ ಅವಳು ಜೀವ ಕಳ್ಕೊಂಡು ಶವ ಆದ್ರೆ ಆ ಶವದ ಕಡೆಗೆ ಯಾರು ಕೂಡ ಆಕರ್ಷಿತರು ಆಗೋದಿಲ್ಲ. ಹಾಗಾದ್ರೆ ನಿಜವಾಗ್ಲೂ ಅವ್ರಿಗೆ ಆಕರ್ಷಣೆ ಮಾಡ್ತಿರುವಂತದ್ದು ಏನು ಅಂತಂದ್ರೆ ಆ ಪಂಚಭೂತಗಳಿಂದ ಆದಂತಹ ಒಂದು ಜಡ ದೇಹ ಅಲ್ಲ. ಆಕರ್ಷಣೆಯನ್ನು ಮಾಡ್ತಿರುವಂತದ್ದು ಆ ಜೀವಕಿಡಿ, ಅವಳಲ್ಲಿರುವಂತಹ ಒಂದು ಆತ್ಮ, ಆ ಚೇತನ, ಅದರಲ್ಲಿ ಅದು ನಿಜವಾಗ್ಲೂ ಎಲ್ಲರನ್ನು ಆಕರ್ಷಣೆ ಮಾಡುವಂತದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ವೇದಗಳಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಹುಸಿ ಸೌಂದರ್ಯದಿಂದ ಆಕರ್ಷಿತರಾಗದಂತೆ ನಮ್ಮನ್ನ ತಡೆಯುತ್ತೆ. ವೇದಗಳು ಅದನ್ನು ತಿಳಿಸುತ್ತೆ. ಆದ್ರೆ ನಾವು ತಮಸ್ಸಿನ ಅಂಧಕಾರದಲ್ಲಿ ಇದ್ದೀವಿ. ಅಂದ್ರೆ ನಾವೆಲ್ಲರೂ ತಮೋ ಗುಣದಲ್ಲಿ ಇರುವ ಕಾರಣ ನಾವು ಸ್ತ್ರೀ ಪುರುಷರಲ್ಲಿ ಆ ಆಕರ್ಷಣೆ ಅನ್ನೋದು ಸಹಜವಾಗಿ ಇರುತ್ತೆ. ಅದನ್ನ ಅವರು ವೇದಗಳಲ್ಲಿ ನಾಗರಿಕತೆ, ಧರ್ಮದ ಮೂಲಕ ಅದನ್ನ ಹೇಳಿದ್ದಾರೆ. ಅಂದ್ರೆ ಗಂಡ ಹೆಂಡತಿ ಮದುವೆ ಆಗಿ ನಂತರ ಆ ಆಕರ್ಷಣೆ ಅನ್ನುವಂಥದ್ದು ಅದು ಅಲ್ಲಿ ನಮಗೆ ಧರ್ಮ ರೀತಿಯಲ್ಲಿ ಸಂಯೋಗವನ್ನ ಅವರು ಅನುಮತಿಸ್ತಾ ಇದ್ದಾರೆ. ಆದ್ರೆ ಆ ರೀತಿ ಮಾಡ್ದಿರಾ ಅಂದ್ರೆ ನಾವು ಗಂಡ ಹೆಂಡತಿ ಆಗಿ ಅಥವಾ ಒಂದು ಶಾಸ್ತ್ರಬದ್ಧವಾಗಿ ಮದ್ವೆ ಆಗದಿರಾ ಅಂತಹ ಒಂದು ಸಂಯೋಗ ಇತ್ತು ಅಂತಂದ್ರೆ ಅದನ್ನ ಧರ್ಮಗಳು ವಿರೋಧಿಸುತ್ತೆ. ಆದ್ರೆ ವೇದಗಳಲ್ಲೂ ಕೂಡ ಅದು ವಿರೋಧವಿದೆ. ಅದು ಹೇಳುವ ಪ್ರಕಾರ ಹೆಂಗಸು ಬೆಂಕಿ ಇದ್ದಂತೆ. ವೇದಗಳಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ಹೆಂಗಸು ಬೆಂಕಿ ಇದ್ದಂತೆ, ಗಂಡಸು ಬೆಣ್ಣೆ ಇದ್ದಂತೆ. ಬೆಂಕಿಯ ಸಂಘದಲ್ಲಿ ಬೆಣ್ಣೆ ಕರಗಲೇಬೇಕು. ಅದರಿಂದ ಅಗತ್ಯವಿದ್ದಾಗ ಮಾತ್ರ ಅವುಗಳನ್ನು ಒಟ್ಟಿಗೆ ತರಬೇಕು. ಅಗತ್ಯವಿದ್ದಾಗ ಅಂತಂದ್ರೆ ಕೃಷ್ಣ ಪ್ರಜ್ಞೆ ಇರುವಂತಹ ಮಕ್ಕಳನ್ನ ಹುಟ್ಟಿಸೋದಕ್ಕಾಗಿ ಮಾತ್ರನೇ ನಾವು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಅಂತಹ ಒಂದು ಲೈಂಗಿಕತೆಯಿಂದ ಮಾತ್ರ ಮಕ್ಕಳು ಒಳ್ಳೆಯ ಮಕ್ಕಳು ಹುಟ್ಟುವ ಕಾರಣದಿಂದ ಇದನ್ನ ಆಕರ್ಷಣೆಯನ್ನ ಬಳಸ್ಬೇಕೆ ಹೊರತು ಅದನ್ನ ಬೇರೆ ಸಮಯಗಳಲ್ಲಿ ಯಾವತ್ತೂ ಕೂಡ ಈ ರೀತಿ ಹೆಣ್ಣು ಮತ್ತೆ ಗಂಡಸು ನಿರ್ಬಂಧಿತ ಸಂಯೋಗಕ್ಕೆ ಅನುಮತಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಜ್ಜೆಯು ಅನಿರ್ಬಂಧಿತ ಸಂಯೋಗವನ್ನು ತಡೆಯುತ್ತದೆ. ಯಾವಾಗ ಹೆಂಗಸು ನಾಚಿಕೆ ಅನ್ನೋದು ಅವರಲ್ಲಿ ಇರುತ್ತೆ, ಆಗ ಏನಾಗುತ್ತೆ ಅಂದ್ರೆ ಅನಿರ್ಬಂಧಿತ ಸಂಯೋಗ ಅಂದ್ರೆ ಗಂಡಸು ಹೆಂಗಸಿಗೆ ಆಕರ್ಷಣೆ ಆಗೋದು ಸಹಜ. ಅದನ್ನ ತಡಿಬೇಕು ಅಂತಂದ್ರೆ ಹೆಂಗಸಲ್ಲಿ ಆ ಲಜ್ಜೆ ಅನ್ನೋದು ಇರಬೇಕು. ಅವರು ಸರಿಯಾದ ರೀತಿಯಲ್ಲಿ ಬಟ್ಟೆಗಳನ್ನ ತೊಟ್ಕೋಬೇಕು. ಮತ್ತೆ ಗಂಡಸರಿಂದ ಯಾವಾಗ್ಲೂ ಸ್ವಲ್ಪ ದೂರದಲ್ಲಿ ಇರ್ಬೇಕು. ಅಂದ್ರೆ ಅವರ ಜೊತೆಯಲ್ಲಿ ತುಂಬಾ ನಿಕಟವಾಗಿ ಬೆರೆಯುವಂತದ್ದು ಅದು ಸರಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಆಧುನಿಕ ಯುಗದಲ್ಲಿ ಹೆಂಗಸು ಗಂಡಸಿಗೆ ಸಮಾನ. ಹೆಂಗಸು ಗಂಡಸರ ಹಾಗೆ ಕೆಲಸ ಮಾಡ್ತಾರೆ. ಅವರಾಗೆ ಇವರು ಓದ್ತಾರೆ. ಆ ರೀತಿ ಹೇಳ್ತಾ ಏನ್ ಮಾಡ್ತಾರೆ, ಅವರ ಜೊತೆಯಲ್ಲಿ ಅವರನ್ನ ಬೆರಿಲಿಕ್ಕೆ ಬಿಟ್ಟು ಬಿಡ್ತಾರೆ. ಅದರಿಂದ ವರ್ಣ ಸಂಕರ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಇದು ನಿಸರ್ಗದ ಕೊಡುಗೆ. ಇದನ್ನು ಸದುಪಯೋಗ ಪಡಿಸಬೇಕು. ಅಂದ್ರೆ ಹೆಣ್ಣಿಗೆ ಆ ನಾಚಿಕೆ ಅನ್ನುವಂಥದ್ದು ಅದು ಪ್ರಕೃತಿಯ ಕೊಡುಗೆ. ಅದನ್ನ ನಾವು ಯಾವಾಗ್ಲೂ ಕೂಡ ಕಾಪಾಡ್ಕೊಡ್ಬೇಕು. ಹೆಂಗಸರು ಯಾವಾಗ್ಲೂ ಕೂಡ ಆ ಲಜ್ಜೆ ಅನ್ನೋದನ್ನ, ನಾಚಿಕೆ ಅನ್ನೋದನ್ನ ಬಿಟ್ಟು ಬಿಡಬಾರ್ದು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ಲೋಕ 17. ಸಿತಾ ಆತ ಪತ್ರಂ ಜಾಗ್ರಹ ಮುಕ್ತಧಾಮ ವಿಭೂಷಿತಂ ರತ್ನ ದಂಡಂ ಗುಡಾಕೇಶ ಪ್ರಿಯ ತಮಸ್ಯ ಸಿತತಾಪತ್ರ ಜಾಗ್ರಹ ಮುಕ್ತಧಾಮ ವಿಭೂಷಿತಂ ರತ್ನದಂಡಂ ಗುಡಾಕೇಶ ಪ್ರಿಯತಮಸ್ಯ. ಅನುವಾದ: ಮಹಾಯೋಧನು ನಿದ್ದೆಯನ್ನು ಗೆದ್ದವನು, ಅತ್ಯಂತ ಪ್ರಿಯಕರನಾದ ಸರ್ವಶ್ರೇಷ್ಠ ಭಗವಂತನ ಆಪ್ತಮಿತ್ರನೂ ಆಗಿದ್ದ ಅರ್ಜುನನು ಆ ಸಮಯದಲ್ಲಿ ಬೆಳ್ಗುಡೆಯನ್ನು ಎತ್ತಿ ಹಿಡಿದನು. ಅದಕ್ಕೆ ರತ್ನದ ಹಿಡಿಕೆ ಇತ್ತು, ಮುತ್ತುಗಳ ಜಾಲರಿಯ ಕಸೂತಿ ಹಾಕಲಾಗಿತ್ತು. ಅಂದ್ರೆ ಇಲ್ಲಿ ಭಗವಂತನನ್ನ ಕಳ್ಸ್ಕೊಡೋದಕ್ಕೆ ಅರ್ಜುನ ಅವನು ಭಗವಂತನಿಗೆ ಎಲ್ಲರೂ ಕೂಡ ಒಂದು ರೀತಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಒಂದು ಬಿಳಿ ಬಣ್ಣದ ಛತ್ರಿಯನ್ನ ಅವರು ಹಿಡಿದು ನಡೀತಾ ಇದ್ದಾರೆ ಅರ್ಜುನ. ಈ ಎಲ್ಲಾ ಸಂಪ್ರದಾಯಗಳು ನಾವು ದೇವಸ್ಥಾನಗಳಲ್ಲಿ ಈಗ್ಲೂ ಕೂಡ ನೋಡ್ಲಿಕ್ಕೆ ಸಿಗುವಂತವು. ಅಂದ್ರೆ ನಾವು ನೋಡ್ತೀವಿ ತಿರುಪತಿಯಲ್ಲಿ, ಅಲ್ಲೆಲ್ಲ ಭಗವಂತ ಅವನು ಯಾವಾಗ
ಆ ದೇವಸ್ಥಾನದಿಂದ ಹೊರಗಡೆ ಮೆರವಣಿಗೆಯಲ್ಲಿ ತರ್ತಾರೆ. ಆಗ ಯಾವ ರೀತಿ ಚಾಮರವನ್ನ ಬೀಸುವಂತದ್ದು, ಮತ್ತೆ ಕೊಡೆಗಳನ್ನ ಹಿಡಿಯುವಂತದ್ದು, ವಾದ್ಯಗಳನ್ನ ಮೊಳಗಿಸುವಂತದ್ದು, ಭಗವಂತನ ವೇದ ಶ್ಲೋಕಗಳನ್ನ ಪಠಿಸುವಂತದ್ದು, ಇವೆಲ್ಲವೂ ಕೂಡ ಮಾಡ್ತೀವಿ. ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಅವನನ್ನ ಕಳ್ಸ್ಕೊಡೋದಕ್ಕಾಗಿ ಅರ್ಜುನ ಕೂಡ ಬಂದಿದ್ದಾನೆ, ಅವನು ಕೂಡ ಅಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಚಿನ್ನ, ರತ್ನ, ಮುತ್ತು ಮತ್ತು ಅಮೂಲ್ಯ ಶಿಲೆಗಳನ್ನು ರಾಜ ವೈಭವದ ಉತ್ಸವಗಳಲ್ಲಿ ಬಳಸುತ್ತಿದ್ದರು. ಅವು ನಿಸರ್ಗದ ಕೊಡುಗೆಗಳಾಗಿವೆ. ಅಗತ್ಯಗಳ ನೆಪದಲ್ಲಿ ಅನಪೇಕ್ಷಿತ ವಸ್ತುಗಳನ್ನು ಉತ್ಪಾದಿಸುತ್ತಾ ಮನುಷ್ಯನು ತನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡದಿದ್ದಾಗ ಭಗವಂತನ ಆಜ್ಞೆಯಿಂದ ಪರ್ವತ, ಸಾಗರ ಮುಂತಾದವು ಆ ಅಮೂಲ್ಯ ಖನಿಜಗಳನ್ನು ಉತ್ಪಾದಿಸುತ್ತವೆ. ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರದಂತಹ ಲೋಹಗಳನ್ನು ಬಳಸುವ ಬದಲು ಜನ ಕೈಗಾರಿಕಾ ಉದ್ಯಮಗಳ ಹುಸಿ ಅಭಿವೃದ್ಧಿಯಿಂದ ಇಂದು ಘಟಪರ್ಚದ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಬಳಸುತ್ತಿದ್ದಾರೆ. ಕಾಯಿಸಿದ ಶುದ್ಧ ತುಪ್ಪದ ಬದಲು ಕೃತಕ ಬೆಣ್ಣೆಯನ್ನು ಉಪಯೋಗಿಸುತ್ತಿದ್ದಾರೆ. ನಗರದ ಜನಸಂಖ್ಯೆಯ 4ನೇ 1 ಭಾಗಕ್ಕೆ ಆಶ್ರಯ ಇಲ್ಲದಾಗಿದೆ. ನಾವ್ ಹೇಳ್ಕೊಳ್ತೀವಿ ನಾವೆಲ್ಲ ತುಂಬಾ ಮುಂದುವರೆದವರು, ನಾಗರಿಕತೆ ಅನ್ನೋದು ತುಂಬಾ ಬೆಳೆದಿದೆ, ನಾವೆಲ್ಲ ತುಂಬಾ ಪ್ರೋಗ್ರೆಸ್ ಆಗಿದ್ದೀವಿ ಅಂತ. ನಿಜವಾಗ್ಲೂ ಯಾವ ರೀತಿ ನಾವು ಪ್ರೋಗ್ರೆಸ್ ಆಗಿದ್ದೀವಿ ಅನ್ನೋದ್ರಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ ಭಾವಾರ್ಥದ ಮೂಲಕ. ನಮ್ಗೆ ನಿಜವಾದ ಏನು ಅಮೂಲ್ಯವಾದ ವಿಷಯಗಳು ಏನೆಲ್ಲ ಇದೆ ಅದನ್ನ ಪ್ರಕೃತಿ ನಮ್ಗೆ ಕೊಡುತ್ತೆ. ಆದ್ರೆ ಅದನ್ನ ನಾವು ಯಾವುದೇ ಕಾರ್ಖಾನೆಗಳಲ್ಲಿ ಅದನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಮಾಡ್ತಿರುವಂತಹ ಈ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡ್ತಿರುವಂತದ್ದೆಲ್ಲ ಎಂತಹ ವಸ್ತುಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ನಮಗೆ ಪ್ರಕೃತಿ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ ಕೊಡ್ತಿದೆ. ಚಿನ್ನ, ರತ್ನ, ಮುತ್ತು, ಅಮೂಲ್ಯ ಶಿಲೆಗಳನ್ನ ಕೊಡ್ತಿದೆ. ಸಾಗರ ಮತ್ತೆ ಭೂತಾಯಿ, ಅದನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಟು ನಾವು ಎಂತದನ್ನ ಒಂದು ಅಭಿವೃದ್ಧಿ ಅಂತ ಹೇಳ್ತಾ ಇದೀವಿ, ಅದೊಂದು ಪ್ಲಾಸ್ಟಿಕ್ ಪಾತ್ರೆಗಳನ್ನ ಬಳಸಿ ಅಭಿವೃದ್ಧಿಯಲ್ಲಿದ್ದೀವಿ ಅಂತ ನಾವು ಹೇಳ್ಕೊತಾ ಇದೀವಿ. ಹಿಂದಿನ ಕಾಲದಲ್ಲಿ ಹಸುಗಳು ಎಷ್ಟು ಹಾಲನ್ನ ಕೊಡ್ತಿದ್ವು ಅಂತಂದ್ರೆ ಅದರಿಂದ ತುಪ್ಪ ಮಾಡ್ತಿದ್ರು. ಆ ತುಪ್ಪ ಅನ್ನುವಂಥದ್ದು, ಹಾಲು ಅನ್ನೋದು ಹೇಳ್ತಾರೆ ಅದು ನೀರಿನ ಹಾಗೆ. ಇಲ್ಲೂ ಕೂಡ ನಾವು ನೋಡಿದ್ವಿ, ಅವನ ರಾಜ್ಯಭಾರ ನಡೆಯುವಂತ ಸಂದರ್ಭದಲ್ಲಿ ಹಸುಗಳು ಅವು ಎಷ್ಟು ಆನಂದ ಭರಿತವಾಗಿದ್ವು ಅಂದ್ರೆ ಅವುಗಳಿಂದ ಬರ್ತಿದ್ದಂತಹ ಹಾಲು ಮಣ್ಣನ್ನ ಒಂದು ಏನಂತಾರೆ ಮಣ್ಣು ಏನಿದೆ ಅದರ ಮೇಲೆ ಹಾಲು ಸುರಿದು ಅದೆಲ್ಲವೂ ಕೂಡ ಜಾಗ ಎಲ್ಲ ಒದ್ದೆ ಆಗ್ತಿತ್ತು ಅಂತ. ಆ ರೀತಿ ಹಾಲು ಅದು ತುಂಬಿ ಹರಿತಿತ್ತು. ಆದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ವನಸ್ಪತಿಯನ್ನ ಬಳಸ್ತೀವಿ. ಇವೆಲ್ಲವೂ ಕೂಡ ಒಳ್ಳೆದಂತ ಆಹಾರ ಅದು ಅಲ್ಲ. ಆದ್ರೆ ನಿಸರ್ಗದಲ್ಲಿ ನಮ್ಗೆ ಏನು ಭಗವಂತ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಅಮೂಲ್ಯವಾದಂಥದ್ದು. ಆದ್ರೆ ನಾವು ನಾಗರಿಕರು ತುಂಬಾ ಮುಂದುವರೆದವರು ಈಗ ಎಂತಹ ಒಂದು ಪರಿಸ್ಥಿತಿನಲ್ಲಿ ಇದ್ದೀವಿ ಅಂದ್ರೆ 4ನೇ 1 ಭಾಗಕ್ಕೆ ಆಶ್ರಯ ಇಲ್ಲ ಆಗಿದೆ. ಅಂದ್ರೆ ನಮ್ಮ ಇಡೀ ಏನು ಜನಸಂಖ್ಯೆ ಇದೆ ಅದರಲ್ಲಿ 1/4 ಭಾಗದಷ್ಟು ಜನ ಬಡತನದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಇದನ್ನ ನಾವು ನಾಗರಿಕವಾಗಿ ಮುಂದುವರೆದದ್ದು ಅಭಿವೃದ್ಧಿ ಅಂತ ಹೇಳ್ಕೊತಾ ಇದೀವಿ. ಶ್ಲೋಕ 18. ಉದ್ದವಾ ಸಾತ್ಯಕೀಶೈವ ವ್ಯಜನೆ ಪರಮಾದ್ಭುತೆ ವಿಕೀರ್ಯ ಮಾಣ ಕುಸುಮೈ ರೇಜೆ ಮಧುಪತಿ ಪದಿ. ಅನುವಾದ: ಉದ್ದವ ಮತ್ತು ಸಾತ್ಯಕಿ ಭಗವಂತನಿಗೆ ಅಲಂಕೃತ ಬೀಸಣಿಕೆಗಳಿಂದ ಗಾಳಿ ಬೀಸತೊಡಗಿದರು. ಮಧುಪತಿಯಾದ ಭಗವಂತ ಹೂಗಳನ್ನು ಹಾಸಿದ ಆಸನದಲ್ಲಿ ಕುಳಿತು ದಾರಿಯುದ್ದಕ್ಕೂ ಸಾಗಿದನು. ಅಂದ್ರೆ ಈಗ ಯಾವ ರೀತಿ ಎಲ್ಲರೂ ಕೂಡ ಅವನ ಸೇವೆಯಲ್ಲಿ ತೊಡಗಿದ್ದಾರೆ ಅಂದ್ರೆ ಉದ್ದವ ಮತ್ತೆ ಸಾತ್ವಿಕಿ ಇವರೆಲ್ಲರೂ ಕೂಡ ಭಗವಂತನಿಗೆ ಚಾಮರವನ್ನು ಬೀಸುವಂತದ್ದು, ಬೀಸಣಿಗೆಯಿಂದ ಬೀಸುವಂತದ್ದು ಅದನ್ನ ಮಾಡ್ತಾ ಇದ್ದಾರೆ. ಭಗವಂತ ಮಧುಪತಿ ಅಂತ ಹೇಳಿ ಹೇಳ್ತಾ ಇದಾರೆ. ಮಧುಪತಿ ಅಂದ್ರೆ ಲಕ್ಷ್ಮೀಪತಿ. ಅವನು ಏನ್ ಮಾಡ್ತಾ ಇದ್ದಾನೆ, ಆ ಹೂಗಳನ್ನ ಹಾಸಿರುವಂತಹ ಒಂದು ಆಸನದಲ್ಲಿ ಕುಳಿತಿದ್ದಾನೆ. ಹೀಗೆ ಭಗವಂತನನ್ನ ಎಲ್ಲರೂ ಕೂಡ ಕಳಿಸ್ಕೊಡ್ತಾ ಇದ್ದಾರೆ ದ್ವಾರಕೆಗೆ. ಶ್ಲೋಕ 19. ಅಶ್ರೂಯತಾಂ ಶಿಶ ಸತ್ಯಸ್ತ ಅಶ್ರೂಯಂತ ಆಶಿಷ ಸತ್ಯ ತತ್ರ ದ್ವಿಜಾಯಿರಿತ ನ ಅನುರೂಪಃ ಚಾನ್ ನಿರ್ಗುಣಸ್ಯ ಗುಣ ಆತ್ಮನಃ. ಅನುವಾದ: ಅಲ್ಲಿ ಇಲ್ಲಿ ಕೃಷ್ಣನಿಗೆ ಸಲ್ಲಿಸಿದ ಆಶೀರ್ವಾದದ ಮಂತ್ರಗಳು ಕೇಳಿ ಬಂದವು. ಅವು ಅವನಿಗೆ ಸರಿ ಹೊಂದುವಂತಹವೂ ಆಗಿರಲಿಲ್ಲ, ಸರಿ ಹೊಂದದಂತಹವೂ ಆಗಿರಲಿಲ್ಲ. ಏಕೆಂದರೆ ಅವು ಈಗ ಮನುಷ್ಯ ಜೀವಿಯ ಪಾತ್ರವನ್ನು ವಹಿಸುತ್ತಿದ್ದ ಪರಾತ್ಪರನನ್ನು ಕುರಿತ ನುಡಿಗಳಾಗಿದ್ದವು. ಇಲ್ಲಿ ಭಗವಂತನ ಬಗ್ಗೆ ಎಂತಹ ಮಾತುಗಳು ಅಂದ್ರೆ ಆಶೀರ್ವಾದದ ಮಂತ್ರಗಳು ಕೇಳಿ ಬರ್ತಾ ಇದೆ ಅಂತೆ.
ಅಂದ್ರೆ ಎಲ್ಲರೂ ಕೂಡ ಭಗವಂತನನ್ನ ಶ್ಲೋಕಗಳಿಂದ ಅವನನ್ನ ಹಾಡಿ ಹೊಗಳ್ತಿದ್ದಾರೆ. ಅವು ಅವನಿಗೆ ಸರಿ ಹೊಂದಂತದ್ದು ಆಗಿರ್ಲಿಲ್ಲ, ಸರಿ ಹೊಂದೋದಿಲ್ಲ ಅಂತ ಕೂಡ ಅದನ್ನ ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವು ಈಗ ಮನುಷ್ಯ ಜೀವಿಯ ಪಾತ್ರವನ್ನು ವಹಿಸುತ್ತಿದ್ದ ಪರಾತ್ಪರನನ್ನ ಕುರಿತ ನುಡಿಗಳಾಗಿದ್ವು. ಅಂದ್ರೆ ಆ ಭಗವಂತ ಅವನು ಅಲ್ಲಿ ಎಲ್ಲರ ಮುಂದೆ ಎಲ್ಲರ ಹಾಗೆ ಮನುಷ್ಯನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಅದರಿಂದ ಅವನ ಬಗ್ಗೆ ಹೇಳ್ತಾ ಇರುವಂತದ್ದು ಅವನಿಗೆ ಹೊಂದಿಕೆನೂ ಆಗ್ತಿತ್ತು, ಹೊಂದಿಕೆ ಆಗೋದಿಲ್ಲ ಅನ್ನೋ ರೀತಿನೂ ಇತ್ತು. ಹರೇ ಕೃಷ್ಣ. ಒಂದ್ ನಿಮಿಷ. ಅಂದ್ರೆ ನಾವು ಮುಂದೆ ಹೇಳ್ತಾರೆ ಪ್ರಭುಪಾದರು ಕೂಡ, ಅಂದ್ರೆ ಕೃಷ್ಣನನ್ನ ನಾವು ಯಾರಾದ್ರೂ ಕಳ್ಳ ಅಂತಂದ್ರೆ ಅವನಿಗೆ ಯಾವುದೇ ರೀತಿ ಒಂದು ಸಮಾಜದಲ್ಲಿ ಮರ್ಯಾದೆ ಇರೋದಿಲ್ಲ. ಆದ್ರೆ ಕೃಷ್ಣ ಭಗವಂತ ಅವನ ಕಳ್ಳನಾದ್ರೂ ಕೂಡ ಅವನು ಎಲ್ಲರಿಗೂ ಇಷ್ಟ ಆಗುತ್ತೆ, ಅವನನ್ನ ಹಾಡಿ ಹೊಗಳ್ತಾರೆ. ಹಾಗೆ ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತಹ ವಿಷಯಗಳು ಅವನಿಗೆ ಹೊಂದುತ್ತೆ, ಕೆಲವು ಸಲ ಅವನಿಗೆ ಹೊಂದೋದು ಇಲ್ಲ. ಆದ್ರೆ ಭಗವಂತನಿಗೆ ಏನೇ ಹೇಳಿದ್ರು ಕೂಡ ಅವನು ಪರಾತ್ಪರನಾಗಿರೋ ಕಾರಣ ಅವನಿಗೆ ಅದೆಲ್ಲವೂ ಕೂಡ ಅವನ ಮಹಿಮೆಗಳೇ ಆಗಿರುತ್ತೆ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಕೆಲವು ಸ್ಥಳಗಳಲ್ಲಿ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನು ಉದ್ದೇಶಿಸಿದ ವೈದಿಕ ಆಶೀರ್ಮಂತ್ರಗಳ ಧ್ವನಿ ಕೇಳಿಸುತ್ತಿತ್ತು. ಮಹಾರಾಜ ಯುಧಿಷ್ಠಿರನ ಸೋದರ ಸಂಬಂಧಿಯಂತೆ ಭಗವಂತನು ಮನುಷ್ಯ ಜೀವಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾನೆ ಎಂಬ ಅರ್ಥದಲ್ಲಿ ಆ ಆಶೀರ್ಮಂತ್ರಗಳು ಸರಿ ಹೊಂದುತ್ತಿದ್ದವು. ಅಂದ್ರೆ ಭಗವಂತನನ್ನ ಕೃಷ್ಣ ಅಂತಂದ್ರೆ ಯಾರು ಕುಂತಿಯ ಸೋದರ ಅಳಿಯ ಅಥವಾ ಯುಧಿಷ್ಠಿರ ಮಹಾರಾಜನ ಸಹೋದರ ಅನ್ನೋ ರೀತಿಯಲ್ಲಿ ಅದೆಲ್ಲವೂ ಕೂಡ ಸರಿಯಾಗಿತ್ತು. ಆದ್ರೆ ಅವು ಸರಿ ಹೊಂದದಂತವೂ ಆಗಿದ್ವು. ಹೇಗೆ ಅದು ಸರಿ ಹೊಂದುತ್ತಾ ಇಲ್ಲ ಅಂತಂದ್ರೆ ಭಗವಂತ ಅವನು ಸಾಧಾರಣ ಮನುಷ್ಯ ಅಲ್ಲ, ಅವನು ಪರಾತ್ಪರನಾಗಿದ್ದರಿಂದ ಯಾವುದೇ ಬಗೆಯ ಐಹಿಕ ಸಾಪೇಕ್ಷತೆಗೂ ಸಂಬಂಧ ಪಡೆದವನಾಗಿದ್ದನು. ಅಂದ್ರೆ ಅವನು ಯಾವುದೇ ರೀತಿ ಅವನು ಮನುಷ್ಯ ರೂಪದಲ್ಲಿ ಅವನಿಗೆ ಅದು ಯಾವುದು ಕೂಡ ಸಂಬಂಧ ಆಗುದಿಲ್ಲ. ಅಂದ್ರೆ ಅವನಿಗೆ ಅದು ಹೇಳಲಿಕ್ಕೆ ಹೋಲಿಸ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಅವನು ನಿರ್ಗುಣನಾಗಿದ್ದಾನೆ. ಅಂದ್ರೆ ಅವನಲ್ಲಿ ನಮ್ಮ ಹಾಗೆ 3 ಗುಣಗಳ ಅಧೀನದಲ್ಲಿ ಅವನು ಇಲ್ಲ, ಗುಣಾತೀತನಾಗಿದ್ದಾನೆ. ಅಂದರೆ ಅವನಲ್ಲಿ ಯಾವ ಐಹಿಕ ಗುಣಗಳು ಇಲ್ಲ. ಹಾಗೆಯೇ ಅವನು ಅಲೌಕಿಕ ಗುಣಪೂರ್ಣನೂ ಆಗಿದ್ದಾನೆ. ಅಲೌಕಿಕ ಗುಣಗಳು ಅವನಲ್ಲಿ ಇರುವಂತದ್ದು. ಅಲೌಕಿಕ ಲೋಕದಲ್ಲಿ ಯಾವುದೂ ವಿರೋಧಾತ್ಮಕವಾದದ್ದು ಇಲ್ಲ. ಅಂದ್ರೆ ಐಹಿಕ ಲೋಕ ಅಂದ್ರೆ ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕ ಜಗತ್ತು ಹೇಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ದ್ವಂದ್ವಗಳು ಇಲ್ಲ, ವಿರೋಧಾತ್ಮಕವಾದ ಯಾವುದೇ ವಿಷಯಗಳು ಇಲ್ಲ. ಈ ಸಾಪೇಕ್ಷ ಜಗತ್ತಿನಲ್ಲಾದರೂ ಪ್ರತಿಯೊಂದಕ್ಕೂ ವಿರುದ್ಧವಾದದ್ದು ಒಂದು ಇರುತ್ತದೆ. ಸಾಪೇಕ್ಷ ಜಗತ್ತಿನಲ್ಲಿ ಬಿಳಿ ಬಣ್ಣವು ಕಪ್ಪು ಬಣ್ಣದ ವಿರುದ್ಧ ಕಲ್ಪನೆಯಾಗಿದೆ. ಅಂದ್ರೆ ನಾವ್ ಅನ್ಕೋತೀವಿ ಒಂದಕ್ಕೆ ಒಂದು ವಿರುದ್ಧವಾದ ವಿಷಯಗಳಿರುತ್ತೆ, ಅಂದ್ರೆ ದ್ವಂದ್ವಗಳು, ಕಷ್ಟ ಸುಖ ಅನ್ನುವಂಥದ್ದು, ಮತ್ತೆ ತಂಪು ಅಥವಾ ಶೆಕೆ ಅನ್ನುವಂಥದ್ದು, ಈ ರೀತಿ ಒಂದು 2 ವಿರುದ್ಧವಾದ ವಿಷಯಗಳಿರುತ್ತೆ. ಬಿಳಿ ಬಣ್ಣವನ್ನ ಕಪ್ಪು ಬಣ್ಣಕ್ಕೆ ವಿರುದ್ಧ ಅಂತ ಹೇಳ್ತೀವಿ. ಹಾಗೆ ಆದ್ರೆ ದಿವ್ಯ ಲೋಕದಲ್ಲಿ ಕಪ್ಪು ಬಿಳುಪುಗಳ ಮಧ್ಯೆ ಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ಭೇದ ಇಲ್ಲ. ಆದ್ದರಿಂದ ಇಲ್ಲಿ ವಿದ್ವಾಂಸರಾದ ಬ್ರಾಹ್ಮಣರು ಘೋಷಿಸಿದ ಆಶೀರ್ಮಂತ್ರಗಳ ಧ್ವನಿ ಪರಾತ್ಪರ ಪುರುಷನನ್ನು ಸಂಬಂಧಿಸಿದಂತೆ ವಿರೋಧಾಭಾಸವೆಂದು ತೋರುತ್ತದೆ. ಆದರೆ ಅವುಗಳನ್ನು ಪರಾತ್ಪರ ಪುರುಷನಿಗೆ ಅನ್ವಯಿಸಿದಾಗ ಅವು ಎಲ್ಲಾ ವಿರೋಧಾಭಾಸಗಳನ್ನು ಕಳೆದುಕೊಂಡು ದಿವ್ಯವಾಗುತ್ತವೆ. ಅಂದ್ರೆ ಭಗವಂತನ ಬಗ್ಗೆ ಹೇಳ್ತಾ ಇರೋದ್ರಿಂದ ಆ ಎಲ್ಲಾ ವಿರೋಧಾಭಾಸಗಳು ಕೂಡ ದಿವ್ಯವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿದರ್ಶನ ಈ ವಿಚಾರವನ್ನು ಸ್ಪಷ್ಟಪಡಿಸಬಲ್ಲದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಭಗವಾನ್ ಶ್ರೀಕೃಷ್ಣನನ್ನು ಕೆಲವೊಮ್ಮೆ ಕಳ್ಳನೆಂದು ಬಣ್ಣಿಸಲಾಗಿದೆ. ಅವನ ಶುದ್ಧ ಭಕ್ತರ ಮಧ್ಯೆ ಅವನು ಬೆಣ್ಣೆ ಕಳ್ಳನೆಂದು ಮಾಕನ್ ಚೋರ್ ತುಂಬಾ ಪ್ರಖ್ಯಾತನಾಗಿದ್ದಾನೆ. ಅವನ ಬಾಲ್ಯದ ದಿನಗಳಲ್ಲಿ ಅವನು ವೃಂದಾವನದ ನೆರೆಮನೆಗಳಿಂದ ಬೆಣ್ಣೆ ಕದಿಯುತ್ತಿದ್ದನು. ಅಂದಿನಿಂದ ಅವನನ್ನು ಕಳ್ಳನೆಂದು ಪ್ರಸಿದ್ಧನಾಗಿದ್ದಾನೆ. ಕಳ್ಳನೆಂದೇ ಪ್ರಸಿದ್ಧನಾಗಿದ್ದರೂ ಕಳ್ಳನೆಂದೇ ಅವನನ್ನು ಪೂಜಿಸಲಾಗುತ್ತದೆ. ಕಳ್ಳರನ್ನ ನಾವು ಯಾರು ಗೌರವನೇ ಕೊಡೋದಿಲ್ಲ. ಇಲ್ಲಿ ಭಗವಂತ ಕಳ್ಳ ಅಂತ ಕರೆದ್ರೆ ಅವನನ್ನ ನಾವು ಪೂಜೆ ಮಾಡ್ತೀವಿ. ಈ ಐಹಿಕ ಜಗತ್ತಿನಲ್ಲಾದರೂ ಕಳ್ಳನನ್ನು ಶಿಕ್ಷಿಸುವರೇ ವಿನ ಎಂದು ಹೊಗಳುವುದಿಲ್ಲ. ಅವನು ದೇವೋತ್ತಮ ಪರಾತ್ಪರ ಪುರುಷರಾಗಿದ್ದರಿಂದ ಪ್ರತಿಯೊಂದು ಅವನಿಗೆ ಅನ್ವಯಿಸುತ್ತದೆ. ಈ ಎಲ್ಲಾ ವಿರೋಧಾಭಾಸಗಳಿದ್ದಾಗಲೂ ಅವನು ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಅಂದ್ರೆ ಈ ಐಹಿಕ ಜಗತ್ತಿನಲ್ಲಿ
ಒಳ್ಳೇದು ಕೆಟ್ಟದು ಅನ್ನೋ ರೀತಿ ಎರಡೆರಡು ವಿಷಯಗಳಿರುತ್ತೆ, ದ್ವಂದ್ವಗಳು ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ದ್ವಂದ್ವ ಅನ್ನೋದು ಇರೋದಿಲ್ಲ. ಅದಕ್ಕೆ ಒಂದು ಉದಾಹರಣೆಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಒಬ್ಬ ವ್ಯಕ್ತಿ ಕಳ್ಳ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆ ಸಿಗುತ್ತೆ. ಆದ್ರೆ ಇಲ್ಲಿ ಅದು ಭಗವಂತ ಅಂತಂದಾಗ ಆ ಕಳ್ಳನನ್ನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವನು ಕಳ್ಳ ಅಂತ ಹೇಳೋರಿಗೆ ಕೂಡ ನಮ್ಗೆ ಅದ್ರಲ್ಲೊಂದು ಆನಂದ ಇರುತ್ತೆ. ಯಾರನ್ನ ನಾವು ಕಳ್ಳ ಅಂತಂದ್ರೆ ಒಂದು ನಮ್ಮ ಭಾವನೆ ಹೇಗಿರುತ್ತೆ ಅಂತಂದ್ರೆ ಅವರಿಂದ ನಾವು ದೂರ ಇರ್ತೀವಿ. ಆದ್ರೆ ಇಲ್ಲಿ ಕೃಷ್ಣನನ್ನ ಕಳ್ಳ ಅಂತಂದ್ರೆ ಅದನ್ನ ನಾವು ಒಂದು ಪ್ರೀತಿಯಿಂದ ಕರೆದ ಹಾಗೆ ಇರುತ್ತೆ. ಶ್ಲೋಕ 20. ಅನನ್ಯೋನಾಂ ಆಸಿತ ಸಂಜಲ್ಪಃ ಉತ್ತಮ ಶ್ಲೋಕ ಚೇತಸಾಂ ಕೌರವ ಇಂದ್ರಪುರ ಸ್ತ್ರೀಣಾಂ ಸರ್ವಶ್ರುತಿ ಮನಾಹರಃ. ಅನ್ಯೋನ್ಯಮಾಸಿತ ಸಂಜಲ್ಪ ಉತ್ತಮ ಶ್ಲೋಕ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರಃ. ಅನುವಾದ: ಉತ್ತಮ ಕವಿತೆಗಳಲ್ಲಿ ಹಾಡಿರುವ ಭಗವಂತನ ದಿವ್ಯ ಗುಣಗಳನ್ನು ಚಿಂತಿಸುತ್ತಿದ್ದ ಹಸ್ತಿನಾಪುರದ ಮಹಿಳೆಯರು ಮನೆಗಳ ಉಪ್ಪರಿಗೆಗಳಲ್ಲಿ ನಿಂತು ಭಗವಂತನನ್ನು ಕುರಿತು ಮಾತನಾಡತೊಡಗಿದರು. ಈ ಮಾತುಗಳು ವೇದದ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಕವಾಗಿದ್ದವು. ಕೃಷ್ಣನಿಗೆ ಆ ವೇದಗಳಲ್ಲಿ ಹೇಳುವಂತಹ ಅವನ ಶ್ಲೋಕಗಳು, ಅವನನ್ನ ಕುರಿತು ಹೇಳುವಂತಹ ಶ್ಲೋಕಗಳಿಗಿಂತ ಆ ಹಸ್ತಿನಾಪುರದಲ್ಲಿ ಇದ್ದಂತಹ ಮಹಿಳೆಯರು ಅವರು ಉಪ್ಪರಿಗೆ ಮೇಲೆ ನಿಂತು ಭಗವಂತನ ಬಗ್ಗೆ ಮಾತನಾಡ್ತಿರುವಂತದ್ದು ಅದಕ್ಕಿಂತ ಆ ವೇದ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಕವಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಅದು ಹೆಚ್ಚು ಆಕರ್ಷಕವಾಗಿತ್ತು ಅಂತಂದ್ರೆ, ಈ ವೇದ ಸೂಕ್ತಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ಭಗವಂತನ ಬಗ್ಗೆ ಒಂದು ಇಂಡೈರೆಕ್ಟ್ ಆಗಿ ಹೇಳುವಂತದ್ದು, ಅಂದ್ರೆ ಪರೋಕ್ಷವಾಗಿ ಹೇಳುವಂತದ್ದು, ನೇರವಾಗಿ ಹೇಳುವಂತದ್ದಲ್ಲ ಭಗವಂತನ ಬಗ್ಗೆ. ಆದ್ರೆ ಇಲ್ಲಿ ಅವರು ನೇರವಾಗಿ ಭಗವಂತನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಹೆಂಗಸರು ಭಗವಂತನ ಬಗ್ಗೆ ನೇರವಾಗಿ ಮಾತನಾಡ್ತಾ ಇರೋದ್ರಿಂದ ಭಗವಂತನಿಗೆ ಆ ವೇದ ಸೂಕ್ತಗಳಿಗಿಂತ ಅವ್ರು ಭಗವಂತನ ಬಗ್ಗೆ ಮಾತನಾಡ್ತಿರುವ ಮಾತುಗಳು ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲಾ ವೈದಿಕ ಸಾಹಿತ್ಯದ ಗುರಿ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನೇ ಆಗಿದ್ದಾನೆ ಎಂದು ಭಗವದ್ಗೀತೆ ಹೇಳಿದೆ. ಅಂದ್ರೆ ನಾವು ವೇದಗಳ ಮೂಲಕ ತಿಳ್ಕೊಳ್ಳುವಂತದ್ದು ಕೂಡ ಭಗವಂತನನ್ನ ಬಗ್ಗೆ, ಅಂದ್ರೆ ವೇದಗಳ ಬಗ್ಗೆ ಹೇಳ್ತಾನೆ ಪರಮಾತ್ಮ. ಎಲ್ಲಾ ವೇದಗಳು ನನ್ನಿಂದ ಬಂತು, ಆ ವೇದಗಳಲ್ಲಿ ಈ ವೇದಗಳ ಮೂಲ ನಾನು, ಅದರ ಕರ್ತೃ ನಾನು, ಅದರಿಂದ ನೀವು ತಿಳ್ಕೊಳ್ಬೇಕಾಗಿರೋದು ನನ್ನನ್ನೇ ಅಂತ. ಹಾಗೆ ಎಲ್ಲಾ ವೇದಗಳಿಂದ ನಾವು ತಿಳ್ಕೊಳ್ಳುವಂಥದ್ದು ಕೃಷ್ಣನ ಬಗ್ಗೆ. ವಾಸ್ತವಿಕವಾಗಿ ವೇದಗಳು, ರಾಮಾಯಣ, ಭಾರತದಂತಹ ಗ್ರಂಥಗಳಲ್ಲಿ ಭಗವಂತನ ಮಹಿಮೆಯನ್ನು ಬಣ್ಣಿಸಲಾಗಿದೆ. ಇವೆಲ್ಲದರಲ್ಲೂ ಕೂಡ ಭಗವಂತನ ವಿಷಯವಾಗಿ ಹೇಳಿದ್ದಾರೆ. ಭಾಗವತದಲ್ಲಿ ಸರ್ವಶ್ರೇಷ್ಠ ಭಗವಂತನನ್ನು ಕುರಿತಂತೆಯೇ ಅವುಗಳನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಆದ್ರೆ ಭಾಗವತ ಅಂತಂದ್ರೆ ಅದು ಎಲ್ಲಾ ವೇದಗಳ ಸಾರ. ಅದರಲ್ಲಿ ಹೇಗೆ ನೇರವಾಗಿ ಭಗವಂತನ ಬಗ್ಗೆ ತಿಳಿಸಿರುವಂತದ್ದು. ಕ್ಷಮಿಸಿ, ಇಲ್ಲಿ ನೇರವಾಗಿ ಭಾಗವತದಲ್ಲಿ ಭಗವಂತನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದಲೇ ಕುರುವಂಶದ ಅರಸರ ರಾಜಧಾನಿಗಳ ಮನೆಗಳ ಮೇಲ್ಭಾಗದಲ್ಲಿ ಇದ್ದ ಹೆಂಗಸರು ಭಗವಂತನ ಬಗ್ಗೆ ಮಾತನಾಡುತ್ತಿದ್ದಾಗ ಅವರ ಮಾತು ವೈದಿಕ ಸೂಕ್ತಗಳಿಗಿಂತ ಹೆಚ್ಚು ಆನಂದದಾಯಕವಾಗಿತ್ತು. ಭಗವಂತನ ಸ್ತುತಿ ರೂಪದಲ್ಲಿ ಹಾಡಿದ್ದೆಲ್ಲವೂ ಶ್ರುತಿ ಮಂತ್ರವೇ ಆಗಿದೆ. ಭಗವಂತನನ್ನ ಯಾರೆಲ್ಲ ಅವನ ಬಗ್ಗೆ ಮಾತನಾಡ್ತಾರೆ ಅದೆಲ್ಲವೂ ಕೂಡ ಅವು ಶ್ರುತಿ ಮಂತ್ರಗಳು ಅಂತ ಹೇಳಿ ಕರೀತಾ ಇದ್ದಾರೆ. ಗೌಡೀಯ ಸಂಪ್ರದಾಯದ ಆಚಾರ್ಯರಲ್ಲೊಬ್ಬರಾದ ಠಾಕೂರ ನರೋತ್ತಮ ದಾಸರು ಸರಳವಾಗಿ ಬಂಗಾಲಿ ಭಾಷೆಯಲ್ಲಿ ರಚಿಸಿದ ಹಾಡುಗಳಿವೆ. ಅದೇ ಸಂಪ್ರದಾಯದ ಇನ್ನೊಬ್ಬ ವಿದ್ಯಾವಂತ ಆಚಾರ್ಯರಾದ ಠಾಕೂರ ವಿಶ್ವನಾಥ ಚಕ್ರವರ್ತಿಯವರು ಠಾಕೂರ ನರೋತ್ತಮ ದಾಸರು ಹಾಡುಗಳು ವೈದಿಕ ಮಂತ್ರಗಳಷ್ಟೇ ಸೊಗಸಾಗಿವೆ ಎಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಸಾಧಾರಣವಾಗಿ ಬಂಗಾಲಿ ಭಾಷೆಯಲ್ಲಿ ಏನೆಲ್ಲ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ, ಅವರ ಹಾಡಿನ ಮೂಲಕ ತಿಳಿಸ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಯಾವುದೇ ವೈದಿಕ ಮಂತ್ರಗಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಷೆ ಅಷ್ಟು ಮುಖ್ಯವಲ್ಲ,
ಆದರೆ ವಸ್ತು ಬಹಳ ಮಹತ್ವದ್ದಾಗಿರುತ್ತದೆ. ಅಂದ್ರೆ ನಾವು ಯಾವ ಭಾಷೆಯಲ್ಲಿ ಹೇಳ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಯಾರ ಬಗ್ಗೆ ಹೇಳ್ತಾ ಇದೀವಿ ಅನ್ನೋದು ಮುಖ್ಯ ಆಗತ್ತೆ. ಭಗವಂತನ ಚಿಂತನೆ ಮತ್ತು ಕ್ರಿಯೆಗಳಲ್ಲಿ ಮಗ್ನರಾಗಿದ್ದಾಗ ಆ ಎಲ್ಲಾ ಹೆಂಗಸರು ಭಗವಂತನ ಅನುಗ್ರಹದಿಂದ ವೈದಿಕ ಜ್ಞಾನದ ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದರು. ಹೇಗೆ ಅವರು ಭಗವಂತನ ಚಿಂತನೆ ಮತ್ತೆ ಅವನ ಬಗ್ಗೆ ಸ್ಮರಣೆ ಮಾಡ್ತಾ ಅವನ ಕ್ರಿಯೆಗಳಲ್ಲಿ ಮಗ್ನರಾಗಿದ್ರು. ಅಂದ್ರೆ ಅವನ ಕೆಲಸ ಮತ್ತೆ ಅವನು ಏನ್ ಮಾಡ್ತಾ ಇದ್ದ, ಅವನು ಲೀಲೆಗಳು, ಇದೆಲ್ಲ ಅವನ ಗುಣಗಳ ಬಗ್ಗೆ ಅವರು ಯಾವಾಗೆಲ್ಲ ಯೋಚನೆ ಮಾಡ್ತಾ ಇದ್ರು, ಸ್ಮರಣೆ ಮಾಡ್ತಾ ಇದ್ರು, ಅವಾಗ ಅವರು ಭಗವಂತನ ಅನುಗ್ರಹದಿಂದ ಭಗವಂತನ ಬಗ್ಗೆ ಹೇಳ್ತಿರುವ ಒಂದೊಂದು ಮಾತುಗಳು ಕೂಡ ವೈದಿಕ ಜ್ಞಾನದ ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದರು. ಅಂದ್ರೆ ಅವ್ರಿಗೆ ವೇದಗಳಲ್ಲಿ ಏನೆಲ್ಲ ಭಗವಂತನ ಬಗ್ಗೆ ಹೇಳಿದೆ ಅದಕ್ಕಿಂತ ಸೊಗಸಾಗಿ ಅವರು ಭಗವಂತನ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಹೆಂಗಸರು ಸಂಸ್ಕೃತ ಅಥವಾ ಇತರ ವಿಷಯಗಳಲ್ಲಿ ಘನ ವಿದ್ವಾಂಸರಲ್ಲದಿರಬಹುದು, ಆದರೂ ಅವರು ಮಾತನಾಡಿದ್ದೆಲ್ಲವೂ ವೈದಿಕ ಸೂಕ್ತಗಳಿಗಿಂತ ಹೆಚ್ಚು ಆಕರ್ಷಕವಾಗಿದ್ದವು. ಅಂದ್ರೆ ಅವರೆಲ್ಲರೂ ಮಾತನಾಡ್ತಾ ಇರುವಂತದ್ದು ಆ ವೇದದ ಶ್ಲೋಕಗಳಿಗಿಂತ ತುಂಬಾ ಆಕರ್ಷಣೀಯವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಉಪನಿಷತ್ತಿನಲ್ಲಿರುವ ವೈದಿಕ ಮಂತ್ರಗಳು ಕೆಲವೊಮ್ಮೆ ಪರ್ಯಾಯವಾಗಿ ಸರ್ವಶ್ರೇಷ್ಠ ಭಗವಂತನನ್ನು ಕುರಿತು ಹೇಳುತ್ತವೆ, ಆದರೆ ಆ ಹೆಂಗಸರ ಮಾತುಗಳು ನೇರವಾಗಿ ಭಗವಂತನನ್ನು ಕುರಿತದ್ದಾಗಿದ್ದವು. ಅಂದ್ರೆ ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ನೇರವಾಗಿ ತಿಳಿಸ್ಕೊಡೋದಿಲ್ಲ, ಪರ್ಯಾಯವಾಗಿ ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಹೆಂಗಸರು ಭಗವಂತನನ್ನ ನೇರವಾಗಿ ಅವನನ್ನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಅವು ಹೃದಯಕ್ಕೆ ಹೆಚ್ಚು ಆನಂದದಾಯಕವಾಗಿದ್ದವು. ವಿದ್ವಾಂಸರಾದ ಬ್ರಾಹ್ಮಣರ ಮಂತ್ರಗಳಿಗಿಂತ ಆ ಹೆಂಗಸರ ಮಾತುಗಳು ಹೆಚ್ಚು ಮೌಲ್ಯಯುತವಾಗಿರುವಂತೆ ತೋರಿದವು. ಅಂದ್ರೆ ಯಾರು ಬ್ರಾಹ್ಮಣರು ಭಗವಂತನನ್ನ ಮಂತ್ರಗಳು, ಆ ಶ್ಲೋಕಗಳ ಮೂಲಕ ಏನ್ ಹೇಳ್ತಾ ಇದ್ದಾರೆ ಆ ಸಂಸ್ಕೃತದಲ್ಲಿ, ಅದಕ್ಕಿಂತ ಸೊಗಸಾಗಿ ಹೆಂಗಸರು ಆ ಭಗವಂತನ ಬಗ್ಗೆ ಮಾತನಾಡ್ಕೊಳ್ತಾ ಇರುವಂತದ್ದು ಆಕರ್ಷಣೀಯವಾಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 21. ಸ ವೈ ಕಿಲಾಯಾಂ ಪುರುಷ ಪುರಾತನೋ ಯಾ ಏಕ ಆಸೀದ ವಿಶೇಷ ಆತ್ಮನಿ ಆಗ್ರೇ ಗುಣಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಮೀಲಿತಾತ್ಮ ನಿಶಿ ಸುಪ್ತ ಶಕ್ತಿಷು. ಅನುವಾದ: ಅವರು ಹೇಳಿದರು, ನಾವು ತಪ್ಪದೆ ಸ್ಮರಿಸುವ ಆ ಮೂಲ ದೇವೋತ್ತಮ ಪರಮ ಪುರುಷನು ಇಲ್ಲೇ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಆ ಹೆಂಗಸರು ಅನ್ನೋದನ್ನ ನಾವು ನೋಡ್ತೀವಿ ಈಗ ಭಗವಂತನ ವಿಚಾರವಾಗಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ತಪ್ಪದೇ ಸ್ಮರಿಸುವ ಆ ಮೂಲ ದೇವೋತ್ತಮ ಪರಮ ಪುರುಷ ಇಲ್ಲೇ ಇದ್ದಾನೆ, ನಮ್ಮ ಮಧ್ಯದಲ್ಲೇ ಇದ್ದಾನೆ. ತ್ರಿಗುಣಗಳ ಸೃಷ್ಟಿ ವ್ಯಕ್ತವಾಗುವುದಕ್ಕೆ ಮೊದಲು ಅವನೊಬ್ಬನೇ ಅಸ್ತಿತ್ವದಲ್ಲಿ ಇದ್ದನು. ಈ ತ್ರಿಗುಣಗಳು ಅಂದ್ರೆ ಈ ಭೌತಿಕ ಜಗತ್ತು ಸೃಷ್ಟಿ ಆಗೋದಕ್ಕೂ ಮೊದಲೇ ಭಗವಂತ ಇದ್ದ. ಅವನು ಸರ್ವಶ್ರೇಷ್ಠನಾದ ಭಗವಂತ. ಆದ್ದರಿಂದ ಎಲ್ಲಾ ಜೀವಿಗಳು ತಮ್ಮ ಶಕ್ತಿ ತಾತ್ಕಾಲಕ್ಕೆ ಸ್ಥಗಿತಗೊಳ್ಳುವುದರಿಂದ ರಾತ್ರಿಯಲ್ಲಿ ನಿದ್ರಿಸುವಂತೆ ಅವನಲ್ಲಿ ಲೀನವಾಗುತ್ತವೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಭಗವಂತನ ವಿಷಯವಾಗಿ ಹೇಳ್ತಾ ಇದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನ ಹೇಳ್ತಾ ಇದ್ದಾರೆ ಇವರು ಅಂತಂದ್ರೆ, ಅವರು ಸೃಷ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಸೃಷ್ಟಿ ಆಗೋದಕ್ಕೂ ಮುಂಚೆ ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ, ನಮ್ಮೆಲ್ಲರ ಜೊತೆಯಲ್ಲಿ ನಮ್ಮ ಸಂಬಂಧಿಕರ ಹಾಗೆ ನಮ್ಮ ಜೊತೆ ಇಷ್ಟು ದಿನ ಇದ್ದವನು. ಅವನು ಸಾಧಾರಣ ವ್ಯಕ್ತಿಯಲ್ಲ, ಅವನು ದೇವೋತ್ತಮ ಪರಮ ಪುರುಷ. ಅವನು ಈ ಸೃಷ್ಟಿಗೆ ಮೂಲ. ಅವ್ರು ಈ ಸೃಷ್ಟಿ ಆಗೋದಕ್ಕೂ ಮೊದಲು ಇದ್ದ. ಮತ್ತೆ ಅವನು ಈ ಜಗತ್ತನ್ನ ಸೃಷ್ಟಿ ಮಾಡಿದ ಮೇಲೂ ಕೂಡ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಗಳು ಅದು ರಾತ್ರಿಯಲ್ಲಿ ನಿದ್ರಿಸೋ ಹಾಗೆ ಅವರು ಅಂದ್ರೆ ನಾವು ನೋಡ್ತೀವಿ ಮುಂದೆ ಬ್ರಹ್ಮನ ಒಂದು ಕಲ್ಪ ಅದು ಮುಗಿದ ನಂತರ, ಅಥವಾ ಬ್ರಹ್ಮನ ಒಂದು ಆಯುಸ್ಸು 100 ವರ್ಷಗಳು ಕಳೆದ ನಂತರ ಹೇಗೆ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಲೀನವಾಗ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿ ಲೀನ ಆಗ್ತೀವಿ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾರೆ, ರಾತ್ರಿಯಲ್ಲಿ ನಿದ್ರಿಸುವಂತೆ. ಅಂದ್ರೆ ನಾವು ನಿದ್ದೆ ಮಾಡುವಾಗ ಎಲ್ಲವನ್ನ ಮರ್ತ್ಬಿಟ್ಟು ನಿದ್ದೆ ಮಾಡ್ತೀವಿ, ಮತ್ತೆ ಬೆಳಗ್ಗೆದ್ದಾಗ ತಿರುಗಿ ನಮ್ಗೆ ಆ ಪ್ರಜ್ಞೆ ಬರುತ್ತೆ, ಕಾನ್ಶಿಯಸ್ ಬರುತ್ತೆ, ನಾವ್ ಯಾರು, ನಾವ್ ಏನ್ ಮಾಡ್ಬೇಕು ಅದೆಲ್ಲ. ಹಾಗೆ ಈ ಸೃಷ್ಟಿ ಮತ್ತೆ ಅದ್ರ ಹೇಗೆ ಲೀನವಾಗುತ್ತೆ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನ ನೇರವಾಗಿ ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಹೆಂಗಸರು. ಭಾವಾರ್ಥ: ವ್ಯಕ್ತವಾದ ಬ್ರಹ್ಮಾಂಡಕ್ಕೆ 2 ರೀತಿಯ ಲಯಗಳಿವೆ. ಅಂದ್ರೆ ಈ ಬ್ರಹ್ಮಾಂಡಕ್ಕೆ 2 ರೀತಿಯಾದ ಲಯಗೊಳ್ಳುತ್ತೆ. ಒಂದು ಬ್ರಹ್ಮನ ದಿನದ ಅಂತ್ಯದಲ್ಲಿ ಅಂದ್ರೆ ಕಲ್ಪಾಂತ್ಯದಲ್ಲಿ, ಇನ್ನೊಂದು ಅವನ 100 ವರ್ಷಗಳು ಮುಗಿದ ನಂತರ. ಪ್ರತಿ 4320 ಬಿಲಿಯನ್ ಸೌರ ವರ್ಷಗಳ ಕೊನೆಯಲ್ಲಿ ಒಂದು ನಿರ್ದಿಷ್ಟ ವಿಶ್ವದ ಒಡೆಯನಾದ ಬ್ರಹ್ಮದೇವನು ನಿದ್ರಿಸಲು ಹೋದಾಗ ಒಂದು ಪ್ರಳಯವಾಗುತ್ತದೆ. ಬ್ರಹ್ಮದೇವನ ಒಂದು 100 ವರ್ಷ ವಯಸ್ಸಿನ ಕೊನೆಯಲ್ಲಿ ಸಂಭವಿಸುವ
ಬ್ರಹ್ಮದೇವನ ಆಯುಷ್ಯದ ಕೊನೆಯಲ್ಲಿ ನಮ್ಮ ಲೆಕ್ಕಾಚಾರದಲ್ಲಿ 8640 ಬಿಲಿಯನ್ ಇಂಟು 30 ಇಂಟು 12 ಮತ್ತೆ 100. 30 ಅಂತಂದ್ರೆ ಒಂದು 30 ತಿಂಗಳಿನಲ್ಲಿ ಬರುವಂತದ್ದು 30 ದಿನಗಳು. 12 ಅಂತಂದ್ರೆ ಒಂದು ವರ್ಷದಲ್ಲಿ 12 ತಿಂಗಳು. ಆ ರೀತಿ 100 ವರ್ಷಗಳು, ಸೌರ ವರ್ಷಗಳ ಕೊನೆಯಲ್ಲಿ ಇಡೀ ಬ್ರಹ್ಮಾಂಡದ ಪೂರ್ಣ ಪ್ರಳಯ ಆಗುತ್ತೆ. ಎರಡೂ ಅವಧಿಯಲ್ಲಿ ಮಹತ್ತತ್ವ ಎಂದು ಕರೆಯಲಾದ ಐಹಿಕ ಶಕ್ತಿ ಮತ್ತು ಜೀವತತ್ವ ಎಂದು ಕರೆಯಲಾದ ತಟಸ್ಥ ಶಕ್ತಿಗಳೆರಡೂ ಸರ್ವಶ್ರೇಷ್ಠ ಭಗವಂತನ ದೇಹದಲ್ಲಿ ಲೀನವಾಗುತ್ತವೆ. ಇನ್ನೊಂದು ಐಹಿಕ ಜಗತ್ತಿನ ಸೃಷ್ಟಿಯಾಗುವವರೆಗೂ ಈ ಜೀವಿಗಳು ಭಗವಂತನ ದೇಹದಲ್ಲಿ ಮಲಗಿರುತ್ತವೆ. ಇದು ಐಹಿಕ ಅಭಿವ್ಯಕ್ತಿಗೆ ಸಂಬಂಧಿಸಿದ ಸೃಷ್ಟಿ ಸ್ಥಿತಿ ಲಯಗಳ ವಿಧಾನ ಆಗಿದೆ. ಅಂದ್ರೆ ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಅದು ಲಯ ಆಗುತ್ತೆ ಅಂದ್ರೆ 2 ಬಾರಿ ಆಗುತ್ತೆ. ಆಗ ಈ ಮಹತ್ತತ್ವ, ಈ ಜಡ ಜಗತ್ತು ಏನಿದೆ ಅದು, ಮತ್ತೆ ಈ ಜೀವತತ್ವ, ಭಗವಂತನ ವಿಭಿನ್ನ ಅಂಶಗಳು, ನಾವೆಲ್ಲರೂ ಕೂಡ ತಟಸ್ಥ ಶಕ್ತಿ, ನಾವೆಲ್ಲರೂ ಕೂಡ ಎಲ್ಲಿ ಲೀನವಾಗ್ತೀವಿ, ಎಲ್ಲಿ ಹೋಗಿ ಸೇರ್ಕೋತೀವಿ ಅಂತಂದ್ರೆ ಭಗವಂತನ ದೇಹದಲ್ಲಿ ಸೇರ್ಕೋತೀವಿ. ಮತ್ತೆ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ. ಮತ್ತೆ ಸೃಷ್ಟಿ ಪ್ರಾರಂಭ ಆದಾಗ ನಾವೇ ಯಾವ ರೀತಿ ಬರ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಭಗವಂತನ ದೇಹದಿಂದ ಮಲಗಿರುವವರು ಎದ್ದು ಬಂದ ಹಾಗೆ ನಾವು ಮತ್ತೆ ಬಂದು ನಾವು ನಮ್ಮ ಏನು ಕಾರ್ಯಗಳಿದ್ವು ಅದರಲ್ಲಿ ಮತ್ತೆ ತೊಡಗ್ತೀವಿ. ಭಗವಂತನಿಂದ ಕ್ರಿಯಾಶೀಲವಾಗುವ ಐಹಿಕ ಪ್ರಕೃತಿಯ ಗುಣಗಳ ಪರಸ್ಪರ ಕ್ರಿಯೆಯಿಂದ ಐಹಿಕ ಸೃಷ್ಟಿ ಪರಿಣಾಮಕಾರಿಯಾಗುತ್ತದೆ. ಆದ್ದರಿಂದ ಐಹಿಕ ತ್ರಿಗುಣಗಳು ಕ್ರಿಯಾಶೀಲವಾಗುವುದಕ್ಕೆ ಮೊದಲೇ ಭಗವಂತನು ಅಸ್ತಿತ್ವದಲ್ಲಿದ್ದಾನೆಂದು ಇಲ್ಲಿ ಹೇಳಿದೆ. ಸೃಷ್ಟಿಗೆ ಮೊದಲು ಸರ್ವಶ್ರೇಷ್ಠ ಭಗವಂತನಾದ ವಿಷ್ಣು ಮಾತ್ರ ಅಸ್ತಿತ್ವದಲ್ಲಿ ಇದ್ದನು. ಅಲ್ಲಿ ಬ್ರಹ್ಮದೇವ, ಶಿವ ಅಥವಾ ಇತರ ದೇವತೆಗಳು ಇರಲಿಲ್ಲ ಎಂದು ಶ್ರುತಿ ಮಂತ್ರಗಳು ಹೇಳಿದೆ. ವಿಷ್ಣು ಎಂದರೆ ಕಾರಣ ಸಮುದ್ರದಲ್ಲಿ ಪವಡಿಸಿದ ಮಹಾವಿಷ್ಣು ಎಂದು ಅರ್ಥ. ಅವನ ನಿಶ್ವಾಸದಿಂದಲೇ ಎಲ್ಲಾ ಬ್ರಹ್ಮಾಂಡಗಳು ಬೀಜ ರೂಪದಲ್ಲಿ ಉತ್ಪನ್ನವಾಗುತ್ತವೆ. ಹಂತ ಹಂತವಾಗಿ ಪ್ರತಿಯೊಂದು ವಿಶ್ವದೊಳಗೆ ಅಸಂಖ್ಯ ಲೋಕಗಳೊಂದಿಗೆ ಅತಿ ದೊಡ್ಡ ಆಕಾರಗಳಲ್ಲಿ ಬೆಳೆಯುತ್ತವೆ. ಆಲದ ಮರದ ಬೀಜಗಳು ಬೆಳೆದು ಅಸಂಖ್ಯ ಆಲದ ಮರಗಳಾಗುವಂತೆ ವಿಶ್ವಗಳ ಬೀಜಗಳು ಅತಿ ದೊಡ್ಡ ಆಕಾರಗಳಾಗಿ ಬೆಳೆಯುತ್ತವೆ. ಅಂದ್ರೆ ಇಲ್ಲಿ ಸೃಷ್ಟಿ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಅವ್ರು ಮಾತಾಡ್ಕೊತಾ ಇದ್ದಾರೆ. ಯಾವ ರೀತಿ ಸೃಷ್ಟಿ ಆಗುತ್ತೆ ಅಂತಂದ್ರೆ ನಾವೆಲ್ಲರೂ ಕೂಡ ಈ ಐಹಿಕ ಜಗತ್ತು ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಾಗ್ಲೂ ಕೂಡ ಭಗವಂತ ಇದ್ದ, ಮಹಾವಿಷ್ಣು ಇದ್ದ, ಬ್ರಹ್ಮ ಶಿವ ದೇವತೆಗಳು ಯಾರು ಇರ್ಲಿಲ್ಲ, ಆದ್ರೆ ಭಗವಂತ ಇದ್ದ ಅನ್ನೋದನ್ನ ಇಲ್ಲಿ ವೇದಗಳು ನಮ್ಗೆ ತಿಳಿಸುತ್ತೆ. ಮಹಾವಿಷ್ಣು ಇದ್ದ. ಮಹಾವಿಷ್ಣು ಯಾರು ಅಂದ್ರೆ ಕಾರಣೋದಕಶಾಯಿ ವಿಷ್ಣು. ಅವನು ಕಾರಣ ಸಮುದ್ರದಲ್ಲಿ ಪವಡಿಸಿರ್ತಾನೆ, ಮಲಗಿರ್ತಾನೆ. ಅವನ ನಿಶ್ವಾಸ ಅಂದ್ರೆ ಅವನ ಉಸಿರಾಟ ಮಾಡ್ತಿರ್ಬೇಕಾದ್ರೆ ಈ ಬ್ರಹ್ಮ, ಅವನ ಆಯುಸ್ ಎಷ್ಟು ಅಂತಂದ್ರೆ ಆ ಕಾರಣೋದಕಶಾಯಿ ವಿಷ್ಣು ಒಂದು ಉಸಿರನ್ನ ತಗೊಂಡು ಒಂದು ಉಸಿರನ್ನ ಬಿಡುವಷ್ಟು ಸಮಯ ನಾವು ನೋಡ್ತೀವಿ. ಇದು ಎಷ್ಟೊಂದು ಬಿಲಿಯನ್ ಮಿಲಿಯನ್ ಅಂತ ಹೇಳ್ತಾ ಇದೀವಿ. ಅಷ್ಟು ಸಮಯ ಕಾರಣೋದಕಶಾಯಿ ವಿಷ್ಣು ಒಂದು ಉಸಿರು ತಗೊಂಡು ಬಿಡ್ತಾನೆ. ಅಷ್ಟು ಸಮಯದಲ್ಲಿ ಬ್ರಹ್ಮನ ಒಂದು ಆಯುಸ್ಸು ಮುಗ್ದೋಗಿರುತ್ತೆ. ಅವನಿಂದ ಬರುವಂತದ್ದು ಈ ಬ್ರಹ್ಮಾಂಡಗಳು ಯಾವ ರೀತಿ ಬರ್ತವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬೀಜ ರೂಪದಲ್ಲಿ ಉತ್ಪನ್ನವಾಗುತ್ತವೆ. ಸಣ್ಣ ಸಣ್ಣ ಬೀಜ ರೂಪದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅದು ಹೇಗೆ ದೊಡ್ಡದಾಗ್ತಾ ಹೋಗುತ್ತೆ, ಅದು ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದನ್ನ ಇಲ್ಲಿ ಆಲದ ಮರಕ್ಕೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆಲದ ಮರ, ಅದರ ಬೀಜ ಹಾಕಿದಾಗ ಅದು ಹೇಗೆ ಬೆಳೆದು ದೊಡ್ಡ ಮರ ಆಗುತ್ತೆ, ಮತ್ತೆ ಅಂತ ಬೀಜದಿಂದ ಅನೇಕ ಮರಗಳು ಸೃಷ್ಟಿಯಾಗುತ್ತೆ. ಆ ರೀತಿ ಈ ಬ್ರಹ್ಮಾಂಡದಲ್ಲಿ ಅನೇಕ ಅಂದ್ರೆ ಕಾರಣೋದಕಶಾಯಿ ವಿಷ್ಣುವಿನ ಮೂಲಕ ಈ ಅನೇಕ ಬ್ರಹ್ಮಾಂಡಗಳು ಅವು ಸೃಷ್ಟಿಗೊಳ್ತವೆ. ಅವು ಮೂಲದಲ್ಲಿ ಬೀಜ ರೂಪದಲ್ಲಿ ಇರ್ತವೆ, ನಂತರ ಅವು ಬೆಳೀತಾ ಹೋಗುತ್ತೆ ಅಂತ. ಹಾಗೆ ಮಹಾವಿಷ್ಣುವು ಭಗವಾನ್ ಶ್ರೀಕೃಷ್ಣನ ಸ್ವಾಂಶ. ಅವನನ್ನು ಬ್ರಹ್ಮ ಸಂಹಿತೆ ಹೀಗೆ ಉಲ್ಲೇಖಿಸಿದೆ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಏನಂತ ಹೇಳಿದ್ದಾರೆ, ಮೂಲ ದೇವೋತ್ತಮ ಪುರುಷನಾದ ಗೋವಿಂದನಿಗೆ ನನ್ನ ಆದರ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವನ ಸ್ವಾಂಶವೇ ಮಹಾವಿಷ್ಣು. ದೇವೋತ್ತಮ ಪರಮಪುರುಷ ಕೃಷ್ಣನ ಸ್ವಾಂಶ ಮಹಾವಿಷ್ಣು. ಅವನ ದಿವ್ಯ ದೇಹದ ರಂಧ್ರಗಳಿಂದ ವಿಶ್ವಗಳು ಉತ್ಪನ್ನವಾದ ಬಳಿಕ ಅವನ ನಿಶ್ವಾಸದ ಅವಧಿಯಲ್ಲಿ ಮಾತ್ರ ವಿಶ್ವಗಳ ಪ್ರಧಾನರಾದ ಬ್ರಹ್ಮದೇವರುಗಳು ಜೀವಿಸುತ್ತಾರೆ. ಅಂದ್ರೆ ಅವನ ರಂಧ್ರಗಳು, ದೇಹದಲ್ಲಿರುವಂತಹ ರೋಮಕೂಪಗಳು ಇರುವಂತಹ ರಂಧ್ರಗಳು, ಅಲ್ಲಿಂದ ಈ ಬ್ರಹ್ಮಾಂಡಗಳ ಸೃಷ್ಟಿಯಾಗತ್ತೆ. ಆ ಬ್ರಹ್ಮಾಂಡಗಳಲ್ಲಿ ಬರುವಂತಹ ಬ್ರಹ್ಮ ಎಷ್ಟು ದಿನ ಇರ್ತಾನೆ ಅಂತಂದ್ರೆ ಭಗವಂತನ ಆ ನಿಶ್ವಾಸ ಅಂದ್ರೆ ಅವನು ಉಸಿರು ತಗೊಂಡು ಉಸಿರು ಬಿಡುವಷ್ಟು ಸಮಯ ಅಷ್ಟೇ ಸಮಯದಲ್ಲಿ ಅವನ ಜೀವಿತ ಅವಧಿ ಮುಗ್ದೋಗುತ್ತೆ ಬ್ರಹ್ಮನದು. ಹೀಗಿರುತ್ತಾ ಗೋವಿಂದ ಅಥವಾ ಭಗವಾನ್ ಕೃಷ್ಣ ಮಹಾವಿಷ್ಣುವಿಗೂ ಕಾರಣನಾಗಿದ್ದಾನೆ. ದೇವೋತ್ತಮ ಪರಮಪುರುಷ ಕೃಷ್ಣ ಗೋವಿಂದ ಅವನು
ಯಾರಿಗೆ ಮೂಲ ಅಂತಂದ್ರೆ ಅವನು ಮಹಾವಿಷ್ಣುವಿಗೆ ಕಾರಣನಾಗಿದ್ದಾನೆ. ಈ ವೈದಿಕ ಸತ್ಯದ ಬಗ್ಗೆ ಮಾತನಾಡುತ್ತಿದ್ದ ಸ್ತ್ರೀಯರು ಅದನ್ನು ಪ್ರಮಾಣಭೂತ ಮೂಲಗಳಿಂದ ಕೇಳಿದ್ದಿರಬೇಕು. ಪ್ರಮಾಣಭೂತ ಮೂಲ ಅಲೌಕಿಕ ವಸ್ತುವನ್ನು ನಿಶ್ಚಿತವಾಗಿ ತಿಳಿಯಲು ಇರುವ ಏಕೈಕ ಸಾಧನವಾಗಿದೆ, ಬೇರೆ ದಾರಿ ಇಲ್ಲ. ಇವರಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಅಲ್ಲಿ ಮಾತನಾಡ್ತಾ ಇರುವಂತಹ ಹೆಂಗಸರು ಯಾರಿದ್ದಾರೆ, ಒಪ್ಪರಿಗೆ ಮೇಲೆ ನಿಂತ್ಕೊಂಡು ಭಗವಂತನ ಬಗ್ಗೆ ಮಾತನಾಡ್ತಿರುವಂತಹ ಹೆಂಗಸರು ಯಾರಿದ್ದಾರೆ, ಅವರಿಗೆ ಈ ವಿಷಯ ಎಲ್ಲಿಂದ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯಿಂದ ಮಾತ್ರನೇ ಇಂತಹ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಾವು ಕೂಡ ಯೋಚನೆ ಮಾಡಿ ನೋಡ್ಬೋದು, ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಿರ್ಲಿಲ್ಲ, ನಮ್ಗೆ ಕೃಷ್ಣ ಅಂತಂದ್ರೆ ಅವನು ಏನಂತೀವಿ, ಅವನೊಬ್ಬ ಸ್ತ್ರೀ ಲೋಲ ಅನ್ನುವಂಥದ್ದು, ಅವನೊಬ್ಬ ಬೆಣ್ಣೆ ಕಳ್ಳ ಅನ್ನುವಂಥದ್ದು ಅಷ್ಟಷ್ಟೇ ನಮ್ಗೆ ಗೊತ್ತಿದ್ದು. ಆ ಭಗವಂತನಿಂದ ಯಾವ ರೀತಿ ಸೃಷ್ಟಿ ಆಗತ್ತೆ, ಭಗವಂತ ಎಲ್ಲದಕ್ಕೂ ಯಾವ ರೀತಿ ಮೂಲ ಪುರುಷನಾಗಿದ್ದಾನೆ, ಅವನ ಸ್ವಾಂಶ ವಿಸ್ತರಣೆಗಳು ಏನು, ಅವನ ವಿಭಿನ್ನಾಂಶಗಳು ನಾವು, ಇದೆಲ್ಲವೂ ಕೂಡ ನಮ್ಗೆ ಯಾವುದೇ ರೀತಿ ಒಂದು ಅದ್ರ ಬಗ್ಗೆ ಯಾವುದೇ ಮಾಹಿತಿ ವಿಷಯ ಗೊತ್ತಿರ್ಲಿಲ್ಲ. ನಮ್ಗೆ ಅದು ಗೊತ್ತಾಗಿದ್ದು ಹೇಗೆ? ಅದು ಪ್ರಮಾಣಭೂತ ಮೂಲಗಳ ಮೂಲಕ, ಅಂದ್ರೆ ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ನಾವು ಅದನ್ನೆಲ್ಲ ತಿಳ್ಕೊಂಡ್ವಿ. ಹಾಗೇನೆ ಈ ಹೆಂಗಸರು ಕೂಡ ಒಂದು ಅಧಿಕೃತ ಗುರುಗಳ ಮೂಲಕ ಇದನ್ನೆಲ್ಲ ಕೇಳಿರ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಮಹಾವಿಷ್ಣುವಿನ ದೇಹದಲ್ಲಿ ಜೀವಿಗಳ ಲೀನವಾಗುವಿಕೆ ಬ್ರಹ್ಮದೇವನ 100 ವರ್ಷಗಳ ಕೊನೆಯಲ್ಲಿ ತಾನಾಗಿ ಸಂಭವಿಸುತ್ತದೆ. ಅಂದ್ರೆ ನಾವೆಲ್ಲರೂ ಕೂಡ ಅಂದ್ರೆ ಭಗವಂತ ಮಹಾವಿಷ್ಣುವಿನ ದೇಹದಲ್ಲಿ ಲೀನವಾಗ್ತೀವಿ. ಅಂದ್ರೆ ಬ್ರಹ್ಮನ 100 ವರ್ಷಗಳು ಆದಾಗ ಈ ಐಹಿಕ ಅಂದ್ರೆ ಮಹತ್ತತ್ವ ಮತ್ತೆ ಈ ಜೀವತತ್ವ ಎರಡೂ ಕೂಡ ಕಾರಣೋದಕಶಾಹಿ ವಿಷ್ಣುವಿನ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ವೃಷ್ಟಿ ಜೀವಿಯು ತನ್ನ ಅನನ್ಯತೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಇದರ ಅರ್ಥ ಅಲ್ಲ. ಅಂದ್ರೆ ಈ ಜೀವಾತ್ಮ ಅವನಿಗೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಅನ್ನೋದಿದೆ. ಈ ನಿರಾಕಾರವಾದಿಗಳು ಹೇಳುವ ಹಾಗೆ ಸಾಯುಜ್ಯ ಮೋಕ್ಷ ಅನ್ನೋ ಹಾಗೆ ನಾವು ಭಗವಂತನಲ್ಲಿ ಲೀನವಾಗುವುದು ಅಂತ ಇದರ ಅರ್ಥ ಅಲ್ಲ. ನಾವು ವ್ಯಕ್ತಿಗಳಾಗಿಯೇ ಇರ್ತೀವಿ, ಅಲ್ಲಿ ಭಗವಂತನ ಹೃದಯದಲ್ಲಿ ಹೋಗಿ ನಾವೇನಾಗ್ತೀವಿ, ಅವನ ದೇಹದಲ್ಲಿ ಹೋಗಿ ನಾವು ನಿದ್ರೆ ಮಾಡ್ತೀವಿ. ಅದನ್ನ ಇಲ್ಲಿ ಆ ಹೆಂಗಸರು ಮಾತಾಡ್ತಾ ಇದ್ದಾರೆ. ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ನಿದ್ದೆ ಮಾಡಿದ ಹಾಗೆ, ನಾವೆಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿ ಇದ್ದೀವಿ ಅನ್ನೋ ಹಾಗೆ. ಮತ್ತೆ ಸೃಷ್ಟಿ ಪ್ರಾರಂಭ ಆದಾಗ ನಾವೆಲ್ಲರೂ ಕೂಡ ಎದ್ದು ಬರ್ತೀವಿ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ಲೀನವಾಗ್ಬಿಡೋದು ಅಂತಲ್ಲ, ಅಂದ್ರೆ ಅವನಲ್ಲಿ ಒಂದಾಗ್ಬಿಡ್ತೀವಿ ಅಂತಲ್ಲ, ನಾವು ದೇವರಾಗ್ತೀವಿ, ಮಹಾವಿಷ್ಣು ಆಗ್ತೀವಿ ಅಂತಲ್ಲ, ನಮ್ಮ ವ್ಯಕ್ತಿತ್ವ ಅದು ಹಾಗೆಯೇ ಉಳ್ಕೊಂಡಿರುತ್ತೆ. ಮತ್ತೆ ಇನ್ನೊಂದು ಸೃಷ್ಟಿ ಪ್ರಾರಂಭ ಆದಾಗ ನಮ್ಮ ನಿಜ ಸ್ಥಿತಿಗೆ ನಾವು ಮತ್ತೆ ಬರ್ತೀವಿ, ಅಂದ್ರೆ ನಿದ್ದೆಯಿಂದ ಎದ್ದು ಬಂದ ಹಾಗೆ ಬರ್ತೀವಿ ಅನ್ನೋದನ್ನ ಅಲ್ಲಿ ಅವ್ರು ಮಾತಾಡ್ಕೋತಾ ಇದ್ದಾರೆ. ವೃಷ್ಟಿ ಜೀವಿಯು ತನ್ನ ಅನನ್ಯತೆಯನ್ನು ಕಳೆದುಕೊಳ್ಳುತ್ತಾನೆ ಎಂಬುದು ಇದರ ಅರ್ಥ ಅಲ್ಲ. ಅನನ್ಯತೆ ಇದ್ದೇ ಇದೆ. ಭಗವಂತನ ಪರಮ ಸಂಕಲ್ಪದಿಂದ ಇನ್ನೊಂದು ಸೃಷ್ಟಿ ಆಗುತ್ತಿದ್ದಂತೆಯೇ ಮಲಗಿದ್ದ ನಿಷ್ಕ್ರಿಯವಾದ ಎಲ್ಲಾ ಜೀವಿಗಳು ಪೂರ್ವ ಜನ್ಮದ ವಿಭಿನ್ನ ವಲಯಗಳ ಮುಂದುವರಿಕೆಯಲ್ಲಿ ತಮ್ಮ ಕಾರ್ಯಗಳನ್ನು ಆರಂಭಿಸಲು ಪ್ರಚೋದಿತರಾಗುತ್ತಾರೆ. ಇದನ್ನು ಸುಪ್ತೋತ್ಥಿತ ನ್ಯಾಯ ಎಂದು ಕರೆಯಲಾಗಿದೆ. ಅಂದ್ರೆ ನಿದ್ದೆಯಿಂದೆಬ್ಬಿಸಿ ತನ್ನ ಕ್ರಮಾಗತ ಸತತ ಕರ್ತವ್ಯದಲ್ಲಿ ಮತ್ತೆ ತೊಡಗುವುದು ಎಂದರ್ಥ. ಯಾರು ನಿದ್ದೆನಲ್ಲಿದ್ದಾರೆ ಅವರು ಮತ್ತೆ ಬೆಳಿಗಾಗಿ ಎದ್ದಾಗ ಅವ್ರಿಗೆ ಎಲ್ಲ ನೆನಪಿಗೆ ಬರುತ್ತೆ. ಅಂದ್ರೆ ರಾತ್ರಿಯಲ್ಲಿ ಮಾನವನು ಮಲಗಿದ್ದಾಗ ತನ್ನನ್ನು ತಾನು ಏನೆಂಬುದನ್ನು, ತನ್ನ ಕರ್ತವ್ಯ ಯಾವುದೆಂಬುದನ್ನು ಅವನ ಎಚ್ಚರ ಸ್ಥಿತಿಯಲ್ಲಿ ಎಲ್ಲವನ್ನೂ ಮರೆಯುತ್ತಾರೆ. ಅವನ ಎಚ್ಚರ ಸ್ಥಿತಿಯದೆಲ್ಲವನ್ನೂ ಅವನು ಮರೆತು ಬಿಡ್ತಾನೆ. ಅಂದ್ರೆ ನಾವು ನಿದ್ದೆ ಮಾಡುವಾಗ ನಮ್ಗೆ ಮರ್ತೋಗುತ್ತೆ. ಕನಸಿನಲ್ಲಿರುವಾಗ ನಾವು ಹೆಂಗಸು ಗಂಡಸು ಅಥವಾ ನನ್ನ ಹೆಸರಿದು ಇದೆಲ್ಲ ಈ ಎಷ್ಟೊಂದು ವಿಷಯಗಳು ನಾವು ಅನೇಕ ಬಾರಿ ಮರ್ತೋಗ್ತೀವಿ. ಅಂದ್ರೆ ಒಂದು ನಿಮಿಷ ನಾವು ಒಂದು ಏನಂತೀವಿ, ಅದೊಂದು ಟೆಂಪ್ರರಿ ಡೆತ್ ಅನ್ನೋ ಹಾಗೆ ನಾವು ಗಾಢ ನಿದ್ರೆನಲ್ಲಿದ್ದೀವಿ. ಅಂದ್ರೆ ಕನ್ಸು ಕೂಡ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ನಾವು ತುಂಬಾ ಆಯಾಸ ಆಗಿರಾಗ ಆ ರೀತಿ ಮಲಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇಷ್ಟು ಬೇಗ ನಿದ್ದೆ ಮುಗ್ದೋಯ್ತಾ, ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ ಅನ್ಸುತ್ತೆ. ಆ ರೀತಿ ಗಾಢ ನಿದ್ರೆನಲ್ಲಿದ್ದಾಗ ನಾವು ಎಲ್ಲವನ್ನೂ ಮರ್ತು ಬಿಡ್ತೀವಿ, ನಮ್ಮನ್ನು ಕೂಡ ನಾವು ಮರ್ತು ಬಿಡ್ತೀವಿ. ಈ ನಿದ್ದೆ ಅನ್ನೋದು ತುಂಬಾ ತುಂಬಾ ಮನುಷ್ಯರಿಗೆ ಬೇಕಾಗಿರುವಂತದ್ದು. ಅಂದ್ರೆ ಅದೊಂದು ರೀತಿ ನಮಗೆ ಒಂದು ಏನಂತೀವಿ, ದೇಹಕ್ಕೆ ಮನಸ್ಸಿಗೆ ಒಂದು ಚೈತನ್ಯವನ್ನ ತುಂಬುವಂಥದ್ದು. ಅಂದ್ರೆ ನಾವು ಆಯಾಸ ಆಗ್ಬಿಟ್ಟಿರ್ತೀವಿ, ಭೌತಿಕ ವಿಷಯದಲ್ಲೋ ಇನ್ಯಾವುದೋ ವಿಷಯದಲ್ಲೋ ತುಂಬಾ ಆಯಾಸಗೊಂಡಿರ್ತೀವಿ. ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಿದ್ದೆ ಅನ್ನೋದು ಬೇಕು. ಆ ನಿದ್ದೆ ಅನ್ನೋದು ಸಿಕ್ಕಿದಾಗ ಮತ್ತೆ ಆ ನಿದ್ದೆ ಸಮಯದಲ್ಲಿ ನಾವು ಎಲ್ಲವನ್ನ ಮರ್ತಿರ್ತೀವಿ. ಮತ್ತೆ ಬೆಳಗಾಗಿ ಕಣ್ಬಿಟ್ಟಾಗ ಎಲ್ಲ ಏನಂತೀವಿ, ಮಿಥ್ಯಾ ಅಹಂಕಾರ ಅನ್ನೋ ಹಾಗೆ ನಾನು, ನನ್ನವರು, ನನ್ನ ಕೆಲ್ಸ ಎಲ್ಲ ನೆನಪಿಗೆ ಆಗುತ್ತೆ. ಮತ್ತೆ ತಿರುಗಿ ಶುರು ಮಾಡ್ಕೋತೀವಿ. ಆ ರೀತಿ ಇರುತ್ತೆ ಈ ಸೃಷ್ಟಿ ಸ್ಥಿತಿ ಲಯಗಳು ಅನ್ನೋದನ್ನ ಅವರು ಮಾತಾಡ್ಕೋತಾ ಇದ್ದಾರೆ. ಹೀಗೆ ತನ್ನ ವಿಹಿತ ಕಾರ್ಯಗಳಲ್ಲಿ ಮತ್ತೆ ತೊಡಗುತ್ತಾನೆ. ಜೀವಿಗಳು ಕೂಡ ಪ್ರಳಯ ಕಾಲದಲ್ಲಿ ಮಹಾವಿಷ್ಣುವಿನ ದೇಹದಲ್ಲಿ ಲೀನವಾಗಿರುತ್ತವೆ. ಆದರೆ ಇನ್ನೊಂದು ಸೃಷ್ಟಿ ಆಗುತ್ತಿದ್ದಂತೆಯೇ ಅರ್ಧಕ್ಕೆ ನಿಂತ ತಮ್ಮ ಕೆಲಸವನ್ನು ಪೂರೈಸಲು ಅವು ಏಳುತ್ತವೆ. ಇದನ್ನು ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ. 8
18ರಿಂದ 20 ದೃಢೀಕರಿಸಲಾಗಿದೆ. ಸೃಷ್ಟಿ ಶಕ್ತಿ ಏನ್ ಹೇಳಿದ್ದಾರೆ 8 ಪಾಯಿಂಟ್ 18ರಿಂದ 20 ಅಂತಂದ್ರೆ, ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಈ ವಿಷಯವನ್ನು ಇಲ್ಲಿ 8ನೇ ಅಧ್ಯಾಯದಲ್ಲಿ ಶ್ಲೋಕ 18ರಿಂದ 20ರವರೆಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಅವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು, ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಅದನ್ನ ಇಲ್ಲಿ ಆ 3 ಶ್ಲೋಕಗಳಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೃಷ್ಟಿ ಶಕ್ತಿ ಕ್ರಿಯಾಶೀಲವಾಗುವುದಕ್ಕೆ ಮುನ್ನವೇ ಭಗವಂತನು ಅಸ್ತಿತ್ವದಲ್ಲಿ ಇದ್ದನು. ಅಂದ್ರೆ ಈ ಬ್ರಹ್ಮಾಂಡದ ಸೃಷ್ಟಿ ಆಗೋದಕ್ಕೂ ಮೊದಲು ಭಗವಂತ ಅವನು ಇದ್ದ. ಭಗವಂತನು ಐಹಿಕ ಶಕ್ತಿಯಿಂದ ಉತ್ಪನ್ನನಾದವನಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ಐಹಿಕ ಶಕ್ತಿಯಿಂದ ಉತ್ಪನ್ನರಾದವರು ಅಲ್ಲ. ನಾವು ಕೂಡ ಭಗವಂತನ ಪರಾಶಕ್ತಿ, ಅವನ ಒಂದು ವಿಭಿನ್ನ ಅಂಶ. ಆದ್ರೆ ನಾವೆಲ್ಲರೂ ಕೂಡ ಹೇಗೆ ಐಹಿಕ ಶಕ್ತಿಯಿಂದ ಉತ್ಪನ್ನರಾಗೋದಿಲ್ಲ, ಅದೇ ರೀತಿ ಭಗವಂತ ಅಂತೂ ಯಾವತ್ತೂ ಐಹಿಕ ಶಕ್ತಿಯಿಂದ ಉತ್ಪನ್ನನಾದವನಲ್ಲ. ಅವನು ಈ ಐಹಿಕ ಶಕ್ತಿಗೆ ಒಡೆಯ. ಅವನ ದೇಹ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದೆ. ಅವನ ಶರೀರ ಮತ್ತು ಅವನ ಮಧ್ಯೆ ಭೇದವಿಲ್ಲ. ಅಂದ್ರೆ ನಮಗೆ ಒಂದು ದೇಹ ಅನ್ನೋದಿದೆ, ಅದು ಜಡ ವಸ್ತುಗಳಿಂದ ಆಗಿದೆ. ಮತ್ತೆ ಒಳಗಡೆ ಆತ್ಮ ಕೂಡ ಇದೆ. ಆ ರೀತಿ ಭಗವಂತನಿಗೆ ಶರೀರ ಇಲ್ಲ. ಅವನ ಆತ್ಮಕ್ಕೆ, ಅವನ ದೇಹಕ್ಕೆ, ಅವನ ಮನಸ್ಸಿಗೆ ಯಾವುದೇ ಒಂದು ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಅನ್ನೋದೆಲ್ಲ ನಮಗಿರುವಂತದ್ದು. ಆ ರೀತಿ ಯಾವುದೇ ರೀತಿಯ ಭೇದಗಳು ಭಗವಂತನಿಗಿಲ್ಲ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಸಕ್ಕರೆ ಗೊಂಬೆ, ರೀನಾ ಮಾತಾಜಿ ಅವಾಗ ಉದಾಹರಣೆ ಕೊಡ್ತಾರೆ. ಒಂದು ಸಕ್ಕರೆ ಗೊಂಬೆ ಅಂದ್ರೆ ಹಬ್ಬಗಳಲ್ಲಿ ಇಡ್ತಾರೆ. ಆ ಗೊಂಬೆನ ನಾವು ಯಾವುದೇ ಕಡೆಯಿಂದ ನೋಡಿದ್ರು ಕೂಡ ಒಳಗಡೆ ಹೊರಗಡೆ ಎಲ್ಲಾ ಕಡೆಯಿಂದನೂ ಅದು ಸಕ್ಕರೆಯಿಂದನೇ ಮಾಡಿರೋ ಗೊಂಬೆ ಆಗಿರುತ್ತೆ. ಅದೇ ರೀತಿ ಭಗವಂತ ಅವನು ಏನಂತ ಹೇಳ್ತೀವಿ, ಅವನನ್ನ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತೀವಿ. ಹಾಗೆ ಅವನ ಆತ್ಮ ಬೇರೆ ಅಲ್ಲ, ಅವನ ಶರೀರ ಬೇರೆ ಅಲ್ಲ. ಅವನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವನು. ಅವನಲ್ಲಿ ಯಾವುದೇ ಐಹಿಕ ವಿಷಯಗಳು ಇಲ್ಲ. ಸೃಷ್ಟಿಗೆ ಮೊದಲು ಭಗವಂತನು ನಿಜಧಾಮದಲ್ಲಿ ಉಳಿದಿದ್ದನು. ಅದು ಪರಾತ್ಪರವೂ ಏಕೈಕವೂ ಆಗಿದೆ. ಅವ್ರು ಎಷ್ಟೆಲ್ಲ ಮಾತಾಡ್ತಿದ್ದಾರೆ ಆ ಹೆಂಗಸರು ಅಂದ್ರೆ, ಅವರು ಯಾವ್ದಾದ್ರು ಒಂದು ಅಧಿಕೃತ ಮೂಲದ ಮೂಲಕ ಇದೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ. ಎಂತಹ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ಈ ಭೌತಿಕ ಜಗತ್ತು ಸೃಷ್ಟಿ ಆಗೋದಕ್ಕೆ ಮೊದಲು ಇದ್ದ. ಆದ್ರೆ ಎಲ್ಲಿ ಇದ್ದ? ಅವನ ನಿಜಧಾಮದಲ್ಲಿ ಇದ್ದ. ಅದು ಪರಾತ್ಪರವಾದದ್ದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನಿದ್ದ. ಅಲ್ಲಿಂದ ಅವನ ಮೂಲಕ ಎಲ್ಲ ಸೃಷ್ಟಿಯ ಸ್ಥಿತಿ ಲಯಗಳು ಆಗ್ತಿದೆ ಅನ್ನೋದನ್ನೆಲ್ಲ ಹೇಳ್ತಿದ್ದಾರೆ. ಆದ್ದರಿಂದ ಭಗವಂತನಿಗೆ ಇದು ತುಂಬಾ ಆಕರ್ಷಣೀಯವಾಗಿದೆ. ಯಾರು ವೇದ ಮಂತ್ರಗಳನ್ನ ಹೇಳ್ತಾ ಇದಾರೆ ಬ್ರಾಹ್ಮಣರು, ಅದಕ್ಕಿಂತಲೂ ತುಂಬಾ ಆಕರ್ಷಿತವಾಗಿ ನೇರವಾಗಿ ನಿಜವಾದ ಜ್ಞಾನವನ್ನ ಈ ಹೆಂಗಸರು ಮಾತಾಡ್ತಿರುವಂತದ್ದು ಭಗವಂತನಿಗೆ ಆಕರ್ಷಣೀಯ ಅನಿಸ್ತಿದೆ. ಸ ಏವಾ ಭೂಯೋ ನಿಜ ವೀರ್ಯ ಚೋದಿತಾಂ ಸ್ವಜೀವ ಮಾಯಾಂ ಪ್ರಕೃತಿ ಸೃಕ್ಷತಿ ಅನಾಮ ರೂಪಾತ್ಮನಿ ರೂಪ ನಾಮಾನಿ ವಿದಿತ್ ಸಮಾನೋ ಸಸಾರ ಶಾಸ್ತ್ರಕೃತ್. ಅನುವಾದ: ದೇವೋತ್ತಮ ಪರಮ ಪುರುಷನು ಜೀವಸತ್ತೆಗಳಾದ ತನ್ನ ವಿಭಿನ್ನಾಂಶಗಳಿಗೆ ಮತ್ತೆ ನಾಮ ರೂಪಗಳನ್ನು ಕೊಡಬಯಸಿ ಅವುಗಳನ್ನು ಐಹಿಕ ಪ್ರಕೃತಿಯ ಅಡಿಯಲ್ಲಿ ಇಟ್ಟನು. ಭಗವಂತನು ಸ್ವಶಕ್ತಿಯಿಂದ ಐಹಿಕ ಪ್ರಕೃತಿಗೆ ಪುನಃ ಸೃಷ್ಟಿಯ ಅಧಿಕಾರವಿತ್ತನು. ದೇವೋತ್ತಮ ಪರಮ ಪುರುಷ ಏನ್ ಮಾಡ್ದ ಅಂತಂದ್ರೆ, ನಮ್ಮಂತಹ ವಿಭಿನ್ನಾಂಶಗಳಿಗೆ ಮತ್ತೆ ನಾಮರೂಪಗಳನ್ನು ಕೊಡಬಯಸ್ತಾನೆ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶಗಳು. ಆದ್ರೆ ನಾವು ಅವನಿಂದ ಏನ್ ಮಾಡ್ತೀವಿ, ಅವನನ್ನ ಧಿಕ್ಕರಿಸಿ ಬಂದ ಕಾರಣ ನಾವು ಈ ಐಹಿಕ ಜಗತ್ತಿನಲ್ಲಿ ಮತ್ತೆ ಆ ಹುಟ್ಟು ಸಾವಿನಲ್ಲಿ ನಮ್ಮ ಆ ಚಕ್ರದಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಅವುಗಳನ್ನ ಐಹಿಕ ಪ್ರಕೃತಿಯ ಅಡಿಯಲ್ಲಿ ಇಟ್ಟನು. ನಮ್ಮನ್ನೆಲ್ಲ ಐಹಿಕ ಪ್ರಕೃತಿ ಭಗವಂತನ ಮಾಯಾಶಕ್ತಿಯ ಅಧೀನದಲ್ಲಿ ಇಟ್ಟಿದ್ದಾನೆ. ಭಗವಂತನು ಸ್ವಶಕ್ತಿಯಿಂದ ಐಹಿಕ ಪ್ರಕೃತಿಗೆ ಪುನಃ ಸೃಷ್ಟಿಯ ಅಧಿಕಾರವಿತ್ತನು. ಅಂದ್ರೆ ಭಗವಂತ ಅವನು ಈ ಐಹಿಕ ಪ್ರಕೃತಿಗೆ ಆ ಸೃಷ್ಟಿಯ ಅಧಿಕಾರವನ್ನ ಕೊಡ್ತಾ ಇದ್ದಾನೆ. ಭಾಗವತ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಜೀವಸತ್ತೆಗಳು ಭಗವಂತನ ವಿಭಿನ್ನಾಂಶಗಳಾಗಿವೆ. ಅವು ನಿತ್ಯ ಮುಕ್ತ ಮತ್ತು ನಿತ್ಯ ಬದ್ಧ ಎಂದು ಎರಡು ತೆರನಾಗಿವೆ. ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನಾಂಶಗಳು. ನಮ್ಮಲ್ಲಿ ಎರಡು ರೀತಿಯ ವಿಭಿನ್ನಾಂಶರು ಇದ್ದಾರೆ. ಒಬ್ರು ನಿತ್ಯ ಮುಕ್ತರು, ಇನ್ನೊಬ್ರು ನಿತ್ಯ ಬದ್ಧರು. ಈ ನಿತ್ಯ ಮುಕ್ತರು ಭಗವಂತನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದಾರೆ. ಇಡೀ ಸೃಷ್ಟಿ ಏನಿದೆ ಅದರಲ್ಲಿ ಮುಕ್ಕಾಲು ಭಾಗ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತು, ಕಾಲು ಭಾಗ ಇರುವಂತದ್ದು ಈ ಭೌತಿಕ ಜಗತ್ತು.
ಅಲ್ಲಿರುವಂತವರೆಲ್ಲ ಭಗವಂತನ ಭಕ್ತರು, ಅವರೆಲ್ಲರೂ ಕೂಡ ಅವನ ಜೊತೆ ಸದಾಕಾಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತವ್ರು, ಅವರನ್ನ ನಿತ್ಯ ಮುಕ್ತರು ಅಂತ ಕರೀತಾರೆ. ನಾವೆಲ್ಲರೂ ಕೂಡ ನಿತ್ಯ ಬದ್ಧರು, ನಾವೆಲ್ಲರೂ ಕೂಡ ಬದ್ಧಾತ್ಮರು, ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದ್ದೀವಿ, ಬಂಧನದಲ್ಲಿ ಇದ್ದೀವಿ. ನಿತ್ಯ ಮುಕ್ತರು ಶಾಶ್ವತವಾಗಿ ಮುಕ್ತಾತ್ಮರು ಮತ್ತು ವ್ಯಕ್ತವಾದ ಪ್ರಾಪಂಚಿಕ ಸೃಷ್ಟಿಯ ಆಚೆಗಿರುವ ಭಗವಂತನ ಶಾಶ್ವತ ಧಾಮದಲ್ಲಿ ಅವರೊಂದಿಗೆ ಅಲೌಕಿಕ ಪ್ರೇಮಮಯ ಸೇವೆಯ ವಿನಿಮಯದಲ್ಲಿ ಶಾಶ್ವತವಾಗಿ ನಿರತರಾದವರು. ಆದರೆ ನಿತ್ಯ ಬದ್ಧರು ಎಂದರೆ ಶಾಶ್ವತವಾಗಿ ಬದ್ಧಾತ್ಮರು. ಪರಮಪಿತೃವಿನ ಮೇಲಿರುವ ತಮ್ಮ ಪ್ರತಿರೋಧಕ ಮನೋಧರ್ಮವನ್ನು ತಿದ್ದಿಕೊಳ್ಳಲಿಕ್ಕಾಗಿ ಅವರನ್ನು ಭಗವಂತ ಬಹಿರಂಗ ಶಕ್ತಿಯಾದ ಮಾಯೆಗೆ ವಹಿಸಿಕೊಡಲಾಗಿದೆ. ಅಂದ್ರೆ ನಮ್ಮನ್ನ ಮಾಯಾಶಕ್ತಿಗೆ ಮಾಯಾಶಕ್ತಿಯ ಅಧೀನದಲ್ಲಿ ಇಟ್ಟಿದ್ದಾನೆ. ಯಾಕೆ ನಮ್ಮನ್ನ ಇಲ್ಲಿ ಇಟ್ಟಿದ್ದಾನೆ ಅಂತಂದ್ರೆ, ನಮ್ಮ ಮನೋಧರ್ಮ ಇದೆ, ಏನು ಭಗವಂತನನ್ನ ಪ್ರತಿರೋಧಿಸ್ತಾ ಇದೀವಿ, ಅಂತಹ ಒಂದು ಮನೋಧರ್ಮವನ್ನ ನಾವು ಸರಿಪಡಿಸ್ಕೋಬೇಕು ಅನ್ನೋದು ಭಗವಂತನ ಇಚ್ಛೆ. ಅದಕ್ಕಾಗಿ ನಮ್ಮನ್ನ ಮಾಯಾಶಕ್ತಿಯ ಒಂದು ಅಧೀನದಲ್ಲಿ ಭಗವಂತ ಇಟ್ಟಿದ್ದಾನೆ. ವಿಭಿನ್ನಾಂಶರಾಗಿ ಭಗವಂತನೊಂದಿಗಿರುವ ನಮ್ಮ ಸಂಬಂಧದ ವಿಷಯದಲ್ಲಿ ನಿತ್ಯಬದ್ಧರಿಗೆ ಶಾಶ್ವತ ವಿಸ್ಮೃತಿ ಇರುತ್ತದೆ. ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ನಿತ್ಯ ಬದ್ಧರಾದ ಕಾರಣ ನಮ್ಮ ಸಂಬಂಧ ಭಗವಂತನ ಜೊತೆ ನಮಗಿರುವಂತಹ ಶಾಶ್ವತ ಸಂಬಂಧ ಏನಿದೆ ಅದನ್ನ ನಾವು ಮರೆತು ಬಿಟ್ಟಿದ್ದೀವಿ. ತಮ್ಮನ್ನೇ ಜಡವಾದ ಉತ್ಪನ್ನಗಳೆಂದು ನಂಬಿ ಅವರು ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾಗಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ತಮ್ಮನ್ನ ತಾವು ಎಲ್ಲಿಂದ ಬಂದ್ವಿ ಅಂತಂದ್ರೆ, ಈಗ ವಿಜ್ಞಾನಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಹೇಗೆ ಈ ಜೀವಿ ಸೃಷ್ಟಿ ಆಯ್ತು ಅಂತಂದ್ರೆ, ಒಂದು ಅಣುಗಳು ಯಾವ್ದೆಲ್ಲ ಇದೆ, ಒಂದು ಕೆಮಿಕಲ್ ರಿಯಾಕ್ಷನ್, ಒಂದು ರಾಸಾಯನಿಕ ಕ್ರಿಯೆಯಿಂದ ಒಂದು ಜೀವ ಅದು ಉತ್ಪತ್ತಿ ಆಯ್ತು. ಅದು ಏನಂತಾರೆ ಅದರಲ್ಲಿ ಮತ್ತೆ ಮತ್ತೆ ಆ ಜೀವ ಅನ್ನೋ ಏನು ಸೃಷ್ಟಿ ಆಯ್ತು, ಒಂದು ಅಣು, ಅದು ಇನ್ನಷ್ಟು ಬೆಳೀತಾ ಹೋಗಿ ಹೋಗಿ ಈ ಎಲ್ಲ ಸೃಷ್ಟಿ ಅದು ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಜಡದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ. ಆ ರೀತಿ ಹೇಳುವಂತದ್ದನ್ನ ಇಲ್ಲಿ ಏನಂತ ಹೇಳ್ತಾ ಇದಾರೆ, ಅದು ಮಾಯಾಶಕ್ತಿಯಿಂದ ನಾವು ದಿಗ್ಭ್ರಾಂತರಾಗಿದ್ದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಐಹಿಕ ಜಗತ್ತಿನಲ್ಲಿ ಸುಖಿಗಳಾಗಲು ಯೋಜನೆಗಳನ್ನು ಸಿದ್ಧಪಡಿಸುವುದರಲ್ಲಿ ಅವರು ಸದಾ ನಿರತರಾಗಿದ್ದಾರೆ. ನಾವು ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದೀವಿ. ಅದರಿಂದ ನಾವೇನ್ ಅನ್ಕೋತಾ ಇದೀವಿ, ಈ ಐಹಿಕ ಜಗತ್ತಿನಲ್ಲಿ ನಾವು ಸುಖವಾಗಿರೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದೀವಿ. ಆ ರೀತಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅನೇಕ ಯೋಜನೆಗಳನ್ನ ನಾನ್ ಪ್ಯಾಂಟ್ ಬಿಚ್ತಾ ಇದ್ದೆ, ನಾನ್ ಇದ್ಯಾರಪ್ಪ ಅಂತ ಅನೇಕ ಯೋಜನೆಗಳನ್ನ ನಾವು ಮಾಡ್ಕೋತಾ ಇದೀವಿ. ಆದ್ರೆ ಹಿಂದೆ ಹೇಳಿದಂತೆ ಭಗವಂತನ ಸಂಕಲ್ಪದಿಂದ ಯೋಜನೆಗಳ ಕರ್ತೃ ಮತ್ತೆ ಯೋಜನೆಗಳು ಎರಡೂ ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ಲಯವಾಗುತ್ತವೆ. ಅಂದ್ರೆ ಯಾರು ಈ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ, ಬ್ರಹ್ಮ, ಮತ್ತೆ ಅವ್ರು ಮಾಡಿರುವಂತಹ ಏನ್ ಸೃಷ್ಟಿ ಇದೆ, ಇದೆಲ್ಲವೂ ಕೂಡ ಒಂದು ದಿನ ಲಯವಾಗುತ್ತೆ. ಭಗವದ್ಗೀತೆ ಈ ಕೆಳಗಿನ ಮಾತುಗಳಿಂದ ಇದನ್ನು ದೃಢಪಡಿಸುತ್ತದೆ. ಹೇ ಕೌಂತೆಯ, ಕಲ್ಪದ ಕೊನೆಯಲ್ಲಿ ಎಲ್ಲಾ ಜೀವಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ. ಸೃಷ್ಟಿಗೆ ಕಾಲ ಪಕ್ವವಾದಾಗ ನನ್ನ ಬಹಿರಂಗ ಶಕ್ತಿಯ ನಿಯೋಗದಿಂದ ನಾನು ಮತ್ತೆ ಸೃಷ್ಟಿಯನ್ನು ಆರಂಭಿಸುತ್ತೇನೆ. ಭಗವದ್ಗೀತಾ 9.7 ಬರುವಂತಹ ಶ್ಲೋಕದಲ್ಲಿದೆ. ಭೂಯಃ ಎಂಬ ಪದ ಮತ್ತೆ ಮತ್ತೆ ಎಂಬುದನ್ನು ಸೂಚಿಸುತ್ತದೆ. ಭಗವಂತನ ಬಹಿರಂಗ ಶಕ್ತಿಯಿಂದ ಸೃಷ್ಟಿ ಸ್ಥಿತಿ ಲಯಗಳ ಪ್ರಕ್ರಿಯೆ ನಿರಂತರವಾಗಿ ಸಾಗಿದೆ ಎಂದು ಹೇಳುವುದೇ ಇದರ ಉದ್ದೇಶ. ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳು ಮತ್ತೆ ಮತ್ತೆ ಯಾವಾಗ್ಲೂ ನಡೀತಾನೆ ಇರುತ್ತೆ. ಭಗವಂತನು ಎಲ್ಲಕ್ಕೂ ಕಾರಣನಾಗಿದ್ದಾನೆ. ಸ್ವರೂಪತಃ ಭಗವಂತನ ವಿಭಿನ್ನಾಂಶಗಳಾದ ಮಧುರ ಸಂಬಂಧದ ವಿಸ್ಮೃತಿಯುಳ್ಳ ಜೀವಿಗಳಿಗೆ ಬಹಿರಂಗ ಶಕ್ತಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಮತ್ತೊಮ್ಮೆ ಅವಕಾಶ ಕೊಡಲಾಗಿದೆ. ಆ ಜೀವಿಗಳ ಪ್ರಜ್ಞೆಯ ಪುನರುಜ್ಜೀವನಕ್ಕಾಗಿ ಭಗವಂತನು ಅಪೌರುಷೇಯ ಧರ್ಮ ಗ್ರಂಥಗಳನ್ನ ಸೃಷ್ಟಿಸಿದ್ದಾನೆ. ಭಗವಂತ ನಮಗೆಲ್ಲರಿಗೂ ಇನ್ನೊಂದು ಚಾನ್ಸ್ ಕೊಡ್ತಾನೆ ಇರ್ತಾನೆ. ಯಾವ ರೀತಿ ಕೊಡ್ತಾ ಇದ್ದಾನೆ, ಅವನ ಅಪೌರುಷೇಯ ಧರ್ಮ ಗ್ರಂಥಗಳ ಮೂಲಕ ಮನುಷ್ಯ ಜನ್ಮದಲ್ಲಿ ಬಂದಾಗ ನಮಗೆ ಈ ಧರ್ಮ ಗ್ರಂಥಗಳ ಮೂಲಕ ಆ ಜ್ಞಾನವನ್ನ ಪಡ್ಕೊಂಡು ಮತ್ತೆ ನಾವು ಏನನ್ನ ಮರ್ತಿದೀವಿ, ಅವನ ಜೊತೆ ನಮ್ಮ ಸಂಬಂಧವನ್ನ ಹೇಗೆ ಮರ್ತಿದೀವಿ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಮತ್ತೆ ಇನ್ನೊಂದು ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾನೆ. ವೈದಿಕ ಸಾಹಿತ್ಯವು ಬದ್ಧಾತ್ಮನಿಗೆ ಮಾರ್ಗದರ್ಶನ ಮಾಡುವ ನಿರ್ದೇಶನಗಳಾಗಿವೆ. ಈ ವೈದಿಕ ಸಾಹಿತ್ಯಗಳು, ಅಪೌರುಷೇಯ ಧರ್ಮ ಗ್ರಂಥಗಳು ಬದ್ಧಾತ್ಮನಿಗೆ ಮಾರ್ಗದರ್ಶನವನ್ನ ಮಾಡುತ್ತೆ. ಅದರ ನೆರವು ಪಡೆದು ಐಹಿಕ ಜಗತ್ತು ಮತ್ತು ಪ್ರಾಪಂಚಿಕ ಶರೀರಗಳ ಸೃಷ್ಟಿ ಲಯಗಳ ಪುನರಾವರ್ತನೆಯಿಂದ ಬದ್ಧಾತ್ಮರು ಬಿಡುಗಡೆ ಪಡೆಯಬಹುದು. ನಾವ್ ಯಾವಾಗ ಆ ಅಪೌರುಷೇಯ ಧರ್ಮ ಗ್ರಂಥಗಳ ಮಾರ್ಗದರ್ಶನವನ್ನ, ಆ ನಿರ್ದೇಶನವನ್ನ ತಿಳ್ಕೊಂಡು ಅದರ ಅನುಸಾರ ನಮ್ಮ ಜೀವನವನ್ನ ನಡೆಸ್ತೀವಿ, ಆಗ ನಾವು ಈ ಚಕ್ರದಿಂದ, ಹುಟ್ಟು ಸಾವು ಅನ್ನುವಂತಹ ಚಕ್ರದಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಭಗವಂತನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಈ ಸೃಷ್ಟಿಗೊಂಡ ಜಗತ್ತು ಮತ್ತು ಐಹಿಕ ಶಕ್ತಿ ನನ್ನ ನಿಯಂತ್ರಣದಲ್ಲಿವೆ. ಪ್ರಕೃತಿಯ ಪ್ರಭಾವದಡಿಯಲ್ಲಿ
ಅವು ಮತ್ತೆ ಮತ್ತೆ ತಾವಾಗಿಯೇ ಸೃಷ್ಟಿಗೊಳ್ಳುತ್ತವೆ. ನನ್ನ ಬಹಿರಂಗ ಶಕ್ತಿಯ ನಿಯೋಗದ ಮೂಲಕ ಇದು ನನ್ನಿಂದಲೇ ಆದದ್ದು. ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳು ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಿರುತ್ತೆ. ಈ ಐಹಿಕ ಜಗತ್ತಿರ್ಬೋದು ಅಥವಾ ಈ ಐಹಿಕ ಜಗತ್ತಿನಲ್ಲಿ ಇರುವಂತಹ ಅವನ ವಿಭಿನ್ನಾಂಶಗಳಾದಂತಹ ನಾವೇ ಇರ್ಬೋದು, ನಾವೆಲ್ಲರೂ ಕೂಡ ಭಗವಂತನ ನಿಯಂತ್ರಣದಲ್ಲಿ ಇದ್ದೀವಿ. ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಟಿದ್ದಾನೆ? ಅವನ ಮಹಾಮಾಯೆ ಬಹಿರಂಗ ಶಕ್ತಿ ಅದರ ಒಂದು ನಿಯಂತ್ರಣದಲ್ಲಿ ಇದೆಲ್ಲವೂ ನಡೀತಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ವಾಸ್ತವಿಕವಾಗಿ ಆಧ್ಯಾತ್ಮಿಕ ಕಿಡಿಯಾದ ಜೀವಿಗಳಿಗೆ ಐಹಿಕ ನಾಮಗಳಾಗಲಿ ರೂಪಗಳಾಗಲಿ ಇಲ್ಲ. ನಮಗೆ ಯಾವುದೇ ಒಂದು ರೂಪ, ಐಹಿಕ ರೂಪ ಅಂದ್ರೆ ಈ ಜಡದೇಹ ಆಗ್ಲಿ ಅದಕ್ಕೊಂದು ಹೆಸರಾಗಲಿ ಇಲ್ಲ. ಆದರೆ ಲೌಕಿಕ ನಾಮರೂಪಗಳಿರುವ ಐಹಿಕ ಶಕ್ತಿಯನ್ನು ಆಳುವ ಅವರ ಆಸೆಯನ್ನು ನೆರವೇರಿಸಲಿಕ್ಕಾಗಿ, ಅಂದ್ರೆ ನಮಗೆ ಒಂದು ಇಚ್ಛೆ ಬಂದಿದೆ, ಅಂದ್ರೆ ಭಗವಂತನ ಹಾಗೆ ನಾವು ಕೂಡ ಭೋಕ್ತಾರರಾಗ್ಬೇಕು, ನಾವು ಕೂಡ ನಿಯಾಮಕರಾಗ್ಬೇಕು, ನಾವು ಕೂಡ ಆಳ್ಬೇಕು, ನಾವು ಕೂಡ ಒಡೆಯರಾಗ್ಬೇಕು ಅನ್ನೋಂತ ಒಂದು ಯೋಚನೆಯಿಂದ ನಾವೇನಾಗಿದ್ದೀವಿ, ಈ ಲೌಕಿಕ ಜಗತ್ತಿನಲ್ಲಿ ಆ ನಾಮ ರೂಪಗಳನ್ನ ಪಡ್ಕೊಂಡಿದ್ದೀವಿ. ಅಂತಹ ಹುಸಿ ಅನುಭೋಗಕ್ಕಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಡಲಾಗಿದೆ. ಅವರ ಆಸೆ ಇದೆ ಇಂತಹ ಒಂದು ಭೋಗವನ್ನು ಮಾಡ್ಬೇಕು ಅಂತ. ಅವರ ಆಸೆಗೆ ಪರಮಾತ್ಮ ಈ ಐಹಿಕ ಜಗತ್ತನ್ನ ಸೃಷ್ಟಿ ಮಾಡಿ ಇಲ್ಲಿ ಹೋಗಿ ನೀವು ಅದನ್ನ ಪೂರೈಸ್ಕೊಳ್ಳಿ ಅಂತ ಕಳಿಸ್ಕೊಟ್ಟಿದ್ದಾನೆ. ಅದೇ ಕಾಲಕ್ಕೆ ಅಪೌರುಷೇಯ ಧರ್ಮ ಗ್ರಂಥಗಳ ಮೂಲಕ ನಿಜ ಸ್ಥಿತಿಯನ್ನು ಅರಿಯಲಿಕ್ಕಾಗಿಯೂ ಅವರಿಗೆ ಅವಕಾಶ ಕೊಡಲಾಗಿದೆ. ಅಲ್ಲಿ ನೀನು ಆಸೆಯನ್ನು ಮಾತ್ರ ನೆರವೇರಿಸ್ಕೊಳ್ಳುವಂತದ್ದಲ್ಲ, ಮತ್ತೆ ನಿನ್ನ ಮನಸ್ಸನ್ನ ನೀನು ಪರಿವರ್ತನೆ ಮಾಡ್ಕೊಂಡು ಮತ್ತೆ ಧಾಮಕ್ಕೆ ಬರೋದಕ್ಕೂ ಕೂಡ ಅಲ್ಲಿ ಮಾರ್ಗದರ್ಶನ ಕೊಡೋದಕ್ಕೆ ಈ ಅಪೌರುಷೇಯ ಧರ್ಮ ಗ್ರಂಥಗಳನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ. ಮೂರ್ಖನು ಮತ್ತು ಮರೆಗುಳಿಯೂ ಆದ ಜೀವಿ ಹುಸಿ ರೂಪ ಮತ್ತು ಹುಸಿ ನಾಮಗಳಲ್ಲಿ ಸದಾ ನಿರತನಾಗಿದ್ದಾನೆ. ಆಧುನಿಕ ಅಂದ್ರೆ ಈ ರಾಮ ರೂಪ ಅಂದ್ರೆ ಈ ಸಮಯ ಒಂದು ನಾಟಕ ಅನ್ನೋ ಹಾಗೆ, ಈಗ ನನ್ಗೆ ಈ ದೇಹ ಇದೆ, ನಾನೀಗ ನನ್ನ ಹೆಸರು ಇದಂತ ಹೇಳ್ಕೊತೀನಿ, ನಾನು ಈ ಪರಿವಾರಕ್ಕೆ ಸೇರಿದವಳು, ಈ ದೇಶಕ್ಕೆ ಸೇರಿದವಳು ಅಂತ ಹೇಳ್ಕೊತೀನಿ. ಇದೆಲ್ಲವೂ ಕೂಡ ಕ್ಷಣ ಮಾತ್ರ. ಮತ್ತೆ ನಾನು ಈ ದೇಹವನ್ನ ಕಳ್ಕೊತೀನಿ, ಈ ಹೆಸರನ್ನ ಕಳ್ಕೊತೀನಿ, ಎಲ್ಲವೂ ಕೂಡ ನಾ ಕಳ್ಕೊತೀನಿ. ಮತ್ತೆ ಇದೇ ಬದ್ಧಾತ್ಮರಾಗಿದ್ದು ಅಂತದೇ ಒಂದು ಇಂದ್ರಿಯ ಆಸಕ್ತಿಗಳಲ್ಲೇ ತೊಡಗಿದ್ದು ನಾವು ಭೋಗಿಸ್ಬೇಕು ಅನ್ನೋ ಇಚ್ಛೆನ ಇನ್ನೂ ಮುಂದುವರಿಸ್ಕೊಂಡು ಹೋದ್ರೆ ಇನ್ನೊಂದು ದೇಹ ಸಿಗುತ್ತೆ, ಇನ್ನೊಂದು ರೂಪ ಸಿಗುತ್ತೆ. ಅದು ರೂಪ ಇನ್ನೆಂಥದೋ ಆಗಿರ್ಬೋದು, ಆ ಹೆಸರು ಕೂಡ ಇನ್ನೆಂಥದೋ ಆಗಿರ್ಬೋದು. ಅಂದ್ರೆ ನಾನ್ ಮತ್ತೆ ಮನುಷ್ಯಳಾಗಿಯೇ ಹುಟ್ಟುತ್ತೀರಾ ಅಥವಾ ಪ್ರಾಣಿಯಾಗಿಯೋ, ಒಂದು ಕ್ರಿಮಿಕೀಟವಾಗಿಯೋ ಅಥವಾ ಮರ ಗಿಡಗಳಾಗಿಯೋ ಕೂಡ ನಾವು ರೂಪವನ್ನು ಪಡ್ಕೋಬಹುದು. ಇದು ನಡೀತಾನೆ ಇರುತ್ತೆ. ಆಧುನಿಕ ರಾಷ್ಟ್ರೀಯತೆ ಅಂತ ಹುಸಿ ನಾಮ ಹುಸಿ ರೂಪಗಳ ಪರಾಕಾಷ್ಠೆಯಾಗಿದೆ. ಯಾವ್ದೀಗ ನಾವು ಆಧುನಿಕ ರಾಷ್ಟ್ರೀಯತೆ ಅಂತ ಹೇಳ್ತಾ ಇದೀವಿ, ಅಂದ್ರೆ ನಾನು ಭಾರತೀಯ ಅಂತೆಲ್ಲ ಹೇಳ್ಕೊತೀವಲ್ಲ, ಅದೆಲ್ಲವೂ ಕೂಡ ಒಂದು ಹುಸಿ ನಾಮ ಹುಸಿ ರೂಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನ್ ಮತ್ತೆ ಇನ್ನೊಂದೇ ಜನ್ಮದಲ್ಲಿ ನಾನು ಯಾವುದೋ ಒಂದು ದೇಶವನ್ನ ಇಷ್ಟಪಡೋದಿಲ್ಲ, ಯಾವುದೋ ಒಂದು ಜನರನ್ನ ಇಷ್ಟಪಡೋದಿಲ್ಲ, ಅವರ ಮಧ್ಯೆಯಲ್ಲೇ ನಾನು ಮತ್ತೆ ಜನ್ಮವನ್ನು ಪಡಿಬಹುದು. ಮನುಷ್ಯರು ಹುಸಿ ನಾಮರೂಪಗಳ ಬಗ್ಗೆ ಉನ್ಮತ್ತರಾಗಿದ್ದಾರೆ. ಯಾವುದೋ ಸನ್ನಿವೇಶದಡಿಯಲ್ಲಿ ಪಡೆಯುವ ದೇಹದ ರೂಪವನ್ನು ವಾಸ್ತವವಾದದ್ದೆಂದು ಗ್ರಹಿಸಲಾಗಿದೆ. ಅಂದ್ರೆ ಒಂದು ಸನ್ನಿವೇಶದಲ್ಲಿ ನಾವು ಯಾವ ದೇಹವನ್ನ ರೂಪವನ್ನು ಪಡಿತಾ ಇದೀವಿ ಅದೇ ನಿಜ ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಗೃಹಿತ ನಾಮ ಕೂಡ ಅದೆಷ್ಟೋ ವಾದಗಳ ಹೆಸರಿನಲ್ಲಿ ಶಕ್ತಿಯನ್ನು ದುರುಪಯೋಗ ಪಡಿಸುವಂತೆ ಬದ್ಧಾತ್ಮರನ್ನು ಕಂಗೆಡಿಸುತ್ತಿದೆ. ಅಂದ್ರೆ ಈ ವಾದ ಅಂತಂದ್ರೆ ಇಸಮ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ಸಮಾಜವಾದ ಮತ್ತೆ ಈ ರೀತಿ ಅನೇಕ ಮಾನವತಾವಾದ ಹೀಗೆಲ್ಲ ಹೇಳ್ತಾರೆ. ಆ ಹೆಸರಿನಲ್ಲಿ ನಾವು ಬದ್ಧಾತ್ಮರು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಹೆಸರಿನಲ್ಲಿ ನಾವು ಶಕ್ತಿಯನ್ನ ದುರುಪಯೋಗ ಪಡಿಸ್ಕೋತೀವಿ. ನಮ್ಮ ಇಡೀ ಜೀವನದಲ್ಲಿ ನಮ್ಮ ಇಡೀ ಆ ಸಮಯವನ್ನ, ನಮ್ಮ ಶಕ್ತಿಯನ್ನ ಈ ಸಮಾಜವಾದ ಅಥವಾ ಮಾನವತಾವಾದ ಈ ರೀತಿ ಉಪಧರ್ಮಗಳಲ್ಲಿ ನಾವು ಅನೇಕ ವರ್ಷಗಳು ನಮ್ಮ ಶಕ್ತಿಯನ್ನ ನಾವು ಪೋಲು ಮಾಡಿಬಿಡ್ತೀವಿ. ಆದರೂ ಧರ್ಮ ಗ್ರಂಥಗಳು ನಿಜ ಸ್ಥಿತಿಯನ್ನು ತಿಳಿಯಲು ಬೇಕಾದ ಸುಳಿವನ್ನು ಒದಗಿಸುತ್ತವೆ. ನಮಗೆ ನಿಜ ಸ್ಥಿತಿಯನ್ನು ತಿಳಿಯೋದಕ್ಕೆ ನಾವು ಎಲ್ಲಿ ಹೋಗ್ಬೇಕು ಅಂತಂದ್ರೆ ಧರ್ಮ ಗ್ರಂಥಗಳನ್ನ ಆಶ್ರಯ ಪಡಿಬೇಕು. ಆಗ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು. ಆದರೆ ಮನುಷ್ಯರನ್ನು ವಿಭಿನ್ನ ದೇಶ ಕಾಲಗಳಿಗೆ ಅನುಗುಣವಾಗಿ ಭಗವಂತನೇ ಸೃಷ್ಟಿಯಾದ ಧರ್ಮ ಗ್ರಂಥಗಳಿಂದ ಪಾಠ ಕಲಿಯಲು ಒಲ್ಲದವರಾಗಿದ್ದಾರೆ. ಆದರೆ ಮನುಷ್ಯರು ವಿಭಿನ್ನ ದೇಶ ಕಾಲಗಳಿಗೆ ಅನುಗುಣವಾಗಿ ಭಗವಂತನೇ ಸೃಷ್ಟಿಸಿದ ಧರ್ಮ ಗ್ರಂಥಗಳಿಂದ ಪಾಠ ಕಲಿಯಲು ಒಲ್ಲವರಾಗಿದ್ದಾರೆ. ಅಂದ್ರೆ ಜನರಿಗೆ ಆ ಧರ್ಮ ಗ್ರಂಥಗಳಲ್ಲಿ ಯಾವುದೇ ಅಭಿರುಚಿ ಅನ್ನೋದಿಲ್ಲ. ಅದರಲ್ಲಿ ನಿಜವಾದ ನಮಗೆ ಬೇಕಾದ ಒಂದು ರಹಸ್ಯಗಳು ಎಲ್ಲ ಸಿಕ್ಕುತ್ತೆ, ಆದ್ರೂ ಕೂಡ ನಾವು ಅದನ್ನ ಓದುವುದಿಲ್ಲ, ಶ್ರವಣ ಮಾಡೋದಿಲ್ಲ, ಅದನ್ನ ಕಲಿಯೋದಿಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಉದಾಹರಣೆಗೆ ಭಗವದ್ಗೀತೆ ಎಲ್ಲ ಮನುಷ್ಯನ ಜೀವಿಗಳಿಗೆ ಮಾರ್ಗದರ್ಶಿ ತತ್ವವಾಗಿದೆ. ಆದರೆ ಐಹಿಕ ಶಕ್ತಿಯ ವಶೀಕರಣದಿಂದ ಭಗವದ್ಗೀತೆಯ ನಿರ್ದೇಶಾನುಸಾರ ಜೀವನವನ್ನು ರೂಪಿಸಿಕೊಳ್ಳುವ ಕಡೆಗೆ ಅವರು ಲಕ್ಷ್ಯ ವಹಿಸುತ್ತಿಲ್ಲ. ನಾವು ಐಹಿಕ ಶಕ್ತಿಯ ವಶೀಕರಣದಲ್ಲಿ ಎಷ್ಟು ಮಗ್ನರಾಗ್ಬಿಟ್ಟಿದೀವಿ ಅಂದ್ರೆ ನಾವು ಆ ಭಗವದ್ಗೀತೆಯ ನಿರ್ದೇಶನ ಏನು ಉಪದೇಶಗಳನ್ನ ಭಗವದ್ಗೀತೆಯಲ್ಲಿ ತಿಳ್ಕೊತಾ ಇದೀವಿ ಅದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಭಗವದ್ಗೀತೆಯ ತತ್ವಗಳನ್ನು ಆಮೂಲಾಗ್ರಹವಾಗಿ
ಅರಿತವರಿಗೆ ಶ್ರೀಮದ್ ಭಾಗವತವು ಜ್ಞಾನದ ಸ್ನಾತಕೋತ್ತರ ಅಧ್ಯಯನವಾಗಿದೆ. ದುರಾದೃಷ್ಟವಶಾತ್ ಜನರಿಗೆ ಅವುಗಳಲ್ಲಿ ರುಚಿಯೇ ಇಲ್ಲ. ಆದ್ದರಿಂದ ಅವರು ಜನನ ಮರಣಗಳ ಪುನರಾವರ್ತನೆಗಾಗಿ ಮಾಯೆಯ ಮುಷ್ಟಿಯಿಂದ ಸಿಲುಕಿದ್ದಾರೆ. ಅಂದ್ರೆ ಇಲ್ಲಿ ಗೀತೆ ಅನ್ನುವಂಥದ್ದು ಅದು ನಮ್ಗೆ ಡಿಗ್ರಿ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಪ್ರಭುಪಾದರು ಅಂದ್ರೆ ಶ್ರೀಮದ್ ಭಾಗವತ ಅನ್ನೋದು ಅದು ಮಾಸ್ಟರ್ಸ್ ಅಂತಾರೆ, ಸ್ನಾತಕೋತ್ತರ ಅಧ್ಯಯನ ಅಂತ. ಹಾಗೆ ಯಾರು ಭಗವದ್ಗೀತೆಯನ್ನ ತಿಳ್ಕೊಂಡಿದ್ದಾರೆ ನಂತರ ಇನ್ನಷ್ಟು ನಾವು ಆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿಬೇಕು ಅಂತಂದ್ರೆ ಶ್ರೀಮದ್ ಭಾಗವತದ ಜ್ಞಾನವನ್ನ ನಾವು ಪಡ್ಕೋಬೇಕು. ಆದ್ರೆ ದುರಾದೃಷ್ಟವಶದಿಂದ ಏನಾಗ್ತಿದೆ ಅಂದ್ರೆ ಜನರಿಗೆ ಅದರಲ್ಲಿ ಯಾವುದೇ ರೀತಿ ರುಚಿ ಅನ್ನೋದಿಲ್ಲ. ಆದ್ರಿಂದ ಅವರು ಜನನ ಮರಣಗಳ ಪುನರಾವರ್ತನೆಗಾಗಿ ಮಾಯೆಯ ಮುಷ್ಟಿಯಲ್ಲಿ ಸಿಕ್ಕಿದ್ದಾರೆ. ಏನು ಜೀವನದ ಮೂಲ ಉದ್ದೇಶ, ಸೃಷ್ಟಿ ಯಾಕೆ ಆಗಿದೆ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತಾರ ಸೃಷ್ಟಿ, ಈ ಭೌತಿಕ ಜಗತ್ತಿನ ಸೃಷ್ಟಿ ಏನಕ್ಕೆ ಆಗಿದೆ ಅಂತ? ನಾವು ತಪ್ಪು ಮಾಡಿದ್ದೀವಿ, ಕರ್ಕೊಂಡು ಹೋಗೋದಕ್ಕೆ, ತಪ್ಪು ಮಾಡಿ ಬಂದಿದ್ದೀವಿ, ಅದು ತಿದ್ಕೊಳ್ಳಿಕ್ಕೆ ಕೊಟ್ಟು ಕರ್ಕೊಂಡು ಹೋಗೋದಕ್ಕೆ. ನಾವು ಒಡೆಯರಾಗ್ಬೇಕು ಅಂತ ಅನ್ಕೊಂಡು ಭಗವಂತನೊಟ್ಟಿಗೆ ವಾದ ಮಾಡಿ ಇಲ್ಲಿ ಬಂದಿದ್ದೀವಿ ಅಂತ. ಹೌದು ಮಾತಾಜಿ. ಇಲ್ಲಿ ನಾವು ಭೋಗ ಮಾಡ್ಬೇಕು ಅಂತ ಬಂದಿದೀವಿ. ಭಗವಂತ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾನೆ ಈ ಭೌತಿಕ ಜಗತ್ತಿನಲ್ಲಿ. ಅದೇ ಸಮಯದಲ್ಲಿ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ಹೇಳಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಓಕೆ. ಆ ತಪ್ಪನ್ನ ಸರಿಪಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ. ಸೃಷ್ಟಿಯ ಮೂಲ ಉದ್ದೇಶ ಅದು. ಭಗವಂತ ನಮ್ಮಿಂದ ಬಯಸ್ತಾ ಇರೋದು ಏನಂತಂದ್ರೆ ನಾವೆಲ್ಲರೂ ಭಗವಂತನ ಮಕ್ಕಳು ಮತ್ತೆ ಭಗವಂತನ ಹತ್ರಕ್ಕೆ ಹೋಗ್ಬೇಕು ಅನ್ನೋದು ಅವನ ಇಚ್ಛೆ. ಅವನಿಗೆ ಅವನ ಭಕ್ತರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂತಂದ್ರೆ ಅವನ ಭಕ್ತರು ಸದಾಕಾಲ ಭಗವಂತನ ಇಚ್ಛೆಯನ್ನ ನೆರವೇರಿಸೋದ್ರಲ್ಲೇ ತೊಡಗಿರ್ತಾರೆ. ಯಾರೆಲ್ಲ ಭಾಗವತರಿದ್ದಾರೆ, ಶುದ್ಧ ಭಕ್ತರಿದ್ದಾರೆ, ಅವರೆಲ್ಲರೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಜೀವಿಗಳನ್ನು ಭಗವಂತನ ಇಚ್ಛೆಯ ಅನುಸಾರ ಅವನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಈ ಭಗವದ್ಗೀತೆ ಕ್ಲಾಸಸ್ ನ ಮಾಡ್ತೀವಿ, ಮತ್ತೆ ಆ ಭಗವದ್ಗೀತೆ ಕ್ಲಾಸಸ್ಗೆ ಎಲ್ಲರೂ ಬರ್ಲಿ ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಮತ್ತೆ ಬಂದವರಿಗೆ ಅದರ ಒಂದು ಫಲ ಸಿಗ್ಲಿ ಅಂತ ಇಚ್ಛೆ ಪಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಭಕ್ತರು ಭಗವಂತನ ಸೇವೆ ಅಂತೀವಿ ನಾವು. ಭಗವಂತನಿಗೆ ಮಾಡುವಂತ ಭಕ್ತಿ ಸೇವೆ ಏನು ಅಂತಂದ್ರೆ ಇದು ಭಗವಂತ ನಮ್ಮಿಂದ ಬಯಸ್ತಾ ಇರುವಂತದ್ದು ನಮ್ಮನ್ನ ಮತ್ತೆ ಭಗವಂತ ಆಮಕ್ಕೆ ನಾವು ಹೋಗುವಾಗ ನಮ್ಮ ಜೊತೆಯಲ್ಲಿ ನಮ್ಮ ಎಲ್ಲಾ ಯಾರೆಲ್ಲ ಇದ್ದಾರೆ ಈ ಸಹೋದರರು, ಅವರೆಲ್ಲರೂ ಕೂಡ ಇತರ ಜೀವಿಗಳು ಎಲ್ಲರೂ ಕೂಡ ನಮ್ಮ ಸಹೋದರರು, ಅವರನ್ನು ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಶುದ್ಧ ಭಕ್ತರ ಇಚ್ಛೆ ಆಗಿರುತ್ತೆ. ಅದಕ್ಕೆ ಭಗವಂತನಿಗೆ ಎಷ್ಟು ಕಷ್ಟಗಳು ಇದೆ ಅಂತಂದ್ರೆ ಯಾರು ಕೂಡ ಅಷ್ಟು ಸುಲಭವಾಗಿ ಆ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಒಪ್ಪೋದಿಲ್ಲ. ಆದ್ರೂ ಕೂಡ ಎಷ್ಟೆಲ್ಲಾ ಕಷ್ಟಪಟ್ಟು ಅವನ ಶುದ್ಧ ಭಕ್ತರು ಎಷ್ಟೆಲ್ಲಾ ಒಂದು ಆಪತ್ತು ಅಪಾಯಗಳನ್ನ ಅಂದ್ರೆ ಅವರ ಜೀವನದಲ್ಲಿ ಬಂದ್ರು ಕೂಡ ಭಗವಂತನ ಇಚ್ಛೆಯನ್ನ ನೆರವೇರಿಸೋದಕ್ಕೆ ಅವರು ಎಂತೆಲ್ಲಾ ಒಂದು ಕಷ್ಟಗಳನ್ನ ಎಷ್ಟೆಲ್ಲಾ ಒಂದು ರಿಸ್ಕ್ ನ ತಗೋತಾರೆ ಅಂತ ಹೇಳ್ತಾರೆ. ಹಾಗೆ ಅಂತಹ ಭಕ್ತರು ಭಗವಂತನಿಗೆ ತುಂಬಾ ಪ್ರಿಯರಾಗಿರ್ತಾರೆ. ಇದು ಈಗ ನನಗೆ ಮತ್ತೆ ಇನ್ನೊಂದು ನೆನಪಾಗ್ತಿದೆ, ಎಲ್ಲರಿಗೂ ಮತ್ತೆ ನೆನಪಿಸ್ತಾ ಇದ್ದೀನಿ. ಆಗಾಗ ದೇವಸ್ಥಾನಗಳನ್ನ ನಾವು ಕಟ್ಟೋದಿಲ್ಲ, ಯಾವಾಗೋ ಒಂದ್ಸತಿ ದೇವಸ್ಥಾನ ಅನ್ನೋದು ಕಟ್ಟುತ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಸಹಾಯ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದ್ರಾಗ ನಾವು ಅದನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಪ್ರಯತ್ನ ಪಡಿ ಆ ನಿಟ್ಟಿನಲ್ಲಿ ಈ ದೇವಸ್ಥಾನಗಳು ಅಂದ್ರೆ ಪ್ರಭುಪಾದರ ಈ ಕೇಂದ್ರಗಳು ಏನೆಲ್ಲ ಇದೆ, ಈ ಸೆಂಟರ್ಸ್, ಇವೆಲ್ಲವೂ ಕೂಡ ಭಗವಂತನ ಆ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತವು, ಅವರ ಇಚ್ಛೆಯನ್ನ ಪೂರೈಸೋ ಪ್ರಯತ್ನದಲ್ಲಿ ತೊಡಗಿರುವ ಕಾರಣದಿಂದ ನಾವೆಲ್ಲರೂ ಕೂಡ ಅವರಿಗೆ ಸಹಾಯ ಆಗ್ಬೇಕು. ಅಂದ್ರೆ ಯಾರು ಭಕ್ತರು ಇದ್ದಾರೆ, ಭಕ್ತರು ಅಂದ್ರೆ ಭಕ್ತರು ಭಗವಂತನಿಗೆ ತುಂಬಾ ಇಷ್ಟ ಅಂತಾರೆ. ನೇರವಾಗಿ ಭಗವಂತನನ್ನ ಪೂಜೆ ಮಾಡೋದಕ್ಕಿಂತ ಅವನ ಭಕ್ತರಿಗೆ ದಾಸರಾದವರು ಭಗವಂತನಿಗೆ ಇನ್ನ ತುಂಬಾ ಇಷ್ಟ ಅಂತಾರೆ. ಹಾಗೆ ಅಂತಹ ಭಕ್ತರಿಗೆ ಮತ್ತೆ ಅಂತಹ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತವರಿಗೆ ಸಹಾಯ ಆಗುವ ಹಾಗೆ ನಮಗೆ ಒಂದು ಅವಕಾಶ ಸಿಕ್ಕಾಗ ಭಕ್ತಿ ಸೇವೆಯಲ್ಲಿ ನಾವು ಕೂಡ ಒಂದು ಅಳಿಲು ಸೇವೆಯನ್ನ ಮಾಡೋ ಪ್ರಯತ್ನವನ್ನ ಮಾಡ್ಬೇಕು. ಶ್ಲೋಕ 23. ಸಾವಾ ಅಯಂ ಯತ್ ಪದಾಮತ್ರ ಸೂರಯೋಜಿತೇಂದ್ರಿಯ ನಿರ್ಜಿತಾ ಮಾತರೀಶ್ವನ ಪಶ್ಯಂತಿ ಭಕ್ತಿ ಉತ್ಕಲಿತ ಅಮಲ ಆತ್ಮನ ನಾನು ಏಷಾ ಸತ್ವಂ ಪರಿಮಾರ್ಷ್ಟುಂ ಅರ್ಹತಿ. ಅನುವಾದ: ಕಟ್ಟುನಿಟ್ಟಾದ ಭಕ್ತಿ ಸೇವೆಯ ಪ್ರಭಾವದಿಂದ
ಜೀವನ ಹಾಗೂ ಇಂದ್ರಿಯ ನಿಯಂತ್ರಣದ ಪ್ರಭಾವದಿಂದ ಐಹಿಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿಕೊಂಡ ಮಹಾಭಕ್ತರು ಯಾರ ಅಲೌಕಿಕ ರೂಪವನ್ನು ಅನುಭವದಿಂದ ಕಾಣುತ್ತಾರೋ ಆ ದೇವೋತ್ತಮ ಪರಮ ಪುರುಷನೇ ಇಲ್ಲಿದ್ದಾನೆ. ನಮ್ಮ ಅಸ್ತಿತ್ವವನ್ನು ಪವಿತ್ರವಾಗಿಸಿಕೊಳ್ಳಲು ಆ ವಿಧಾನ ಒಂದೇ ದಾರಿಯಾಗಿದೆ. ಇದು ಏನ್ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಭಕ್ತಿ ಸೇವೆ, ಅದರಿಂದ ಮಾತ್ರ ಕಟ್ಟುನಿಟ್ಟಾದ ಭಕ್ತಿ ಸೇವೆ ಪ್ರಭಾವದಿಂದ ಜೀವನ ಮತ್ತು ಇಂದ್ರಿಯಗಳ ನಿಯಂತ್ರಣದ ಪ್ರಭಾವದಿಂದ ಐಹಿಕ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿಕೊಂಡ ಮಹಾಭಕ್ತರು ಯಾರ ಅಲೌಕಿಕ ರೂಪವನ್ನು ಅನುಭವದಿಂದ ಕಾಣುತ್ತಾರೋ, ಅಂದ್ರೆ ಅವರು ಭಕ್ತರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಆ ಭಕ್ತರು ಯಾವ ರೀತಿ ಅವ್ರ ಜೀವನ ಇರುತ್ತೆ ಅಂತಂದ್ರೆ, ಅವರು ಇಂದ್ರಿಯ ನಿಯಂತ್ರಣದಲ್ಲಿ ಇರ್ತಾರೆ, ಮತ್ತೆ ಅವರು ಭಕ್ತಿ ಸೇವೆಯನ್ನು ಮಾಡ್ತಿರ್ತಾರೆ. ಅಂತಹ ಮಹಾಭಕ್ತರು ಅಲೌಕಿಕ ರೂಪವನ್ನು ಅನುಭವದಿಂದ ಕಾಣ್ತಾರೆ. ಅಂತಹ ಮಹಾಭಕ್ತರು ಭಗವಂತನನ್ನ ಅವರ ಅನುಭವದ ಮೂಲಕ ಕಾಣ್ತಾರೆ. ಅಂತಹ ದೇವೋತ್ತಮ ಪರಮಪುರುಷ ನಮ್ಮೆಲ್ಲರ ಕಣ್ಣೆದುರುಗಡೆ ಇಲ್ಲೇ ಇದ್ದಾನೆ. ಅಂದ್ರೆ ಅವ್ರಿಗೆ ಅವ್ರು ಭಗವಂತನನ್ನ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಕಾಣ್ತಾ ಇಲ್ಲ, ಅವರ ಹಾಗೆ ಒಬ್ಬ ಮನುಷ್ಯ ಅಂತ ಕಾಣ್ತಾ ಇಲ್ಲ, ದೇವೋತ್ತಮ ಪರಮಪುರುಷ ಅಂತ ಅವನನ್ನ ಗುರುತಿಸ್ತಾ ಇದ್ದಾರೆ. ನಮ್ಮ ಅಸ್ತಿತ್ವವನ್ನು ಪವಿತ್ರವಾಗಿಸಿಕೊಳ್ಳಲು ಆ ವಿಧಾನ ಒಂದೇ ದಾರಿಯಾಗಿದೆ. ಇದನ್ನ ಇಲ್ಲಿ ಹೆಂಗಸರು ಮಾತಾಡ್ಕೊಳ್ತಾ ಇರುವಂತದ್ದು. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಶುದ್ಧ ಭಕ್ತಿ ಸೇವೆಯ ಪ್ರಭಾವದಿಂದ ಮಾತ್ರವೇ ಭಗವಂತನ ನಿಜ ಸ್ವರೂಪವನ್ನು ಅರಿಯಬಹುದು ಎಂದು ಭಗವದ್ಗೀತೆ ಹೇಳಿದೆ. ಭಗವಂತನನ್ನ ನಾವು ತಿಳ್ಕೋಬೇಕಂದ್ರೆ ಶುದ್ಧ ಭಕ್ತಿ ಸೇವೆ ಮಾಡಬೇಕು. ಆದ್ದರಿಂದ ನಿಷ್ಠ ಭಕ್ತಿ ಸೇವೆಯಿಂದ ಲೌಕಿಕವಾದ ಧೂಳು ಮುಸುಕಿದ ಮನಸ್ಸನ್ನು ಶುಚಿಗೊಳಿಸಲು ಸಮರ್ಥರಾದ ಮಹಾ ಭಗವದ್ ಭಕ್ತರು ಮಾತ್ರ ಭಗವಂತನನ್ನು ಅವನಿರುವಂತೆಯೇ ಅನುಭವಿಸಬಹುದು ಎಂದು ಇಲ್ಲಿ ಹೇಳಿದೆ. ಇದನ್ನ ಎಲ್ಲಿ ಹೇಳ್ತಾರೆ ಅಂತ ಹೇಳ್ತೀರಾ ಯಾರಾದ್ರೂ? ಚೇತೋ ದರ್ಪಣ ಮಾರ್ಜನ. ಹರೇ ಕೃಷ್ಣ. ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಾ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ವಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಚೇತೋ ದರ್ಪಣ ಮಾರ್ಜನಂ ಅಂದ್ರೆ ಆ ಧೂಳು, ಅನೇಕ ವರ್ಷಗಳಿಂದ ಹೃದಯದಲ್ಲಿ ಸಂಗ್ರಹವಾದ ಎಲ್ಲ ಮಾಲಿನ್ಯ ಅನ್ನೋದು ಏನಿದೆ ಅದನ್ನ ತೊಳೆಯುವಂಥದ್ದು, ಮತ್ತು ಜನನ ಮರಣಗಳ ಪುನರಾವರ್ತಿತ ಈ ಬದ್ಧ ಜೀವನದ ಬೆಂಕಿಯನ್ನ ನಂದಿಸುವಂಥದ್ದು ಶ್ರೀಕೃಷ್ಣನ ಸಂಕೀರ್ತನೆ. ಅಂತಹ ಸಂಕೀರ್ತನೆಗೆ ಜಯವಾಗ್ಲಿ ಅಂತ ನಾವು ಕೇಳ್ತೀವಿ ವಿಶಿಷ್ಟಾಷ್ಟಕಂನಲ್ಲಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ, ಇಂದ್ರಿಯಗಳ ಮೇಲೆ ಪೂರ್ಣವಾಗಿ ಆದ್ದರಿಂದ ನಿಷ್ಠ ಭಕ್ತಿ ಸೇವೆಯಿಂದ ಲೌಕಿಕದ ಧೂಳು ಮುಸುಕಿದ ಮನಸ್ಸನ್ನು ಶುಚಿಗೊಳಿಸಲು ಸಮರ್ಥರಾದ ಭಗವದ್ ಭಕ್ತರು ಮಾತ್ರ ಭಗವಂತನನ್ನು ಅವನಿರುವಂತೆಯೇ ಅನುಭವಿಸಬಹುದು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಜಿತೇಂದ್ರಿಯ ಎಂದರೆ ಇಂದ್ರಿಯಗಳ ಮೇಲೆ ಪೂರ್ಣವಾಗಿ ಹತೋಟಿ ಉಳ್ಳವನು ಎಂದರ್ಥ. ಇಂದ್ರಿಯಗಳು ದೇಹದ ಕ್ರಿಯಾಶೀಲ ಅಂಗಗಳು, ಅವುಗಳ ಕ್ರಿಯೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸುವ ಕೃತಕ ಮಾರ್ಗವಾದ ಯೌಗಿಕ ಪ್ರಕ್ರಿಯೆ ವಿಶ್ವಾಮಿತ್ರನಂತಹ ಮಹಾಯೋಗಿಯ ವಿಷಯದಲ್ಲಿ ಕೂಡ ನಿಷ್ಫಲವಾಗುವುದೆಂದು ಸಿದ್ಧವಾಗಿದೆ. ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗದಲ್ಲಿ ನಾವೇನ್ ಮಾಡ್ತೀವಿ, ಪ್ರಯತ್ನ ಪೂರ್ವಕವಾಗಿ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಆ ರೀತಿ ಒಂದು ಅಷ್ಟಾಂಗ ಯೋಗವನ್ನು ಮಾಡಿದ ಮುನಿಗಳ ಬಗ್ಗೆ ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರ ಮುನಿ ಯೋಗ ಸಮಾಧಿಯಿಂದ ಇಂದ್ರಿಯಗಳನ್ನು ನಿಗ್ರಹಿಸಿದ್ದನು. ಆದರೆ ಅವನು ಮೇನಕೆ ಅಪ್ಸರೆಯನ್ನು ಭೇಟಿಯಾಗಬೇಕಾಗಿ ಬಂದಾಗ ಕಾಮಕ್ಕೆ ಬಲಿಯಾದನು. ಯಾರಾದ್ರೆ ಹೇಳ್ತೀರಾ, ಆಧ್ಯಾತ್ಮಿಕ ಉನ್ನತಿಗೆ ಎರಡು ಒಂದು ಇದಿದೆ ಅಂತ, ಎರಡು ವಿಷಯಗಳು ಅದು ನಮ್ಗೆ ಆ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಪಡೆಯೋದಕ್ಕೆ ನಮ್ಗೆ ಅಡ್ಡ ಬರುವಂತದ್ದು. ಎರಡು ವಿಷಯಗಳು, ಅದು ನಮ್ಮನ್ನ ಮತಜಿ ಸ್ತ್ರೀ ಮತ್ತೆ ಸಂಪತ್ತು ಅಂತ. ಅಂದ್ರೆ ಇಲ್ಲಿ ಹೆಣ್ಣು ಮತ್ತೆ ಹೊನ್ನು ಅದು ಯಾವಾಗ್ಲೂ ಕೂಡ ನಮ್ಮನ್ನ ಈ ಬದ್ಧಾತ್ಮರನ್ನ ದಾರಿ ತಪ್ಪಿಸುತ್ತೆ ಅಂತ. ಹಾಗೆ ಇಲ್ಲಿ ವಿಶ್ವಾಮಿತ್ರರನ್ನ ಆ ಮೇನಕಿ ಭೇಟಿಯಾಗಕ್ಕೆ ಬಂದಾಗ ಕಾಮಕ್ಕೆ ಅವನು ಬಲಿಯಾಗ್ತಾನೆ. ಹಾಗೆ ಇಂದ್ರಿಯಗಳ ಕೃತಕ ನಿಯಂತ್ರಣ ಕ್ರಮ ನಿಷ್ಫಲವಾಯಿತು. ಅಂದ್ರೆ ನಾವು ಕೃತಕವಾಗಿ ಪ್ರಯತ್ನ ಪೂರ್ವಕವಾಗಿ ಇಂದ್ರಿಯಗಳನ್ನ ನಿಯಂತ್ರಿಸ್ತೀವಿ ಅಂತಂದ್ರೆ ಅದು ಒಮ್ಮೆಲೆ ಅಂತಹ ಒಂದು ಸಂದರ್ಭ ಬಂದಾಗ ಎದುರುಗಡೆ ಮೇನಕ್ಕೆ ಅಪ್ಸರೆ ಕಣ್ಣಿಗೆ ಕಂಡಿದ ತಕ್ಷಣ ಎಲ್ಲ ಇಂದ್ರಿಯಗಳು ನಿಯಂತ್ರಣ ಹೋಯ್ತು. ಹಾಗೆ ನಾವು ಇಂದ್ರಿಯಗಳನ್ನ ಬಲವಂತವಾಗಿ ಅಥವಾ ಏನಂತೀವಿ ಕೃತಕವಾಗಿ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು. ಅದರ ಬದಲು ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಶುದ್ಧ ಭಕ್ತನ ವಿಷಯದಲ್ಲಾದರೂ ಇಂದ್ರಿಯಗಳನ್ನು ಏನೂ ಮಾಡಲಾಗದಂತೆ ಎಂದು ತಡೆಯುವುದಿಲ್ಲ. ಅಂದ್ರೆ ಭಕ್ತ ಏನ್ ಮಾಡ್ತಾನೆ, ಅವುಗಳನ್ನ
ತಡೆಯೋ ಪ್ರಯತ್ನ ಮಾಡಲ್ಲ ಇಂದ್ರಿಯಗಳನ್ನ, ಬದಲಾಗಿ ಅದರ ವಿಷಯವನ್ನ ಬದಲಾಯಿಸ್ಬಿಡ್ತಾನೆ. ಬದಲಾಗಿ ಅವನು ಉತ್ತಮ ಕಾರ್ಯಗಳಲ್ಲಿ ಮಗ್ನವಾಗುವಂತೆ ನೋಡಿಕೊಳ್ಳಲಾಗುವುದು. ಅಂದ್ರೆ ಅವನು ಇಂದ್ರಿಯ ವಿಷಯಾಸಕ್ತಿಗಳಿಂದ ಆ ಇಂದ್ರಿಯಗಳನ್ನ ಯಾವ್ದ್ರಲ್ಲಿ ತೊಡಗಿಸ್ತಾನೆ? ಭಗವಂತನ ಸೇವೆಯಲ್ಲಿ ತೊಡಗಿಸ್ಬಿಡ್ತಾನೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಇಂದ್ರಿಯಗಳು ಹೆಚ್ಚು ಆಕರ್ಷಕವಾದ ಕಾರ್ಯಗಳಲ್ಲಿ ತೊಡಗಿದಾಗ ಅವು ಯಾವುದೇ ಕೀಳು ವ್ಯವಹಾರದಲ್ಲಿ ತೊಡಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಅಂದ್ರೆ ಅದಕ್ಕೆ ಉತ್ತಮ ರುಚಿ ಕೊಟ್ಟಾಗ ಅದಕ್ಕಿಂತ ಕಡಿಮೆ ರುಚಿ ಇರುವುದನ್ನ ಅದು ಬಿಟ್ಟು ಬಿಡುತ್ತೆ ಅಂತ. ಹಾಗೆ ಭಗವಂತನ ರುಚಿ ಅದಕ್ಕೆ ತೋರಿಸ್ತಾನೆ ಆ ಇಂದ್ರಿಯಗಳಿಗೆ. ಉತ್ತಮ ಕಾರ್ಯಮಗ್ನತೆಯಿಂದಲೇ ಇಂದ್ರಿಯ ನಿಯಂತ್ರಣವನ್ನು ಸಾಧಿಸಬಹುದು. ಯಾವಾಗ ನಾವು ಇಂದ್ರಿಯಗಳನ್ನ ಋಷಿಕೇಶನ ಸೇವೆಯಲ್ಲಿ ತೊಡಗಿಸ್ತೀವಿ, ಆಗ ಎಲ್ಲ ಋಷಿಕಗಳು ಅವು ತಂತಾವಾಗಿ ನಿಯಂತ್ರಣಕ್ಕೆ ಬಂದು ಬಿಡ್ತವೆ. ಭಕ್ತಿ ಸೇವೆ ಇಂದ್ರಿಯಗಳ ಪವಿತ್ರೀಕರಣವನ್ನು ಅನಿವಾರ್ಯವಾಗಿಸುತ್ತದೆ. ಭಕ್ತಿ ಸೇವೆ ಮಾಡೋದ್ರಿಂದ ಇಂದ್ರಿಯಗಳು ಪವಿತ್ರವಾಗ್ಬಿಡುತ್ತೆ, ಅಥವಾ ಅವುಗಳನ್ನು ಭಕ್ತಿ ಸೇವೆ ಕಾರ್ಯಗಳಲ್ಲಿ ತೊಡಗಿಸುತ್ತದೆ. ನಾವು ಯಾವಾಗ್ಲೂ ಭಕ್ತಿ ಸೇವೆಯಲ್ಲಿ ಮಾಡಿದಾಗ ಆ ಇಂದ್ರಿಯಗಳು ಪವಿತ್ರವಾಗ್ತವೆ. ಭಕ್ತಿ ಸೇವೆ ನಿಷ್ಕ್ರಿಯೆ ಅಲ್ಲ. ಅಂದ್ರೆ ಭಕ್ತಿ ಸೇವೆ ಅಂದ್ರೆ ಅಲ್ಲಿ ಅದೊಂದು ಏನಂತೀವಿ, ಎಮೋಷನಲ್ ಅಲ್ಲ. ಅಂದ್ರೆ ಅದೊಂದು ಭಾವನಾತ್ಮಕ ವಿಷಯ ಅಲ್ಲ. ಭಕ್ತಿ ಸೇವೆ ಅಂತಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಅಂತಲ್ಲ, ಅಲ್ಲಿ ಯಾವಾಗ್ಲೂ ಕ್ರಿಯಾಶೀಲರಾಗಿರ್ತಾರೆ ಭಕ್ತರು. ಭಗವಂತನಿಗೆ ಸೇವೆಯಾಗಿ ಮಾಡಿದೆಲ್ಲವೂ ಅದರ ಲೌಕಿಕ ಗುಣಗಳನ್ನು ಕಳೆದುಕೊಂಡು ಪವಿತ್ರವಾಗುತ್ತವೆ. ಭಗವಂತನಿಗೋಸ್ಕರ ಮಾಡಿದಾಗ ಅದೆಲ್ಲವೂ ಕೂಡ ಆ ಲೌಕಿಕ ಗುಣಗಳನ್ನ ಕಳ್ಕೊಳ್ಳುತ್ತವೆ. ಇದಕ್ಕೂ ಕೂಡ ಮಾತಾಜಿ ಅನೇಕ ಬಾರಿ ನಿಮ್ಗೆ ಹೇಳಿರ್ತಾರೆ. ಭಗವಂತನಿಗೆ ಅಭಿಷೇಕ ಮಾಡಿದ ನೀರು ತೀರ್ಥ ಆಗುತ್ತೆ, ಭಗವಂತನಿಗೆ ಅರ್ಪಿಸಿದ ಹೂ ಅದು ಭಗವಂತನ ಪ್ರಸಾದ ಆಗುತ್ತೆ, ಭಗವಂತನಿಗೆ ನೈವೇದ್ಯ ಮಾಡಿದ ಆಹಾರ ಅದು ಕೂಡ ಭೋಗ, ಅದು ನೈವೇದ್ಯ ಪ್ರಸಾದ ಆಗುತ್ತೆ. ಹೀಗೆ ಯಾವುದೇ ಲೌಕಿಕ ವಿಷಯ ಆಗಿದ್ರು ಕೂಡ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ವಿ ಅಂದ್ರೆ ಅದು ಕೂಡ ಅಲೌಕಿಕವಾಗಿ ಬಿಡುತ್ತೆ. ಹಾಗೆ ಅಜ್ಞಾನದಿಂದಲೇ ಲೌಕಿಕ ಕಲ್ಪನೆಗಳನ್ನು ಮೈದಾಳುತ್ತವೆ. ಅಜ್ಞಾನದಿಂದಲೇ ಲೌಕಿಕ ಕಲ್ಪನೆಗಳು ಮೈದಾಳುತ್ತವೆ. ನಾವು ಅಜ್ಞಾನದಲ್ಲಿ ಇರುವುದರಿಂದನೇ ಈ ಲೌಕಿಕ ಕಲ್ಪನೆಗಳು ಬರ್ತಾ ಇರುವಂತದ್ದು. ವಾಸುದೇವನನ್ನು ಮೀರಿದ್ದು ಯಾವುದೂ ಇಲ್ಲ. ಆಯಾ ಇಂದ್ರಿಯಗಳನ್ನು ಸುದೀರ್ಘ ಕಾಲ ತೊಡಗಿಸಿದ ನಂತರ ವಿದ್ಯಾವಂತನ ಹೃದಯದಲ್ಲಿ ಹಂತ ಹಂತವಾಗಿ ವಾಸುದೇವ ಕಲ್ಪನೆಯು ಬೆಳೆಯುತ್ತಾ ಹೋಗುತ್ತದೆ. ನಾವ್ ಯಾವಾಗ ಅಂದ್ರೆ ಇದು ಜ್ಞಾನದ ಮೂಲಕ ಮತ್ತೆ ಧ್ಯಾನದ ಮೂಲಕ ಇದು ಹಂತ ಹಂತವಾಗಿ ಹೋಗುವಂತದ್ದು. ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹಿಸುವಂತದ್ದು, ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು, ಧ್ಯಾನದಲ್ಲಿ ತೊಡಗುವಂಥದ್ದು, ಈ ಅಷ್ಟಾಂಗ ಯೋಗ ಇವೆಲ್ಲವೂ ಕೂಡ ಹಂತ ಹಂತವಾಗಿ ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುತ್ತೆ. ಆದ್ರೆ ಅನಂತರ ವಿದ್ಯಾವಂತನ ಹೃದಯದಲ್ಲಿ ಹಂತ ಹಂತವಾಗಿ ವಾಸುದೇವ ಕಲ್ಪನೆಯು ಬೆಳೆಯುತ್ತಾ ಹೋಗುತ್ತದೆ. ವಾಸುದೇವನು ಸರ್ವಸ್ವವೆಂದು ಒಪ್ಪಿಕೊಳ್ಳುವ ಜ್ಞಾನದಲ್ಲಿ ಆ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ. ಭಕ್ತಿ ಸೇವೆಯ ವಿಷಯದಲ್ಲಿ ಈ ವಿಧಾನ ಆರಂಭದಲ್ಲೇ ಸ್ವೀಕೃತವಾಗುತ್ತದೆ. ಆದ್ರೆ ಭಕ್ತಿ ಸೇವೆಯ ಮೂಲಕ ನಾವು ಒಂದೇ ಸ್ಥಿತಿಗೆ ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕರಿಸಿದ ಕೂಡಲೇ ನಾವು ನೇರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ. ಭಗವಂತನ ಅನುಗ್ರಹದಿಂದ ಅಂತರ್ಯಾಮಿಯಾದ ಭಗವಂತನ ಆದೇಶದ ಮೇರೆಗೆ ಭಕ್ತನ ಹೃದಯದಲ್ಲಿ ಎಲ್ಲಾ ವಾಸ್ತವಿಕ ಜ್ಞಾನ ಸಾಕ್ಷಾತ್ಕಾರವಾಗುತ್ತೆ. ಅಂದ್ರೆ ಯಾರು ಭಕ್ತನಿದ್ದಾನೆ ಅವನು ವಿಶೇಷವಾಗಿ ಯಾವುದೇ ಜ್ಞಾನ ಸಂಪಾದನೆ ಮಾಡುವುದಾಗ್ಲಿ, ಯೋಗ ಅಂದ್ರೆ ಅಷ್ಟಾಂಗ ಯೋಗಗಳನ್ನ ಮಾಡುವಂತದ್ದಾಗ್ಲಿ ಅದೆಲ್ಲ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಭಗವಂತ ಅವನ ಹೃದಯದಲ್ಲಿ ದದಾಮಿ ಬುದ್ಧಿ ಯೋಗಂ ಅಂತಾನೆ. ಅಂದ್ರೆ ಹೃದಯದಲ್ಲಿರುವಂತ ಪರಮಾತ್ಮ ಅವನಿಗೆ ಎಲ್ಲ ಜ್ಞಾನವನ್ನು ಕೊಡ್ತಾನೆ. ಆದ್ದರಿಂದ ಭಕ್ತಿ ಸೇವೆಯಿಂದಲೇ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅತಿ ಸುಲಭವಾದ ಏಕೈಕ ಮಾರ್ಗವಾಗಿದೆ. ನಾವು ಇಂದ್ರಿಯ ನಿಯಂತ್ರಣಕ್ಕೂ ಕೂಡ ಯಾವುದೇ ರೀತಿ ಪ್ರಯತ್ನ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು, ಇಂದ್ರಿಯಗಳು ಕೂಡ ಭಗವಂತನ ನಿಯಂತ್ರಣದಲ್ಲಿ ಬಂದು ಬಿಡುತ್ತೆ. ಶ್ಲೋಕ 24. ಸಾವಾ ಅಯಂ ಸಖ್ಯಾನು ಗೀತ ಸತ್ಕತು ವೇದೇಶು ಗುಹ್ಯೇಶು ಚ ಗುಹ್ಯವಾದಿಭಿಃ ಯಾ ಏಕ ಈಶೋ ಜಗದಾತ್ಮ ಲೀಲಯ ಸೃಜತ್ಯವತ್ಯತ್ತಿ ನಾ ತತ್ರ ಸಜ್ಜತೆ. ಅನುವಾದ. ಹೇ ಪ್ರಿಯ ಸಖಿಯರೇ, ಭಗವದ್ ಭಕ್ತರು ವೈದಿಕ ಸಾಹಿತ್ಯದ ರಹಸ್ಯವಾದ ಭಾಗಗಳಲ್ಲಿ ಯಾರ ಆಕರ್ಷಕ ಏಕಾಂತ ಲೀಲೆಗಳನ್ನು ವರ್ಣಿಸಿದ್ದರೋ ಅದೇ ದೇವೋತ್ತಮ ಪರಮ ಪುರುಷನು ಇಲ್ಲಿ ಇದ್ದಾನೆ. ಅವನೇ ಈ ಐಹಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ, ಪೋಷಿಸುತ್ತಾನೆ, ಲಯಗೊಳಿಸುತ್ತಾನೆ. ಇಷ್ಟಾಗಿಯೂ ತಾನು ನಿರ್ಲಿಪ್ತನಾಗಿ ಇರುತ್ತಾನೆ. ಅಂದ್ರೆ ಅವ್ರು ಮಾತಾಡ್ಕೋತಾ ಇದ್ದಾರೆ. ಪ್ರಿಯ ಸಖಿಯರೇ, ಭಗವದ್ ಭಕ್ತರು ವೈದಿಕ ಸಾಹಿತ್ಯದ ರಹಸ್ಯವಾದ ಭಾಗಗಳಲ್ಲಿ ಯಾರ ಆಕರ್ಷಕ ಏಕಾಂತ ಲೀಲೆಗಳನ್ನು ವರ್ಣಿಸಿದ್ದಾರೋ, ಅಂದ್ರೆ ವೈದಿಕ ಸಾಹಿತ್ಯ ಇಲ್ಲಿ ಭಾಗವತದಲ್ಲೂ ಕೂಡ ಒಂದು ರಹಸ್ಯ ಭಾಗ ಅಂತ ಹೇಳ್ತಾರೆ. ಯಾವ್ದನ್ನ ರಹಸ್ಯ ಭಾಗ ಭಾಗವತದಲ್ಲಿ ಅಂತ ಹೇಳ್ತಾರೆ ಅಂತ ಹೇಳ್ತೀರಾ ಯಾರಾದ್ರೂ? ಆಕರ್ಷಕ ಏಕಾಂತ ಲೀಲೆಗಳನ್ನ ವರ್ಣಿಸ್ತಾರೆ ಅದ್ರಲ್ಲಿ. ಹರೇ ಕೃಷ್ಣ. 10ನೇ ಸ್ಕಂದದ 5 ಅಧ್ಯಾಯಗಳು.
ಧನ್ಯವಾದಗಳು ಮಾತಾಜಿ. 10ನೇ ಸ್ಕಂದ ಕೃಷ್ಣನ ಬಗ್ಗೆ ಇರುವಂತಹ ಲೀಲೆಗಳ ಬಗ್ಗೆ ವರ್ಣಿಸಿರುವಂತದ್ದು ಅವೆಲ್ಲವೂ ಕೂಡ ರಹಸ್ಯ ಭಾಗ ಅಂತ ಹೇಳ್ತಾರೆ. ಸಾಹಿತ್ಯದ ರಹಸ್ಯ ಭಾಗ, ವೈದಿಕ ಸಾಹಿತ್ಯದ ರಹಸ್ಯ ಭಾಗ ಅದು. ಅದೇ ದೇವೋತ್ತಮ ಪುರುಷ ಇಲ್ಲಿ ಇದ್ದಾನೆ ಅಂತ ಭಗವಂತ ದೇವೋತ್ತಮ ಪರಮ ಪುರುಷ ನಮ್ಮ ಕಣ್ಣೆದುರುಗಡೆ ಇದ್ದಾನೆ. ಅವನು ಯಾರು? ಅವನು ಈ ಐಹಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ, ಅದನ್ನ ಪೋಷಿಸ್ತಾ ಇದ್ದಾನೆ, ಲಯಗೊಳಿಸ್ತಾ ಇದ್ದಾನೆ. ಇಷ್ಟ ಆಗಿಯೂ ತಾನು ನಿರ್ಲಿಪ್ತನಾಗಿರ್ತಾನೆ, ಅದರಿಂದ ಅವನು ದೂರನೇ ಉಳಿದಿರ್ತಾನೆ. ಹೀಗೆ ಕೃಷ್ಣನ ಬಗ್ಗೆ ಪೂರ್ತಿಯಾಗಿ ತಿಳಿದಿದ್ದಾರೆ ಅಲ್ಲಿರುವಂತಹ ಹೆಂಗಸರು. ಆದ ಕಾರಣ ಅವರಿಗೆ ಭಗವಂತನ ಮೇಲೆ ಆಕರ್ಷಣೆ, ಅವನನ್ನ ಕಳ್ಸ್ಕೊಡ್ಬೇಕಾದ್ರೆ ಅಂತಹ ಒಂದು ದುಃಖ ಅವ್ರಿಗೆ ಯಾಕೆ ಉಮ್ಮಳಿಸಿ ಬರ್ತಾ ಇದೆ ಅಂದ್ರೆ, ಅವರು ತಿಳ್ಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿದ್ದಂತಹ ಕೃಷ್ಣ ಒಬ್ಬ ವ್ಯಕ್ತಿಯಲ್ಲ, ಅವನೊಬ್ಬ ವ್ಯಕ್ತಿಯಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅವ್ರು ತಿಳ್ಕೊಂಡಿರೋ ಕಾರಣ ಅವ್ರಿಗೆ ಆ ನೋವು ಅದ್ ಕಾಡ್ತಾ ಇದೆ. ಅವರು ಇನ್ನಷ್ಟು ಮತ್ತಷ್ಟು ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾವಾರ್ಥ: ಭಗವದ್ಗೀತೆಯಲ್ಲಿ ಹೇಳಲಾದಂತೆ ಎಲ್ಲಾ ವೈದಿಕ ಸಾಹಿತ್ಯವು ಭಗವಾನ್ ಶ್ರೀಕೃಷ್ಣನ ಮಹಾತ್ಮ್ಯವನ್ನು ವೈಭವೀಕರಿಸುತ್ತದೆ. ಇಲ್ಲಿ ಭಾಗವತವು ಅದನ್ನು ದೃಢೀಕರಿಸಿದೆ. ಭಗವದ್ಗೀತೆಯಲ್ಲಿ ಹೇಳಲಾದಂತೆ ಎಲ್ಲ ವೈದಿಕ ಸಾಹಿತ್ಯವು ಭಗವಾನ್ ಕೃಷ್ಣನ ಮಹಾತ್ಮ್ಯವನ್ನು ವೈಭವೀಕರಿಸುತ್ತದೆ. ಇಲ್ಲಿ ಭಾಗವತವು ಅದನ್ನು ದೃಢೀಕರಿಸಿದೆ. ವ್ಯಾಸ, ನಾರದ, ಶುಕ ಮಹರ್ಷಿ, ಕುಮಾರರು, ಕಪಿಲ, ಪ್ರಹ್ಲಾದ, ಜನಕ, ಬಲಿ, ಯಮರಾಜರಂತಹ ಮಹಾಭಕ್ತರು ಮತ್ತು ಭಗವಂತನಿಂದ ಅಧಿಕಾರ ಪಡೆದ ಅವತಾರಗಳು ವೇದಗಳನ್ನು ಶಾಖೋಪಶಾಖೆಗಳಾಗಿ ವಿಸ್ತರಿಸಿದ್ದಾರೆ. ಆದರೆ ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಭಗವಂತನ ಕಾರ್ಯಗಳ ರಹಸ್ಯ ಭಾಗಗಳನ್ನು ಆಪ್ತ ಭಕ್ತರಾದ ಶುಕ ಮಹರ್ಷಿಗಳು ವರ್ಣಿಸಿದ್ದಾರೆ. ಅಂದ್ರೆ ಎಲ್ಲಾ ವೇದಗಳಲ್ಲೂ ಕೂಡ ಇದೆಲ್ಲ ಇದೆ ಅನ್ನೋದನ್ನ ಈ 12 ಜನ ಮಹಾಜನರು ಕೂಡ ಹೇಳಿದ್ದಾರೆ. ಭಗವಂತ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಎಲ್ಲ ವೇದಗಳು, ಉಪನಿಷತ್ತುಗಳು ಎಲ್ಲವೂ ತಿಳಿಸ್ಕೊಟ್ಟಿದೆ. ಆದ್ರೆ ಭಗವಂತನ ಆ ರಹಸ್ಯ ಭಾಗವನ್ನ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಶುಕ ಮುನಿಗಳು ಹೇಳ್ತಾ ಇದ್ದಾರೆ ಅನ್ನೋದನ್ನಲ್ಲಿ ಪ್ರಭುಪಾದರು ಭಾವಾರ್ಥದ ಮೂಲಕ ತಿಳಿಸ್ತಾ ಇದ್ದಾರೆ. ವೇದಾಂತ ಸೂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಭಗವಂತನ ಲೀಲೆಗಳ ರಹಸ್ಯ ಭಾಗಗಳ ಸೂಚನೆ ಮಾತ್ರ ಇದೆ. ಈ ವೇದಾಂತ ಉಪನಿಷತ್ತುಗಳಲ್ಲಿ ಅದರ ಒಂದು ಸೂಚನೆ ಇದೆ. ಅದನ್ನ ನಿಜವಾಗ್ಲೂ ಅದು ಎಲ್ಲಿ ನಮ್ಗೆ ಸಿಗುತ್ತೆ ಅಂತಂದ್ರೆ ಭಾಗವತದ 10ನೇ ಸ್ಕಂದದಲ್ಲಿ ಸಿಗುತ್ತೆ. ಆದ್ರೆ ಯಾರೂ ಕೂಡ 10ನೇ ಸ್ಕಂದಕ್ಕೆ ಒಂದೇ ಸ್ಥಿತಿಗೆ ಜಿಗಿಬಾರ್ದು ಅನ್ನೋದನ್ನ ಅವರು ಮೊದಲಿನಿಂದಲೂ ಮತ್ತೆ ಮತ್ತೆ ಹೇಳಿದ್ದಾರೆ. ನಾವು 9 ಸ್ಕಂದಗಳವರೆಗೂ ಆ ಭಗವಂತನ ವಿಷಯವನ್ನ ಸುದೀರ್ಘವಾಗಿ ತಿಳ್ಕೋಬೇಕು. ಆ ರೀತಿ ತಿಳ್ಕೊಂತವ್ರು ಏನಾಗ್ತಾರೆ ಅಂದ್ರೆ ಧೀಮಹಿ ಅಂತ ಹೇಳ್ತಾನೆ. ಅಂದ್ರೆ ಈ ಧೀಮಹಿ ಅಂತ ವ್ಯಾಸರು ಹೇಳ್ತಾರೆ. ಏನಾಗಂತಂದ್ರೆ ಒಂದು ಆಧ್ಯಾತ್ಮಿಕ ಉತ್ಕರ್ಷ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡೆದಾಗ, ಅಂದ್ರೆ ನಾವು ಒಂದು ಬ್ರಾಹ್ಮಣನ ಒಂದು ಕ್ವಾಲಿಟೀಸ್ ನಮ್ಮಲ್ಲಿ ಬಂದಾಗ ಆಗ ಮಾತ್ರನೇ ಆ ಲೀಲೆಗಳನ್ನ ನಾವು ಅದು ಹೇಗಿದೆಯೋ ಅದೇ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಈ ಕಲುಷಿತ ಮನಸ್ಥಿತಿಯಲ್ಲಿ ನಾವು ಅದನ್ನ ಓದಿದ್ವಿ ಅಂದ್ರೆ ಅಲ್ಲಿ ಕೂಡ ನಮ್ಮಲ್ಲಿರುವಂತಹ ಕಲುಷಿತ ಭಾವನೆಗಳು ಏನಿದೆ ಅದನ್ನೇ ನಾವು ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಭಗವದ್ಗೀತೆ ಆಗ್ಲಿ ಭಾಗವತ ಆಗ್ಲಿ ಇವೆಲ್ಲವೂ ಕೂಡ ಓಪನ್ ಮಿಸ್ಟ್ರಿ ಅಂತ ಹೇಳ್ತಾರೆ. ನಮ್ ಕೈಗೆ ಬುಕ್ ಇದೆ, ಆ ಬುಕ್ ನ ನಾವು ತೆಗೆದು ಯಾರು ಬೇಕಾದ್ರೂ ಓದ್ಬೋದು. ಆದ್ರೆ ಅದ್ರಲ್ಲಿ ಏನಿದೆ ವಿಷಯ ನಿಜವಾಗ್ಲೂ ಯಥಾರ್ಥವಾಗಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ನಾವು ಸಾಧನೆಯನ್ನ ಮಾಡ್ಬೇಕು. ಗುರುಗಳ ಮೂಲಕ ಅವ್ರು ಹೇಳುವಂತ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂತದ್ದು, ಮತ್ತೆ ಅವರ ಮೂಲಕ ಅಂದ್ರೆ ಭಾಗವತರ ಮೂಲಕ ಆ ವಿಷಯಗಳನ್ನ ತಿಳ್ಕೊಳ್ಳಿದ್ರೆ ಮಾತ್ರನೇ ನಮ್ಗೆ ಅದು ಆ ರಹಸ್ಯಗಳು ನಮ್ಗೆ ಅದು ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗೆ ನಾವು ಮಾಡ್ಲಿಲ್ಲ ಅಂತಂದ್ರೆ ಎಲ್ಲ ಅಪಾರ್ಥವಾಗಿ ಮುಗ್ದೋಗ್ಬಿಡುತ್ತೆ. ಉಪನಿಷತ್ತುಗಳಲ್ಲಿ ಭಗವಂತನ ಲೀಲೆಗಳ ರಹಸ್ಯ ಭಾಗಗಳ ಸೂಚನೆ ಮಾತ್ರ ಇದೆ. ಉಪನಿಷತ್ತುಗಳಂತಹ ವೈದಿಕ ಸಾಹಿತ್ಯದಲ್ಲಿ ಭಗವಂತನ ಅಸ್ತಿತ್ವದ ಪ್ರಾಪಂಚಿಕ ಕಲ್ಪನೆಗಳಿಂದ ಭಗವಂತನನ್ನು ಸ್ಪಷ್ಟವಾಗಿ ಬೇರ್ಪಡಿಸಲಾಗಿದೆ. ಉಪನಿಷತ್ತುಗಳಿಂದ ವೈದಿಕ ಸಾಹಿತ್ಯದಲ್ಲಿ ಭಗವಂತನ ಅಸ್ತಿತ್ವದ ಪ್ರಾಪಂಚಿಕ ಕಲ್ಪನೆಗಳಿಂದ ಅಂದ್ರೆ ನಾವು ಭಗವಂತನನ್ನ ಪ್ರಾಪಂಚಿಕ ಕಲ್ಪನೆಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅವನು ಅಲೌಕಿಕ, ಅವನು ಪರಮಾತ್ಮ, ಅವನ ಅನನ್ಯ ಸ್ವರೂಪ ಪೂರ್ಣವಾಗಿ ಆಧ್ಯಾತ್ಮಿಕವಾದ್ದರಿಂದ ಅವನ ರೂಪ, ನಾಮ, ಗುಣ, ಪರಿಕರಗಳೇ ಮುಂತಾದವುಗಳನ್ನು ಜಡದಿಂದ ವಿಸ್ತಾರವಾಗಿ ಪ್ರತ್ಯೇಕಿಸಲಾಗಿದೆ. ಅವನು ಯಾವುದೇ ರೀತಿಯ ಈ ಲೌಕಿಕ ಜಗತ್ತಿಗೆ ಸೇರಿದವನು ಪರಮಾತ್ಮ ಅಲ್ಲ. ಅವನಲ್ಲಿ ಯಾವುದೇ ಒಂದು ಈ ಮಾಯೆಯ ಗುಣಗಳು ಅವನಲ್ಲಿ ಇರೋದಿಲ್ಲ. ಆದ್ದರಿಂದ ಮಂದಮತಿಗಳು ಕೆಲವೊಮ್ಮೆ ಅವನನ್ನು ನಿರಾಕಾರನೆಂದು ತಪ್ಪಾಗಿ ಭಾವಿಸಿದ್ದಾರೆ. ಅಂದ್ರೆ ಏನ್ ಮಾಡಿದ್ದಾರೆ ಉಪನಿಷತ್ತುಗಳಲ್ಲಿ, ಅವರು ನೇರವಾಗಿ ಅವನ ಬಗ್ಗೆ ಹೇಳೋದಿಲ್ಲ. ಅವರು ಏನ್ ಮಾಡ್ತಾರೆ, ಪರ್ಯಾಯವಾಗಿ ಅದನ್ನ ಹೇಳ್ತಾ ಹೋಗ್ತಾರೆ. ಅದ ಕಾರಣ ಏನಾಗ್ಬಿಡುತ್ತೆ, ಇಲ್ಲಿ ನಿರಾಕಾರವಾದಿಗಳು ಅದನ್ನ ತಪ್ಪಾಗಿಯೇ ಅರ್ಥೈಸ್ಕೋತಾರೆ. ವಾಸ್ತವಿಕವಾಗಿ ಅವನು ಪರಮ ಪುರುಷ ಭಗವಂತನಾಗಿದ್ದಾನೆ. ಪರಮಾತ್ಮ ಅಥವಾ ನಿರಾಕಾರ ಬ್ರಹ್ಮ ಅವನ ಆಂಶಿಕ ಪ್ರಾತಿನಿಧ್ಯವಾಗಿದೆ ಅಂದ್ರೆ ಪರಮಾತ್ಮ ಭಗವಂತ. ಅವನಲ್ಲಿ ನಾವು 3 ಹಂತಗಳಲ್ಲಿ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಇನ್ನೊಂದು ಪರಮಾತ್ಮ ಸಾಕ್ಷಾತ್ಕಾರ, ಕೊನೆಯಲ್ಲಿ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ಹೀಗೆ ಭಗವಂತನನ್ನ ನೇರವಾಗಿ ವೇದಗಳಲ್ಲಿ ತಿಳಿಸದೆ ಅವರು ಪರ್ಯಾಯವಾಗಿ ಹೇಳಿದ ಕಾರಣ ಏನಾಯ್ತು ಅಂತಂದ್ರೆ ನಿರಾಕಾರವಾದಿಗಳು ಅವನನ್ನ
ಮೊದಲ ಹಂತದಲ್ಲಿ ಸಾಕ್ಷಾತ್ಕರಿಸ್ಕೋತಾರೆ. ನಿರಾಕಾರ ಬ್ರಹ್ಮ ಅಂತ ಅವರು ತಿಳ್ಕೊತಾರೆ. ಆದ್ರೆ ಅವನು ನಿಜವಾಗ್ಲೂ ನಿರಾಕಾರ ಬ್ರಹ್ಮ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ. ಅವನು ಕೂಡ ನಮ್ಮ ಹಾಗೆ ಒಬ್ಬ ವ್ಯಕ್ತಿ. ಆದ್ರೆ ಅವನಿಗೂ ನಮಗೂ ಗಜಾಂತರ ವ್ಯತ್ಯಾಸ ಇದೆ. ಅವನ ಗುಣಗಳಲ್ಲಿ ಮತ್ತೆ ಅವನ ನಾವು ಕೆಲವು ಮಟ್ಟಕ್ಕೆ ಗುಣಗಳಲ್ಲಿ ಸಮಾನರಾಗಿದ್ರು ಕೂಡ ಅವನಲ್ಲಿ 64 ಗುಣಗಳು ಇದೆ ಅಂತ ಹೇಳ್ತಾರೆ. ಆ ರೀತಿ ಯೋಚನೆ ಮಾಡಿದಾಗ ನಮ್ಮಲ್ಲಿ ಅಷ್ಟೊಂದು ಗುಣಗಳು ಕೂಡ ಇಲ್ಲ. ಮತ್ತೆ ಆ ಗಾತ್ರದಲ್ಲಿ ಪರಿಮಾಣದಲ್ಲೂ ಕೂಡ ನಾವು ಅವನಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮ ಪುರುಷ ಅವನು ಪಾರಮಾರ್ಥಿಕ ಜಗತ್ತಿಗೆ ಸೇರಿರುವಂತವನು, ಅಲೌಕಿಕ ಜಗತ್ತಿಗೆ ಸೇರಿರುವಂತವನು. ಎಲ್ಲ ವಿಷಯಗಳನ್ನ ಅಲ್ಲಿದ್ದಂತಹ ಹೆಂಗಸರು ಭಗವಂತನ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿಸೋಣ ಅನ್ಕೋತೀನಿ. ನಾನು ತುಂಬಾನೇ ಸಮಯ ತಗೊಂಡ್ಬಿಟ್ಟೆ. ಎಲ್ಲರೂ ಕೂಡ ತಾಳ್ಮೆಯಿಂದ ಕೇಳಿದಕ್ಕೆ ತುಂಬ ಹೃದಯದ ವಂದನೆಗಳು. ಏನಂತ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಯಾರಿಗಾದ್ರೂ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾತಾಜಿ. ಧನ್ಯವಾದಗಳು. ಇವತ್ತಿನ ಅಧ್ಯಾಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.